ಅವನ ನೀಗಿಸ್ತಾರೆ ಪ್ರಿಯರೇ. ಎಲ್ಲರೂ ಕೂಡ ಇದೋ ನಾವು ದೇವರ ವಾಕ್ಯವನ್ನು ಆಲಿಸ್ಲಿಕ್ಕೆ ಹೋಗ್ತಾ ಇದ್ದೇವೆ. ನಮ್ಮ ಹೃದಯಗಳಲ್ಲಿ ಒಂದು ಬೆಂಕಿಯನ್ನು ತುಂಬಿಕೊಳ್ಳೋಣ. ಆ ಜೀವದ ಬುಗ್ಗೆಯನ್ನ ಅನುಭವಿಸೋಣ ಪ್ರಿಯರೇ, ಅನುಭವಿಸೋಣ. ಹಲ್ಲೆಲೂಯ 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 ಹಲ್ಲೆಲೂಯ. ಬರ 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 ಬರ. ಎಲ್ಲ ಜಾತಿ ಜನರ ಮೇಲೆ ಸುರಿಸಬೇಕಯ್ಯ. ಪ್ರವಾದನ ವಾಕ್ಯಗಳು ಇವತ್ತು ಈ ಸಂಜೆ ಮೊಳಗಬೇಕಪ್ಪ. ನಂಬಿಕೆ ಉಳ್ಳವರಾಗಿ ಕೇಳಿ ಪ್ರಿಯರೇ, ಕೇಳಿ ಪ್ರಿಯರೇ. ಎಲ್ಲ ಜಾತಿ ಜನರ ಮೇಲೆ ಸುರಿಸಬೇಕಯ್ಯ. ಪ್ರವಾದನ ವಾಕ್ಯಗಳು ಹೊರಡಬೇಕಯ್ಯ. ಎಲ್ಲ ಜಾತಿ ಜನರ ಮೇಲೆ ಸುರಿಸಬೇಕಯ್ಯ. ಪ್ರವಾದನ ವಾಕ್ಯಗಳು ಹೊರಡಬೇಕಯ್ಯ. ಹಿರಿಯ ಯುವಕ ಎಲ್ಲರ ಮೇಲೆ ಸುರಿಸಬೇಕಯ್ಯ. ಕನಸು ದರ್ಶನ ಆಗಬೇಕಯ್ಯ. ಹಿರಿಯ ಯುವಕ ಎಲ್ಲರ ಮೇಲೆ ಸುರಿಸಬೇಕಯ್ಯ. ಕನಸು ದರ್ಶನ ಆಗಬೇಕಯ್ಯ. ನೀಡಯ್ಯ ನಿನ್ನಾತ್ಮನ ಕೇಳಿ, ನೀಡಯ್ಯ ನಿನ್ನಾತ್ಮರ, ನೀಡಯ್ಯ ನಿನ್ನಾತ್ಮರ, ನೀಡಯ್ಯ ನಿನ್ನಾತ್ಮರ. ದಾಹದಿಂದ ಕಾದಿರುವೆ ದಾಹದಿಂದ ಕಾದಿರುವೆನು. ಕೇಳಿ ಪ್ರಿಯರೇ, ದಾಹದಿಂದ ಕಾದಿರುವೆನು. ದಾಹದಿಂದ ಕಾದಿರುವೆನು. ದಾಹವುಳ್ಳವನಿಗೆ ಜೀವ ಜಲ ಪ್ರಿಯರೇ. ಎಲ್ಲರೂ ದಾಹದಿಂದ ಯಾರು ಕೂಡ ಸುಮ್ಮನೆ ಇರಬೇಡಿ. ಎಲ್ಲರೂ ಕೇಳುವ ಪ್ರತಿಯೊಬ್ಬರಿಗೆ ದೇವರು ಕೊಡ್ತಾರೆ ಪ್ರಿಯರೇ. ಕೇಳುವ ಪ್ರತಿಯೊಬ್ಬರಿಗೆ ಎಲ್ಲರೂ ಕೇಳೋಣ ಪ್ರಿಯರೇ. ಸ್ತೋತ್ರಪ್ಪ ಯೇಸುವೇ. ವಾಗ್ದಾನ ಮಾಡಿದ ಹಾಗೆ ಪ್ರತಿಯೊಬ್ಬರ ಮೇಲೆ ಸುರಿಸುವೆನು ಎಂಬಂತೆ ಒಬ್ಬೊಬ್ಬರು ನಿನ್ನ ಆತ್ಮನ ಛಲ ಪಡೆದುಕೊಳ್ಳಲಿ ಅಪ್ಪ. ಎಲ್ಲ ಜಾತಿ ಜನರ ಮೇಲೆ ಸುರಿಸಬೇಕಯ್ಯ. ಪ್ರವಾದನ ವಾಕ್ಯಗಳು ಹೊರಡಬೇಕಯ್ಯ. 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 ನೀಡಯ್ಯ ನಿನ್ನಾತ್ಮನ, ನೀಡಯ್ಯ ನಿನ್ನಾತ್ಮನ, ನೀಡಯ್ಯ ನಿನ್ನಾತ್ಮನ, ನೀಡಯ್ಯ ನಿನ್ನಾತ್ಮನ. ದಾಹದಿಂದ ಕಾದಿರುವೆನು ದಾಹದಿಂದ ಕಾದಿರುವೆನು. ದಾಹದಿಂದ ಕಾದಿರುವೆನು. ದಾಹದಿಂದ ಕಾದಿರುವೆನು. ದಾಹದಿಂದ ಕಾದಿರುವೆನು. ದಾಹದಿಂದ ಕಾದಿರುವೆನು. ಹಾಲೆಲೂಯ 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 ಹಾಲೆಲೂಯ. Lift your both hands. Worship the Trinity. Worship the Trinity.
Father, Son, and Holy Spirit. ಪಿತ ಸುತ ಪರಿಶುದ್ಧಾತ್ಮ. When you are lifting your both hands, ನೀವು ಎರಡು ಕೈಗಳನ್ನು ಮೇಲೆ ಕೆತ್ತುವಾಗ you are worshiping Father, Son, and Holy Spirit. ನೀವು ಪಿತ ಸುತ ಪವಿತ್ರಾತ್ಮರನ್ನು ಆರಾಧಿಸುತ್ತಿದ್ದೀರಿ. Hallelujah. ಹಾಲೆಲೂಯಾ. Love of the Father, ಪಿತನ ಪ್ರೀತಿ, grace of our Lord Jesus Christ, ಯೇಸು ಕ್ರಿಸ್ತರ ಕೃಪೆ, and the communion of the Holy Spirit. ಪವಿತ್ರಾತ್ಮರ ಅನ್ಯೋನ್ಯತೆ. Priests are releasing their priestly authority. ಗುರುಗಳು ತಮ್ಮ ಗುರುಪಟ್ಟದ ಅಧಿಕಾರವನ್ನು Now we are all ಉಪಯೋಗಿಸುತ್ತಾರೆ. going to worship the Trinity. ಈಗ ನಾವೆಲ್ಲರೂ ಸೇರಿ ತ್ರೈಏಕ ದೇವರನ್ನು ಆರಾಧಿಸೋಣ. Hallelujah. ಹಾಲೆಲೂಯಾ. Let the love of the Father, ಪಿತನ ಪ್ರೀತಿ, let the grace of our Lord Jesus Christ, ಯೇಸು ಕ್ರಿಸ್ತರ ಕೃಪೆ, and the communion of the Holy Spirit, ಪವಿತ್ರಾತ್ಮರ ಅನ್ಯೋನ್ಯತೆ let it flow like a river in this ground. ನದಿಯಂತೆ ಈ ಮೈದಾನದಲ್ಲಿ ಹರಿದು Let it ಬರಲಿ. flow like a river in all HASSAN. ಈ ಹಾಸನ ಪ್ರದೇಶದಲ್ಲಿ ನದಿಯಂತೆ Let us ಹರಿಯಲ್ಪಡಲಿ. lift our hands. ಎರಡು ಕೈಗಳನ್ನು ಎತ್ತಿ ಹಿಡಿದುಕೊಳ್ಳಿ. Pray now, pray now, ಪ್ರಾರ್ಥಿಸಿ, pray now, ಪ್ರಾರ್ಥಿಸಿ, pray now, ಎಲ್ಲರೂ pray now. ಪ್ರಾರ್ಥಿಸಿ, ಪ್ರಾರ್ಥಿಸಿ. Hala, 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 ಶಿವೇ, 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 ಶಿವೇ. ಎಲ್ಲರೂ ಸ್ತುತಿಸಿರಿ, ಸ್ತುತಿಸಿರಿ, ಸ್ತುತಿಸಿರಿ. ಆಲ, 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 Lift your hands, lift your hands ಎರಡು up. ಕೈಗಳನ್ನು ಎತ್ತಿ ಹಿಡಿದುಕೊಂಡು Lift your hands up. ಕೈಗಳನ್ನು ಎತ್ತಿ ಹಿಡಿದು Oh Lord ಸ್ತುತಿಸಿ. Jesus, ಓ ಕರ್ತನಾದ ಯೇಸುವೇ, fill us, ನಮ್ಮನ್ನು ತುಂಬಿಸಿರಿ. each and every one of us. ಪ್ರತಿಯೊಬ್ಬರನ್ನು ತುಂಬಿಸಿ. Lord Jesus, you fill us. ಕರ್ತನಾದ ಯೇಸುವೇ, ನಮ್ಮನ್ನು Send your ತುಂಬಿಸಿರಿ. Holy Spirit to ನಿಮ್ಮ us. ಪರಿಶುದ್ಧಾತ್ಮರನ್ನು ಕಳುಹಿಸಿರಿ. Send your Holy Spirit to us. ನಮ್ಮಲ್ಲಿಗೆ ಪರಿಶುದ್ಧಾತ್ಮರನ್ನು ಕಳುಹಿಸಿರಿ. Touch us. ನಮ್ಮನ್ನು ಮುಟ್ಟಿರಿ. Heal us. ಗುಣಪಡಿಸಿರಿ. Oh, your Holy Spirit. ಓ ಪರಿಶುದ್ಧಾತ್ಮರೇ, Oh, your Holy Spirit. ಓ ಪರಿಶುದ್ಧಾತ್ಮರೇ, Oh, Lord God. ಓ ಕರ್ತನಾದ ಯೇಸುವೇ, They are in different pains. ನಾವು ನಾನಾ ವೇದನೆಯಲ್ಲಿದ್ದೇವೆ. They are in different circumstances. ಇವರು ಬೇರೆ ಬೇರೆ ಸನ್ನಿವೇಶಗಳಿಂದ ಬಂದಿದ್ದಾರೆ. Stretch your hand on them. ನಿಮ್ಮ ಕೈಯನ್ನು ಇವರ ಮೇಲೆ ಚಾಚು ಸ್ವಾಮಿ. Heal them, Lord ಅವರನ್ನು Jesus. ಗುಣಪಡಿಸು ಸ್ವಾಮಿ. Touch them, Lord ಅವರನ್ನು Jesus. ಮುಟ್ಟಿರಿ ಯೇಸುವೇ. Your word is true. ನಿಮ್ಮ ವಾಕ್ಯ ಸತ್ಯ. Send your word. ನಿಮ್ಮ ವಾಕ್ಯವನ್ನು ಕಳುಹಿಸಿ Heal them, Lord. ಅವರನ್ನು ಗುಣಪಡಿಸು ಸ್ವಾಮಿ. Your word. ನಿಮ್ಮ ವಾಕ್ಯ. Mama Maria, ಅಮ್ಮ ತಾಯೇ, pray for us. ನಮಗಾಗಿ ಪ್ರಾರ್ಥಿಸಿ. Saint Joseph, ಸಂತ ಜೋಸೆಫರೇ, pray for us. ನಮಗಾಗಿ ಪ್ರಾರ್ಥಿಸಿರಿ. All the saints, ಎಲ್ಲಾ ಸಂತರುಗಳೇ, pray for us. ನಮಗಾಗಿ ಪ್ರಾರ್ಥಿಸಿ. We receive the communion of the saints. ನಾವು ಸಂತರುಗಳ ಅನ್ಯೋನ್ಯತೆಯನ್ನು ಸ್ವೀಕರಿಸುವಂತಾಗಲಿ. We surrender ourselves to the authority of the church. ನಾವು ಧರ್ಮ ಸಭೆಗೆ ನಮ್ಮನ್ನೇ ಶರಣಾಗತರನ್ನಾಗಿಸುತ್ತಿದ್ದೇವೆ. We receive the glory of the scripture. ನಾವು ಧರ್ಮ ಸಭೆಯ ಮಹಿಮೆಯನ್ನು Holy ಪಡೆಯಲು. Spirit, ಓ ಪರಿಶುದ್ಧಾತ್ಮರೇ, fill us. ನಮ್ಮನ್ನು ತುಂಬಿಸಿರಿ. Now it is the time to call upon the name of Jesus. ಈಗ ಯೇಸುವೇ ಎಂದು ಕೂಗಿ ಕರೆಯಬೇಕಾದ ಸಮಯವಾಗಿದೆ. Hallelujah, hallelujah, ಕರೀರಿ, ಕರೀರಿ, hallelujah. ಯೇಸುವೇ, 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 ಎಲ್ಲರೂ ಕರೀರಿ, ಯೇಸುವೇ, ಯೇಸುವೇ, ಎಲ್ಲರೂ ಕೂಗಿರಿ, ಕೂಗಿರಿ, ಯೇಸುವೇ, Father ಯೇಸುವೇ. God, we worship you. ತಂದೆಯಾದ Son ದೇವರೇ, ನಾವು Jesus, ನಿಮ್ಮನ್ನು we worship you. ಯೇಸುವೇ, ನಾವು Holy Spirit, we ಆರಾಧಿಸುತ್ತೇವೆ. worship you. ಆತ್ಮರೇ, ನಾವು ನಿಮ್ಮನ್ನು ಆರಾಧಿಸುತ್ತೇವೆ. Oh, Trinity, we ಓ worship you. ಏಕ ದೇವರೇ, ನಾವು ಆರಾಧಿಸುತ್ತೇವೆ. ಚಪ್ಪಾಳೆ ತಟ್ಟುತ್ತಾ God, we worship you. Son Jesus, we worship you. Holy Spirit, Lord God, worship you. Worship in the Lord of Trinity. ಪಿತನಾದ ದೇವನಿಗೆ ಸುತನಾದ ದೇವನಿಗೆ ಆತ್ಮನಾದ ದೇವನಿಗೆ ತ್ರಿಯೇಕ ದೇವನಿಗೆ ಪಿತನಾದ ದೇವನಿಗೆ ಸುತನಾದ ದೇವನಿಗೆ ಆತ್ಮನಾದ ದೇವನಿಗೆ ತ್ರಿಯೇಕ ದೇವನಿಗೆ Father God, we worship you. Son Jesus,
ಸುಧನ ಕೃಪೆ ಆತ್ಮನ ಅನ್ಯತೆ ಪಿತನ ಪ್ರೀತಿ ಸುಧನ ಕೃಪೆ ಆತ್ಮನ ಅನ್ಯತೆ ಪಿತನ ಪ್ರೀತಿ ಸುಧನ ಕೃಪೆ ಆತ್ಮನ ಅನ್ಯತೆ ಪಿತನ ಪ್ರೀತಿ ಸುಧನ ಕೃಪೆ ಪಿತನ ಪ್ರೀತಿ ಸುಧನ ಕೃಪೆ ಆತ್ಮನ ಅನ್ಯತೆ 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 ಪಿತನ ಪ್ರೀತಿ ಸುಧನ ಕೃಪೆ ಪಿತನ ಪ್ರೀತಿ ಸುಧನ ಕೃಪೆ ಆತ್ಮನ ಅನ್ಯತೆ ಪಿತನ ಪ್ರೀತಿ ಸುಧನ ಕೃಪೆ ಆತ್ಮನ ಅನ್ಯತೆ ಪಿತನ ಪ್ರೀತಿ ಸುಧನ ಕೃಪೆ ಆತ್ಮನ ಅನ್ಯತೆ Father God, we worship you. Son Jesus, we worship you. Holy Spirit, Lord God, worship you. Worshiping the Lord of Trinity. Let us lift up both hands. God, we worship you. Son Jesus, we worship you. Holy Spirit, Lord God, worshiping the Lord of Trinity. Father God, we worship you. Son Jesus, we worship you. Holy Spirit, Lord God, worship you. Worshiping the Lord of Trinity. Father God, we worship you. Son Jesus, we worship you. Holy Spirit, Lord God, worship you. Worshiping the Lord of Trinity. Vidave. One youngster ಒಬ್ಬ ಯುವಕ is crying in this ground. ಈ ಮೈದಾನದಲ್ಲಿ ಅಳುತ್ತಿದ್ದಾನೆ. Why God did this to me? ಯಾಕೆ ದೇವರು ನನಗೆ ಹೀಗೆ ಮಾಡಿದ್ದಾರೆ? It's been few months. ಕೆಲವು ತಿಂಗಳುಗಳ ಹಿಂದೆ My own blood, my own brother ನನ್ನ ಸ್ವಂತ ಸಹೋದರ passed away. ಮರಣಗೊಂಡ. Why this tragedy ಯಾಕೆ ನನಗೆ ಈ ನೋವು is entering into my house? ಯಾಕೆ ಇದು ನನ್ನ ಮನೆಗೆ ಬಂತು? One after another. ಒಂದರ ನಂತರ ಇನ್ನೊಂದು. Tonight ಇಂದು ರಾತ್ರಿ the voice of the Lord is coming to you, younger brother. ಈ ಯುವಕನೇ ದೇವರ ವಾಣಿ ನಿನಗೆ ಬರುತ್ತಾ ಇದೆ. Jesus is seeing your sorrow. ಯೇಸು ನಿನ್ನ ದುಃಖವನ್ನು ಕಾಣುತ್ತಿದ್ದಾರೆ. He is wiping out your tears. ಆತನು ನಿನ್ನ ಕಣ್ಣೀರನ್ನು ಒರೆಸುತ್ತಿದ್ದಾರೆ. He knows ಆತನಿಗೆ ಗೊತ್ತಿದೆ your brother is with the Lord. ನಿನ್ನ ಸಹೋದರ ದೇವರ ಜೊತೆಯಲ್ಲಿದ್ದಾರೆ. We all have to go one day. ನಾವು ಒಂದಲ್ಲ ಒಂದು ದಿನ ಹೋಗಲೇಬೇಕು. Hallelujah. Hallelujah. There is a brother ಆ ಸಹೋದರ who is not able to worship the Trinity. ನೋಡಿ ಅವನಿಗೆ ತ್ರೈಏಕ ದೇವರನ್ನು ಆರಾಧಿಸಲಿಕ್ಕೆ ಆಗ್ತಾ ಇಲ್ಲ. He says, why God is doing this to me? ಅವನು ಕೇಳುತ್ತಿದ್ದಾನೆ, ಯಾಕೆ ದೇವರು ನನಗೆ ಹೀಗೆ My ಮಾಡಿ. name is coming in my tongue. ಅವನ ಹೆಸರು ನನ್ನ ನಾಲಿಗೆಗೆ ಬರುತ್ತಿದೆ. Marvin. ಮಾರ್ವಿನ್. Where is Marvin? ಎಲ್ಲಿದ್ದಾನೆ ಮೆರ್ವಿನ್? Hey Marvin. ಏ ಮೆರ್ವಿನ್. Is there anyone named Marvin? ಮೆರ್ವಿನ್ ಎಂಬ ಹೆಸರಿನವರು ಯಾರು ಅಲ್ಲಿ? Is there anyone named Marvin? ಮೆರ್ವಿನ್, ಓಡಿ ಬನ್ನಿ. ಈಚೆ ಬನ್ನಿ. Your name is Marvin? ನಿಮ್ಮ ಹೆಸರು ಮೆರ್ವಿನ್ ಎಂದಾಗಿದೆ. I'm not Corvin, Melvin. ನಾನು ಮೆಲ್ವಿನ್ ಅಲ್ಲ, ಮೆರ್ವಿನ್. Your name is MERVIN. Yes, sir. Correct. Brother, is that true that you are not able to worship the Trinity because of the tragedy which has happened in your house? ಇದು ನಿಜವಾ? ನಿಮ್ಮ ಮನೆಯಲ್ಲಿ ಈ ರೀತಿ ಒಂದು ಕಷ್ಟ ಬಂದದ್ರಿಂದ ತ್ರೈಏಕ ದೇವರನ್ನು ಆರಾಧಿಸಲಿಕ್ಕೆ ನಿಮ್ಮಿಂದ ಆಗ್ತಾ ಇಲ್ವಾ? With all your heart? ನಿಮ್ಮ ಹೃದಯ ತೆರೆದು ಆರಾಧಿಸಲಿಕ್ಕೆ ಆಗ್ತಾ ಇಲ್ವಾ? ಹೇಳಿ. Affected? Yes, sir. I'm seeing a history of an accident. ಒಂದು ಆಕ್ಸಿಡೆಂಟ್ ನ ಒಂದು ಚರಿತ್ರೆ ನಾನು ಕಾಣುತ್ತಿದ್ದೇನೆ. Passed away because of an accident. ಆಕ್ಸಿಡೆಂಟ್ Yes, ಇಂದ sir. ಮರಣಗೊಂಡಿದ್ದಾರೆ. Yes, sir. You know what the Lord says tonight? ದೇವರು ಇಂದು ರಾತ್ರಿ ನಿನಗೆ ಹೇಳುತ್ತಿರುವುದು, He's giving you more peace. ಅವರು ನಿಮಗೆ ಹೆಚ್ಚು ಶಾಂತಿ ಕೊಡುತ್ತಿದ್ದಾರೆ. He has gone to the Lord.
ಅವರು ದೇವರ ಬಳಿಗೆ ಹೋಗಿದ್ದಾರೆ. You have to go. I have to go. Everybody has to go. ನೀನು ಹೋಗ್ಬೇಕು, ನಾನು ಹೋಗ್ಬೇಕು, ನಾವೆಲ್ಲರೂ ಹೋಗ್ಲೇಬೇಕು. One day we have to go. ಒಂದು ದಿನ ನಾವು ಹೋಗ್ಲೇಬೇಕು. He has gone little early. ಅವನು ಸ್ವಲ್ಪ ಬೇಗ ಹೋಗ್ಬಿಟ್ಟ. It will not affect you anymore. ಇದು ಇನ್ನೆಚ್ಚು ನಿನ್ನನ್ನು ಬಾಧಿಸಬಾರದು. Hallelujah. Hallelujah. Today I am seeing ಇಂದು ನಾನು ಕಾಣುತ್ತಿದ್ದೇನೆ, the Trinity is pouring out the love, grace and the communion on you. ತ್ರೈಯೇಕ ದೇವರು ಹೆಚ್ಚು ಪ್ರೀತಿ, ಕೃಪೆ, ಅನ್ಯೋನ್ಯತೆ ನಿನ್ನ ಮೇಲೆ ಸುರಿಸುತ್ತಿದ್ದಾರೆ. Hallelujah. Hallelujah. And another thing what God is revealing is, ಇನ್ನೊಂದು ಕಾರ್ಯ ದೇವರು ನನಗೆ ತೋರಿಸುತ್ತಿರುವುದು, tonight when you are in the presence of the Lord, ಇಂದು ರಾತ್ರಿ ನೀನು ದೇವರ ಸಾನ್ನಿಧ್ಯದಲ್ಲಿರುವಾಗ God is releasing the souls of Job. ದೇವರು ಒಂದು Job. ಕೆಲಸ ನಿನಗೆ ಕೊಡುತ್ತಿದ್ದಾರೆ. ಕೆಲಸ. Is that true? Is that true that you are praying for Job? ಒಂದು ಕೆಲಸಕ್ಕಾಗಿ ಪ್ರಾರ್ಥನೆ ಮಾಡ್ತಾ Yes, sir. ಇದ್ದೀರಾ? Job opening? ಕೆಲಸಕ್ಕಾಗಿ. Already I'm in job, but I'm not satisfying. You are searching for another Job? Yes, sir. ಹೌದು. Today the angel of Jesus is touching another brother who is accompanying you. ನೋಡಿ, ನಿಮ್ಮ ಜೊತೆ ಬಂದವರು ಯಾರು? ಇವರ ಜೊತೆ ಬಂದಿರುವರು ಇನ್ನೊಬ್ಬ Who ಸಹೋದರ. has prayed this prayer from the city of Manchester? ಮಂಜೇಶ್ವರ. No. This is Leicester, the city of Leicester. Leicester is in UK. UK, ಲೆಸ್ಟರ್. UK ಲಿರುವ Somebody with you has prayed this prayer from the city of Leicester. That city is not in India, but it's in UK, United Kingdom. ನಿಮ್ಮ ಜೊತೆಯಲ್ಲಿರುವ ಯಾರು? ಲೆಸ್ಟರ್. ನಿಮ್ಮ ಹೆಸರು? Are you the brother? ಇವರ ಜೊತೆ ಬಂದಿದ್ದೀರಾ? Yes, What is your connection with the Leicester? ಲೆಸ್ಟರ್. Leicester. You live in Leicester. Yeah. Today, you know what the angel of the Lord says? ದೇವದೂತರು ಎಂದು ಹೇಳುತ್ತಿರುವುದೇನೆಂದ್ರಿ, All is your brother. He's my best friend. He's your best friend. Oh my God, Jesus is moving. God is doing something in this family. ಯೇಸು ಸ್ವಾಮಿ ಏನು ಈ ಕುಟುಂಬದಲ್ಲಿ Now we are going to pray for them. ಈಗ ನಾವೆಲ್ಲರೂ ಸೇರಿ ಇವರಿಗಾಗಿ ಪ್ರಾರ್ಥಿಸೋಣ. When you are in Leicester, I was in Leicester, so I know the place Leicester. ನೀವು ಲೆಸ್ಟರ್ ನಲ್ಲಿ ಇದ್ದೀರಿ, ನಾನು ಅಲ್ಲೇ ಇದ್ದೆ, ಅದಕ್ಕಾಗಿ Every 2 months we used to go Europe and we used to conduct retreats. 2 ತಿಂಗಳಿಗೊಮ್ಮೆ 10 ನಾವು cities of UK, Europe. ಯುರೋಪ್, ಯುಕೆಗೆಲ್ಲ ಹೋಗ್ತಾ ಇದ್ದೇವೆ ಧ್ಯಾನಕ್ಕಾಗಿ. Hallelujah. Hallelujah. Leicester we went, Manchester we have a group there. So when I was reading that city name Leicester, I was wondering what is the connection with the Leicester to this brother. ನಾನು ಲೆಸ್ಟರ್ ಎಂಬ ಹೆಸರನ್ನು ಓದಿದಾಗ ನನಗೆ ಆಶ್ಚರ್ಯವಾಯಿತು, ಏನಪ್ಪ ಈ ಸಹೋದರನಿಗೆ In the city of Leicester you prayed this prayer. ಈ ಲೆಸ್ಟರ್ ಸಿಟಿಗಾಗಿ ಈ ರೀತಿ ಪ್ರಾರ್ಥನೆ ಮಾಡಿ, God give me peace to my family. ದೇವರೇ ನನ್ನ ಕುಟುಂಬಕ್ಕೆ ನೆಮ್ಮದಿ ಕೊಡಿ. Hallelujah. Hallelujah. I'm seeing you walking in the street of Leicester and praying this prayer. ನೋಡಿ, ನೀವು ಲೆಸ್ಟರ್ ಪಟ್ಟಣದ ಬೀದಿಯಲ್ಲಿ ನಡೆದು ಹೋಗ್ತಾ ಈ ರೀತಿ ಪ್ರಾರ್ಥನೆ ಮಾಡ್ತಾ ಇದ್ದೀರಿ. Another family is being touched by the Holy Spirit right now. ಇನ್ನೊಂದು ಕುಟುಂಬವನ್ನು ಪರಿಶುದ್ಧಾತ್ಮರು ಈಗಲೇ ಮುಟ್ಟಿದ್ದಾರೆ. You know what Jesus is doing now? ಯೇಸು ಸ್ವಾಮಿ ಈಗ ಮಾಡುತ್ತಿರುವುದೇನೆಂದರೆ, Open your heart. ನಿಮ್ಮ ಹೃದಯವನ್ನು ತೆರೆಯಿರಿ. Open your heart to the Lord. ಹೃದಯವನ್ನು ದೇವರ ಮುಂದೆ ತೆರೆಯಿರಿ. ಪಿತನ ಪ್ರೀತಿ, ಪಿತನ ಪ್ರೀತಿ, ಸುತನ ಕೃಪೆ, ಸುತನ ಕೃಪೆ, ಆತ್ಮನ ಅನ್ಯೋನ್ಯತೆ. ಆತ್ಮರ ಅನ್ಯೋನ್ಯತೆ. Hallelujah. 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 Brother, sometimes some things happens in our life, you know, we have no answers. But you know what the Lord says? When I am establishing you and your family, no one can stop it. The shadow of tragedies is living from your house, brother. Amen. Hallelujah. 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 It's spirit of accident ಆಕ್ಸಿಡೆಂಟ್ ನ ಶಕ್ತಿ, is living from your family. ಆಕ್ಸಿಡೆಂಟ್ ನ ಆತ್ಮ ನಿಮ್ಮ ಕುಟುಂಬದಿಂದ ಬಿಟ್ಟು ಹೋಗ್ತಾ ಇದೆ. Spirit of death ಮರಣದ ಆತ್ಮ is living from your family, brother. ನಿಮ್ಮ ಕುಟುಂಬದಿಂದ ಈಗ ಬಿಟ್ಟು ಹೋಗ್ತಾ ಇದೆ. I am seeing ನಾನು ಕಾಣುತ್ತಿದ್ದೇನೆ. the financial crisis is like holding like anything. Tonight is the night God is setting another breakthrough in your life, especially in your family.
The spirit of, oh, I need the priestly blood. ಮಂಡಿ ಊರಿ ಇಬ್ಬರು ಮಂಡಿ Priest will ಕಾಲು come. ಊರಿ ಗುರು. Today we have the presence of bishop. ಇಂದು ನಾವು ಧರ್ಮಾಧ್ಯಕ್ಷರ ಸಾನ್ನಿಧ್ಯದಲ್ಲಿದ್ದೇವೆ. Hallelujah. Hallelujah. They are going to release the anointing to your family. ನಿಮ್ಮ ಕುಟುಂಬಕ್ಕಾಗಿ ಅಭಿಷೇಕ ಬರ್ಲಿಕ್ಕಾಗಿ ಅವರು Let all the family come to the stage. Let all the family ಇವರ come to the ಮನೆಯಿಂದ stage. ಬಂದಿರುವವರೆಲ್ಲರೂ ಈಗ ಸ್ಟೇಜ್ All the family. ಇವರ ಇಬ್ಬರ ಮನೆಯಿಂದ ಬಂದಿರುವವರೆಲ್ಲರೂ Come, ಸ್ಟೇಜ್ಗೆ come. ಬರಲಿ, ಬೇಗ ಬನ್ನಿ. Spirit of death is moving from them. ಮರಣದ ಆತ್ಮ ಈಗ ಇವರಿಂದ ಬಿಟ್ಟು ಹೋಗಲಿ. Hallelujah. What's your name, sir? ನಿಮ್ಮ ಹೆಸರು? Robert Castellino. What's your name, Mama? ನಿಮ್ಮ ಹೆಸರು? ನೆಟ್ ಕೆಸ್ಟಲಿನೋ. Your son only passed away. Yes. ನಿಮ್ಮ ಮಗ ಮರಣಗೊಂಡಿದ್ದಾರೆ, ಹೌದಾ? ಹೌದು. I'm seeing one accident. ನಾನೊಂದು ಆಕ್ಸಿಡೆಂಟ್ ಕಾಣುತ್ತಿದ್ದೇನೆ. Yes. 2 months before. 2 months before. 2 ತಿಂಗಳ ಹಿಂದೆ. Come. ಹೋಗಿ Get the blessing. ಆಶೀರ್ವಾದವನ್ನು ಪಡೆದುಕೊಳ್ಳಿ. They are not from HASSAN, I think. ನೋಡಿ, ಇವರು ಹಾಸನದವರಲ್ಲ. But they came to receive this blessing. ಅವರು ಈ ಆಶೀರ್ವಾದವನ್ನು What ಪಡೆಯಲಿಕ್ಕೆ a beautiful way God is touching ನೋಡಿ, them. ಎಷ್ಟು ಮನೋಹರವಾದ ರೀತಿಯಲ್ಲಾಗಿದೆ ದೇವರು. Come on, give a wonderful clap offering to ಗಟ್ಟಿಯಾಗಿ them. ದೇವರಿಗೆ ಚಪ್ಪಾಳೆ ತಟ್ಟೋಣ. Where are they coming? ನೋಡಿ, ನೀವು ಯಾವ ಊರಿಂದ ಬಂದಿದ್ದೀರಾ? ಯಾವ ಊರು ನಿಮ್ಮದು? ಉಡುಪಿ. They are not from HASSAN. ಹಾಸನದವರಲ್ಲ, ಉಡುಪಿ. They are from Udupi. ಸೌತ್ ಕ್ಯಾನ್ರಾ, ಉಡುಪಿ ಅವರು. Give them. Maximum you give them. Hallelujah. Oh, Jesus. Come. All the priests come. ನಿದ್ರೆ ಇಲ್ಲದೆ ಇರುವ Release your ರಾತ್ರಿಗಳಾಗಿದೆ. priestly authority. ಗುರು ಪಟ್ಟದ ಅಧಿಕಾರ ಉಪಯೋಗಿಸಿ ಅವರಿಗೆ ಬಿಡುಗಡೆ ಕೊಡಿ. ಯೇಸುವೇ ಎಂದು ಕರೆಯಿರಿ. ಜೀಸಸ್. ಕರೆಯಿರಿ ಯೇಸುವೇ. ಯೇಸು. I want my son. Please, Jesus. The comfort which God is giving them. ದೇವರು ಸುರಕ್ಷಿತವಾಗಿ ಕೊಟ್ಟಿರು. The comfort which God is giving them is beyond our understanding. ಸುರಕ್ಷಿತಕ್ಕಾಗಿ ದೇವರು ಕೊಟ್ಟಿರುವುದು. Jesus is comforting them. ದೇವರು ಅವರಿಗೆ ಸುರಕ್ಷಿತ ಕೊಡುತ್ತಿದ್ದಾರೆ. When you worship the Trinity, ನಾವು ತ್ರೇಕ ದೇವರನ್ನು ಆರಾಧಿಸುವಾಗ Jesus is seeing you. ಯೇಸು ಸ್ವಾಮಿ ನಿನ್ನನ್ನು ನೋಡುತ್ತಿದ್ದಾರೆ. His eyes are on you. ಆತನ ದೃಷ್ಟಿ ನಿನ್ನ ಮೇಲೆ. He will be touching you tonight. ಆತನು ಈ ರಾತ್ರಿ ನಿನ್ನನ್ನು ಮುಟ್ಟುವರು. Hallelujah. He can understand your heart, ನಿನ್ನ ನೋವೇನಂತ ಆತನಿಗೆ ಗೊತ್ತು. your pain, ನಿನ್ನ ವೇದನೆ your ಆತನಿಗೆ ಗೊತ್ತು. sorrows. ನಿನ್ನ ದುಃಖಗಳು ಆತನಿಗೆ Get ಗೊತ್ತು. up. Worship the ಎದ್ದು Trinity. ನಿಂತುಕೊಂಡು ತ್ರಯೇಕ Let us ದೇವರನ್ನು worship the ಆರಾಧಿಸೋಣ. Trinity. ಎದ್ದು ನಿಂತುಕೊಳ್ಳಿ. Let us ತ್ರಯೇಕ worship the ದೇವರನ್ನು Trinity. ಆರಾಧಿಸೋಣ. ತ್ರಯೇಕ ದೇವರನ್ನು ಆರಾಧಿಸೋಣ. Let us worship the Trinity. ತ್ರಯೇಕ ದೇವರನ್ನು ಆರಾಧಿಸೋಣ. Oh, the glory of the Lord is moving. ದೇವರ ಮಹಿಮೆ ಚಲಿಸುತ್ತಿದೆ. Today when you worship Him, ಈಗ ನೀವು ಆರಾಧಿಸುವಾಗ He's seeing you. ನೀವು ಆತನನ್ನು He is ನೋಡುತ್ತಿದ್ದಾರೆ. touching you. ಆತನು ನಿಮ್ಮನ್ನು Tonight is the ಮುಟ್ಟುತ್ತಾರೆ. night of breakthrough for you, my son. ನನ್ನ ಮಗನೇ, ಇಂದು ರಾತ್ರಿ ನಿನ್ನ Breakthrough. ಬಿಡುಗಡೆ ರಾತ್ರಿ. New openings will come in 3 days. 3 ದಿನದ ಒಳಗಡೆ ಹೊಸ ಮಾರ್ಗ ನಿನಗಾಗಿ New ತೆರೆಯಲ್ಪಡುತ್ತದೆ. openings will come in 3 days. 3 ದಿನದ ಒಳಗಡೆ It ಹೊಸ is done. ಮಾರ್ಗ It ತೆರೆಯಲ್ಪಡುತ್ತದೆ. is done. ಈಗಾಗಲೇ It is done, ಸಿಕ್ಕಿದೆ. Amma. ಈಗಾಗಲೇ He's ಸಿಕ್ಕಿದೆ. giving you more peace. ಹೆಚ್ಚು ಶಾಂತಿ ಆತನು Come on, ಕೊಡುತ್ತಿದ್ದಾನೆ. all of you, praise the Lord. ಎಲ್ಲರೂ ಸ್ತುತಿಸಿರಿ. ಪಿತನಾದ ದೇವನಿಗೆ ಆರಾಧನೆ, ಸುತನಾದ ದೇವನಿಗೆ ಆರಾಧನೆ, ಆತ್ಮನಾದ ದೇವನಿಗೆ ಆರಾಧನೆ, Peace of the Lord. ದೇವನಿಗೆ ಆರಾಧನೆ, Peace of the Lord. ದೇವನಿಗೆ ಆರಾಧನೆ, ಸುತನಾದ ದೇವನಿಗೆ ಆರಾಧನೆ, ಆರಾಧನೆ, ದೇವನಿಗೆ ಆರಾಧನೆ. Oh, Holy Spirit. ಪಿತನಾದ ದೇವನಿಗೆ ಆರಾಧನೆ, ಸುತನಾದ ದೇವನಿಗೆ ಆರಾಧನೆ, ಆತ್ಮನಾದ ದೇವನಿಗೆ ಆರಾಧನೆ,
Many healings are coming up. ನೋಡಿ ಅನೇಕ ಸೌಖ್ಯಗಳೀಗ Don't ಸಂಭವಿಸುತ್ತಿದೆ. wait for the minister to come and minister you. ನೋಡಿ ನಿಮ್ಮ ಹತ್ತಿರ ಬಂದು ಮಿನಿಸ್ಟರ್ ಬರ್ಲಿಕ್ಕಾಗಿ ಕಾಯ್ತಾ ಇರಬೇಡಿ. You are already in the presence of the Lord. ನೀವು ಈಗಾಗಲೇ ದೇವರ ಸಾನ್ನಿಧ್ಯದಲ್ಲಿ ಇದ್ದೀರಿ. Lay your hand in the place where you need healing. ಎಲ್ಲಿ ನಿಮಗೆ ಸೌಖ್ಯ ಬೇಕು ಆ ಭಾಗದಲ್ಲಿ ಕೈ ಇಟ್ಟುಕೊಳ್ಳಿ. Jesus will touch you now. ಯೇಸು ನಿಮ್ಮನ್ನು ಈಗ ಮುಟ್ಟುವರು. The blind eyes are getting opened. ನೋಡಿ ಕುರುಡಾದ ಕಣ್ಣುಗಳು ತೆರೆಯಲ್ಪಡುತ್ತದೆ. The deaf and dumb ಮಾತು ಬಾರದಿದ್ದವರ and ಕಿವಿ the people ಕೇಳುವುದು. those who are unable to balance their body will be getting the balance back. ನೋಡಿ ಶರೀರಕ್ಕೆ ಬಲಹೀನತೆ ಉಳ್ಳವರಿಗೆ ಬಲ ಸಿಗುತ್ತದೆ ಈಗ. Jesus is touching you now. ಯೇಸು ನಿಮ್ಮನ್ನು ಈಗ ಮುಟ್ಟುತ್ತಿದ್ದಾರೆ. You might be standing in the last row. ನೋಡಿ ಕೊನೆಯ ಸಾಲಿನಲ್ಲಿ ನಿಂತಿರುವವರು. You might be thinking, ನಾನು ಯೋಚಿಸುತ್ತಿದ್ದೇನೆ. all those who are sitting in the front are blessed. ನೋಡಿ ಮುಂದುಗಡೆ ನಿಂತಿರುವವರಿಗೆಲ್ಲ ಆಶೀರ್ವಾದ ಬರುತ್ತದೆ. No, my dear brother and sister. ನನ್ನ ಒಲವಿನ ಸಹೋದರ ಸಹೋದರಿ ಇಲ್ಲ. Everywhere the presence of God is moving now. ಎಲ್ಲ ಕಡೆಯಲ್ಲಿ ದೇವರ ಸಾನ್ನಿಧ್ಯ ಬರುತ್ತಿದೆ. From the front to the back, the glory of the Lord is spreading now. ಮುಂದಿನಿಂದ ಹಿಂದಿನ ತನಕ ದೇವರ ಮಹಿಮೆ This is Jesus. ಇದು ಯೇಸು. This is your Jesus. ಇದು ನಿನ್ನ ಯೇಸು. He's moving here ಇಲ್ಲಿ ಚಲಿಸುತ್ತಿದ್ದಾರೆ. and he is touching you. ಆತನು ನಿನ್ನನ್ನು ಮುಟ್ಟುತ್ತಿದ್ದಾರೆ. Somebody met with an accident years back. ವರ್ಷಗಳ ಹಿಂದೆ ಯಾರಿಗೊಂದು ಆಕ್ಸಿಡೆಂಟ್ ಆಗಿದೆ. Still the hip pain ಈವಾಗಲೂ ಸೊಂಟ ನೋಯುತ್ತಾ ಇದೆ. is hurting you. ಅದು ನಿನ್ನನ್ನು ಚುಚ್ಚುತ್ತಿದೆ. Met with an accident years back. ವರ್ಷಗಳ ಹಿಂದೆ ಆದ ಆಕ್ಸಿಡೆಂಟ್. Still the spine is getting pain. ಈವಾಗಲೂ ಸ್ಪೈನಲಿಗೆ ನೋವಾಗ್ತಾ ಇದೆ. Jesus is touching you. ಯೇಸು ನಿನ್ನನ್ನು ಮುಟ್ಟುತ್ತಿದ್ದಾರೆ. I am seeing someone with a black stripes. ನೋಡಿ ನಾನು ಕಾಣುತ್ತಾ ಇದ್ದೇನೆ ಕಪ್ಪು ಬಣ್ಣದ ಬಟ್ಟೆ ಹಾಕಿರುವ A ಯಾರು. mother who wear the black and white stripes. ನೋಡಿ ಕಪ್ಪು ಮತ್ತು ಬಿಳಿಯ ಬಟ್ಟೆ ಹಾಕಿರುವಂತ ಒಬ್ಬಳು ತಾಯಿಯನ್ನು ನಾನು She ಕಾಣುತ್ತಿದ್ದೇನೆ. is receiving healing touch now. ಆಕೆ ಈಗ ಸೌಖ್ಯದ ಸ್ಪರ್ಶನೆ ಪಡೆಯುತ್ತಿದ್ದಾಳೆ. Because of the accident, ನೋಡಿ ಈ ಆಕ್ಸಿಡೆಂಟಿನಿಂದ she has this problem. Come to the stage. ಅವಳು ಸ್ಟೇಜಿಗೆ ಬರಲಿ. Among this 1,000, I don't know where she is. ಸಾವಿರಗಟ್ಟಲೆ ಜನರಿದ್ದಾರೆ ಯಾರಂತ ನನಗೆ This ಗೊತ್ತಿಲ್ಲ. is the identification. ನೋಡಿ ಇದಾಗಿದೆ ಗುರುತು. Black and stripes. ನೋಡಿ ಬ್ಲಾಕ್ White. ಬ್ಲಾಕ್ Come, 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 ಬಾ Come. ಬನ್ನಿ ಓಡಿ ಬನ್ನಿ. Jesus is touching you. ಯೇಸು ನಿಮ್ಮನ್ನು ಮುಟ್ಟುತ್ತಿದ್ದಾರೆ. Oh, Jesus. She's the one. She's the one. ನೋಡಿ ಇವಳೆ Black stripes. ನೋಡಿ ಕಪ್ಪು ಬಟ್ಟೆಯಲ್ಲಿ ಬಿಳಿ ಗೆರೆ. Hallelujah. ಹಲ್ಲೆಲೂಯಾ Hallelujah. ಹಲ್ಲೆಲೂಯಾ Hallelujah. ಹಲ್ಲೆಲೂಯಾ Hallelujah. ಹಲ್ಲೆಲೂಯಾ. It's been 12 years. 12 ವರ್ಷಗಳ ಹಿಂದೆ 12 years, right? 12 ವರ್ಷ ಆಯ್ತಾ? ಹೌದು 12 years. Today, you know what Jesus is saying? ಯೇಸು ನಿಮಗೆ ಹೇಳುತ್ತಿರುವುದು. I'm even seeing the scooter bike number also. ನೋಡಿ ಒಂದು ಬೈಕ್ ಕಾಣ್ತಾ ಇದೆ. ಬೈಕಿನ ನಂಬರ್ ಸಮೇತ ಕಾಣ್ತಾ ಇದೆ. 6257. 6257. Hallelujah. ಹಲ್ಲೆಲೂಯಾ. It's her son only. ಇದು ಇವರ ಮಗನ ಬೈಕ್ ಹೌದಾ? It's her son only. ಇದು ಇವರ ಮಗ ಯಾರು? ಅರುಣ್ ಇವರ It's her ಮಗ. son only. ಇದು ಇವರ ಮಗನ ಗಾಡಿ. Hallelujah. ಹಲ್ಲೆಲೂಯಾ. She was sitting in the back. ಈಕೆ ಬೈಕಿನ ಹಿಂದೆ ಕುಳಿತಿದ್ದಳು. They were stopping the bike. ಅವರು ಬೈಕ್ ನಿಲ್ಲಿಸಿದಾಗ Immediately, ಕೂಡಲೇ unexpected, ಆಕಸ್ಮಿಕವಾಗಿ she was falling from the bike. ಆಕೆ ಬೈಕಿನಿಂದ ಬಿದ್ದು It's ಬಿಟ್ಟಳು. been 12 years. 12 ವರ್ಷ ಕಳೆಯಿತು. Where is that Arun? ಅರುಣಲ್ಲಿ. Hallelujah. ಹಲ್ಲೆಲೂಯಾ. Jesus is touching you, brother Arun. ಬ್ರದರ್ ಯೇಸು ನಿಮ್ಮನ್ನು ಮುಟ್ಟುತ್ತಿದ್ದಾರೆ. This mother, ಈ ಅಮ್ಮ ಯೇಸುವೇ ಎಂದು ಕರೆಯಮ್ಮ. ಯೇಸುವೇ 12 ವರ್ಷ ಕರೆಕ್ಟ್ ಆಯ್ತು ನನಗೆ ಸೊಂಟ ನೋವಿಗೆ. 12 ವರ್ಷದಿಂದ ನಾನು ನರಳುತ್ತಾನೆ ಇದ್ದೆ ಯೇಸುವೇ. 12 ವರ್ಷದ ನರಳುತ್ತಾ ಇದ್ದೆ. oh, this. Oh, hallelujah, hallelujah, hallelujah. ಹಲ್ಲೆಲೂಯಾ. Where is that Arun? Come, Arun. ಅರುಣಲ್ಲಿ. ಅರುಣ್ Come, Arun. ಓಡಿ ಬನ್ನಿ. Arun, Jesus loves you. ಅರುಣ್ ಯೇಸು ನಿಮ್ಮನ್ನು ಪ್ರೀತಿಸುತ್ತಿದ್ದಾರೆ. Jesus loves you. ಅರುಣ್ ಯೇಸು ನಿಮ್ಮನ್ನು And ಪ್ರೀತಿಸುತ್ತಿದ್ದಾರೆ. you remember this incident? ಈ ಘಟನೆ ನೆನಪಿದೆಯಾ? ಗೊತ್ತಿದೆ ಸರ್. ಗೊತ್ತಿದೆ. Hallelujah. ಹಲ್ಲೆಲೂಯಾ. Today, ಇಂದು I'm seeing your bike also. ನಾನು ನಿಮ್ಮ ಬೈಕ್ ಸಮೇತ ಕಾಣುತ್ತಿದ್ದೇನೆ. You remember? You remember the place? ಆ ಜಾಗ You ನೆನಪಿದೆಯಾ? remember the place? ಆ ಜಾಗ Just ನೆನಪಿದೆಯಾ? left the junction. ನೋಡಿ ಜಂಕ್ಷನ್ It was a ಎಡಭಾಗದಲ್ಲಿ junction. ಜಂಕ್ಷನ್ ಇದೆ. You took right turn. ನೀವು ಬಲಕ್ಕೆ ತಿರುಗಿದ್ದೀರಾ. ಎಸ್ ಸರ್. Then you moved 200 meters. 200 ಮೀಟರ್ ಮುಂದೆ And in the ಹೋದಾಗ left side, ಎಡಬದಿಯಲ್ಲಿ ಎಸ್ ಸರ್. fallen. ಅಲ್ಲಿ ಬಿದ್ದಿದ್ದಾರೆ. Jesus.
Hallelujah. Thank you, Today, Jesus. ಇಂದು Jesus is restoring her health back. ಯೇಸು ಆಕೆಯ ಆರೋಗ್ಯವನ್ನು ಮರಳಿ ಕೊಡುತ್ತಿದ್ದಾರೆ. Oh, I'm seeing Jesus is touching her there. ನೋಡಿ, ನಾನು ಕಾಣ್ತಿದ್ರೆ ಯೇಸು ಅಲ್ಲಿ ಮುಟ್ಟುತ್ತಿದ್ದಾರೆ. I don't want to come down now. If I come down, I won't be able to preach. ನೋಡಿ, ನನಗೆ ಈಗ ಕೆಳಗಡೆ ಬರ್ಲಿಕ್ಕೆ ಆಗುದಿಲ್ಲ, ಬಂದ್ರೆ ನನಗೆ ಪ್ರಬೋಧನೆ ಮಾಡ್ಲಿಕ್ಕೆ ಆಗುದಿಲ್ಲ. Hallelujah. Hallelujah. But I'm seeing somebody is receiving healing there. ಆದ್ರೆ ನಾನು ಕಾಣ್ತಾ ಇದ್ದೇನೆ ಅಲ್ಲಿ ಯಾರಿಗೂ ಸೌಖ್ಯ ಸಿಗ್ತಾ ಇದೆ. How to identify? Come here, man. Come. Can you see that brother who wear the black shirt there? Black shirt there. ಕಪ್ಪು shirt. Here. ಇಲ್ಲಿ. 1, 2, 3, 4, 5, 6, 7, ಕಪ್ಪು. 8th line. 8th line. 8ನೇ ಸಾಲಿನಲ್ಲಿ Go there. ಕಪ್ಪು ಶರ್ಟ್ ಹಾಕಿರಬಹುದು. Go there. He knows. Enter into that line. Hey. ಒಳಗಡೆ ಹೋಗಿ, ಒಳಗಡೆ. Here only. Yes. Come. ಹೌದು, ಬನ್ನಿ. Baba, you know Jesus. You know what Jesus? ಯೇಸು ನಿಮಗೆ ಹೇಳುತ್ತಿರುವುದೇನೆಂದರೆ, Jesus is touching your brother. ಯೇಸು ನಿಮ್ಮನ್ನು ಮುಟ್ಟುತ್ತಿದ್ದಾರೆ ಬ್ರದರ್. Gilbert! ಶಿವೇ, You have any connection with Gilbert? ನಿಮ್ಮ ಗಿಲ್ಬರ್ಟ್. ನಿಮ್ಮ Your ಹೆಸರು name is Gilbert. ಗಿಲ್ಬರ್ಟ್. Come on, Gilbert. ಗಿಲ್ಬರ್ಟ್ ಬನ್ನಿ. Here only, right? ಇಲ್ಲೇ. ಹೌದಾ? ಹೌದು. ಆಕೆ ಅವಳು ಬೀಳಲು ಸಾಧ್ಯತೆ ಇಲ್ಲ. ಆಕೆ ಬೀಳ್ತಾಳೆ. ಅಲ್ಲಿ ಮಲಗಿಸಿ. Give her the blessing. Hand over her to priests. ನೋಡಿ, ಗುರುಗಳು ಅವರನ್ನು ಈಗ ಆಶೀರ್ವದಿಸಿ. They are releasing the priestly authority. ಅವರ ಗುರುಪಟ್ಟದ ಅಧಿಕಾರವನ್ನು ಈಗ ಉಪಯೋಗಿಸಿ. Oh, what a wonderful healing is this. ಎಷ್ಟು ಅದ್ಭುತಕರವಾದ ಸೌಖ್ಯ. It's a wonderful healing. ಚಪ್ಪಾಳೆ ತಟ್ಟಿ. ಅದ್ಭುತಕರವಾದ Hallelujah. ಗುಣಪಡಿಸಿ. Hallelujah. Tonight you have to accept this Jesus as your Lord and personal Savior. ನೋಡಿ, ಇಂದು ರಾತ್ರಿ ನೀವು ಎತ್ತಿ ಹೇಳಿ, ಯೇಸು ಸ್ವಾಮಿ ನನ್ನ ರಕ್ಷಕ ಹಾಗೂ ಪ್ರಭು ಎಂದು. Today morning I was telling to the same thing to the youngsters. ನಾನು ಇಂದು ಬೆಳಿಗ್ಗೆ ಯುವ ಜನರಿಗೆ ಇದನ್ನೇ ನಾನು ಹೇಳಿದೆ. He is not a thief to break the door and come. ಆತನು ಕಳ್ಳನಲ್ಲ ಬಾಗಿಲು ಮುರಿದು ಒಳಗಡೆ ಬರ್ಲಿಕ್ಕಾಗಿ. He will knock at the door. ಆತನ ಬಾಗಿಲನ್ನು ತಟ್ಟುತ್ತಾರೆ. You have to open the door of heaven. ಏನು Door of your ಆತನಿಗಾಗಿ heart. ಹೃದಯದ ಬಾಗಿಲು ತೆರೆದು ಕೊಟ್ರೆ Then he will be dine with you. ಆತನು ನಿನ್ನ ಜೊತೆ ಊಟ ಮಾಡುವರು. ನಿನ್ನ ಜೊತೆ ಊಟ ಮಾಡುವರು. ನಿನ್ನೆ ನಿನ್ನ ಜೊತೆ ನಿನ್ನೆ ಜೊತೆ ಊಟ ಮಾಡುವರು. Hallelujah. ನಿನ್ನೆ ಜೊತೆ ಊಟ ಮಾಡುವರು. Hallelujah. 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 He wanted to dine with you. ಆತನು ನಿನ್ನ ಜೊತೆ ಊಟ He ಮಾಡುವರು. is not a thief to break the door and come inside. ಆತನು ಒಬ್ಬ ಕಳ್ಳನಲ್ಲ ಬಾಗಿಲು ಮುರಿದು He will ಒಳಗಡೆ be ಬರ್ಲಿಕ್ಕೆ. knocking the door. ಆತನ ಬಾಗಿಲ ಹೊರಗಡೆ The ತಟ್ಟುತ್ತಾನೆ. door is your heart. ಆ ಬಾಗಿಲು ನಿನ್ನ ಹೃದಯ. Receive him. ಅದನ್ನು ಸ್ವೀಕರಿಸಿ. Oh brother, ಓ ಬ್ರದರ್, ಬನ್ನಿ. your problem ನಿಮ್ಮ not ಸಮಸ್ಯೆ only here, ನೋಡಿ, ಇಲ್ಲಿ it's ಮಾತ್ರ here also. ಇಲ್ಲಿ ಸಮೇತ ಇದೆ. It's here also. ಇಲ್ಲಿಯೂ ಇದೆ. ಹೌದು. Jesus is touching you. ಯೇಸು ನಿಮ್ಮನ್ನು ಮುಟ್ಟುತ್ತಿದ್ದಾರೆ. I'm seeing a daughter with you. ನಾನು ನೋಡ್ತಾ ಇದ್ದೇನೆ, ನಿಮ್ಮ ಜೊತೆ ಒಬ್ಬಳು ಮಗಳಿದ್ದಾಳೆ. I'm seeing a daughter. You have a daughter? ನಿಮಗೆ ಒಬ್ಬಳು ಮಗಳಿದ್ದಾಳಾ? Yes, she is also receiving healing. ಆಕೆಗೂ ಸೌಖ್ಯ ಸಿಗ್ತಾ ಇದೆ. Hallelujah. Hallelujah. Oh, another big touch of God. ನೋಡಿ, ದೇವರ ದೊಡ್ಡ ಸ್ಪರ್ಶನೆ. All his family is under the power of the Lord. ನೋಡಿ, ಇವರ ಇಡೀ ಕುಟುಂಬ ದೇವರ ಶಕ್ತಿಯ ಒಳಗಡೆ. Many are receiving the healing touch here. ಅನೇಕರಿಗೆ ಈಗ ಸೌಖ್ಯದ ಸ್ಪರ್ಶನೆ ಸಿಗ್ತಿದೆ. Call him. Can you see that person who makes hands together there? ನೋಡಿ, ಅಲ್ಲಿ ಕೈ ಜೋಡಿಸಿ ನಿಂತಿರುವಂತಹ ವ್ಯಕ್ತಿ. Go Lester guy, go. Lester. In front of him. Yes. Bring him. ಅವರನ್ನು ಈಚಿದ್ದಾನೆ. Bring him. ಬನ್ನಿ. Come, both of you come. ನೀವಿಬ್ಬರು ಬನ್ನಿ. Here it is. ಇಲ್ಲಿ ಆಗಿದೆ. Here it is. ಇಲ್ಲಿ. Here it is. ಹೌದು. What happened? ಏನಾದದ್ದು? ನೋವು ಬರ್ತಿತ್ತು. Stand here. ಅಲ್ಲಿ ನಿಂತ್ಕೊಳ್ಳಿ.
He's under the power of the Lord. ದೇವರ ಶಕ್ತಿ ಇವನಲ್ಲಿ ಬರುತ್ತಿದೆ. Jesus is setting him free. ಯೇಸುವನ್ನು ಸ್ವಾತಂತ್ರ್ಯಗೊಳಿಸುತ್ತಿದ್ದಾನೆ. One fear is following him. ಒಂದು ಭಯ ಇವನನ್ನು ಹಿಂಬಾಲಿಸುತ್ತಿದೆ. It's always persecuting him. ಯಾವಾಗಲೂ ಅದು ಇವನನ್ನು ಹಿಂಸಿಸುತ್ತಿದೆ. Unable to sleep in the nights. ರಾತ್ರಿ ನಿದ್ರೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. But tonight, ಇಂದು ರಾತ್ರಿ the power of the Lord. ದೇವರ ಶಕ್ತಿ. Jesus. ಯೇಸು. Jesus ಯೇಸು is touching you, brother. ನಿಮ್ಮನ್ನು ಮುಟ್ಟುತ್ತಿದ್ದಾರೆ ಬ್ರದರ್. He's setting you free. ಆತನು ನಿನ್ನನ್ನು ಸ್ವಾತಂತ್ರ್ಯಗೊಳಿಸುತ್ತಿದ್ದಾರೆ. Setting you free. ನಿನ್ನನ್ನು ಸ್ವಾತಂತ್ರ್ಯಗೊಳಿಸುತ್ತಿದ್ದಾರೆ. Somebody named Angel. Angel is getting healed. Angel is getting healed. ಏಂಜಲ್ ಎನ್ನುವರಿಗೆ ಸೌಖ್ಯ ಸಿಗ್ತಾ ಇದೆ. Hallelujah. Hallelujah. One angel. ಒಂದು ಏಂಜಲ್ ಎಂಬ One ಹೆಸರಿನವರಿಗೆ angel is unable to sit in the ground because of the tummy ache. ನೋಡಿ, ಒಬ್ಬರು ಏಂಜಲ್ ಎಂಬ ಹೆಸರಿನವರಿಗೆ ಈ ಗ್ರೌಂಡ್ ಅಲ್ಲಿ ಕುಳಿತುಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಕಾರಣ ಅಷ್ಟು ಹೊಟ್ಟೆ ನೋಯ್ತಾ ಇದೆ. Come forward, angel. ಏಂಜಲ್ ಬೇಗ ಮುಂದಕ್ಕೆ ಬರಲಿ. Jesus is touching you. ಯೇಸು ನಿನ್ನನ್ನು ಮುಟ್ಟುತ್ತಿದ್ದಾರೆ. Power of the Lord. ದೇವರ ಶಕ್ತಿ. Oh, Jesus. ಓ ಯೇಸು. ಶಿವೆ ಶಿವೆ. Get the blessings for the priest. From here. ನೋಡಿ ಇಲ್ಲಿ. Look at this. ನೋಡಿ ಇದನ್ನು ನೋಡಿ. This brother is receiving the healing touch. ಈ ಬ್ರದರ್ ಸೌಖ್ಯದ ಸ್ಪರ್ಶನೆ ಪಡೆದಿದ್ದಾರೆ ಈಗಲೇ. It's a wonderful healing. ಅದ್ಭುತಕರವಾದ ಸೌಖ್ಯ. When he is falling, ಇವರೀಗ ಬಿದ್ದಾಗ don't get upset. ನೋಡಿ, ಅಪ್ಸೆಟ್ ಆಗಬೇಡಿ. Because when Jesus prayed, ನೋಡಿ, ಯೇಸು ಸ್ವಾಮಿ ಪ್ರಾರ್ಥಿಸಿದಾಗ it is written in Luke chapter 9. Luke chapter 4. ಲೂಕನ ಶುಭ ಸಂದೇಶ 4ನೇ When he cast out the demon, ಆತನ ಪಿಶಾಚಿಯನ್ನು ಹೊರಗಟ್ಟಿದಾಗ the person who was possessed was fallen down. ಆ ವ್ಯಕ್ತಿ ನೆಲದಲ್ಲಿ ಬಿದ್ದ. And the demon left. ಆ ಪಿಶಾಚಿ ಬಿಟ್ಟು ಹೋಯಿತು. Same thing is going on here. ಇದೇ ರೀತಿಯಾಗಿ ದೇವನಲ್ಲಿ The ಸಂಭವಿಸಿದೆ. spirit behind the sickness ನೋಡಿ, ಕಾಯಿಲೆಯ ಶಕ್ತಿ is leaving now. ಆತ್ಮ ಈಗ ಬಿಟ್ಟು Come on, give a wonderful clap of ದೇವರಿಗೆ ಚಪ್ಪಾಳೆ ತಟ್ಟಿ ಮಹಿಮೆಪಡಿಸೋಣ. Oh, many are receiving the touch of God. ಅನೇಕರಿಗೆ ದೇವರ ಸ್ಪರ್ಶನೆ ಸಿಕ್ಕಿದೆ. ಕರೀರಿ. Jesus. ಶಿವೆ. There is a builder. ಅಲ್ಲಿ ಒಬ್ಬ ಬಿಲ್ಡರ್ ಇದ್ದಾನೆ. You are in the edge of suicide. ನೀನು ಆತ್ಮಹತ್ಯೆಯ ಬಳಿಗೆ ಬಂದಿದ್ದೀಯಾ. Hallelujah. Jesus, there is a builder. ನೋಡಿ, ಇಲ್ಲಿ ಒಬ್ಬ ಬಿಲ್ಡರ್ Who is hearing me now? ಈಗ ಇಲ್ಲಿ ಇದ್ದಾರೆ ಆ ವ್ಯಕ್ತಿ. Jesus is calling you. ಯೇಸು ನಿನ್ನನ್ನು ಕರೆಯುತ್ತಿದ್ದಾರೆ. Hey builder. Love of the Father. ಪಿತನ ಪ್ರೀತಿ. Grace of our Lord Jesus Christ. ಯೇಸುವಿನ ಕೃಪೆ. And the communion of the Holy Spirit. ಆತ್ಮರ ಅನ್ಯೋನ್ಯತೆ is moving in this place. ಈ ಸ್ಥಳದಲ್ಲಿ ಚಲಿಸುತ್ತಿದೆ. ಪಿತನ ಪ್ರೀತಿ ಸುತನ ಕೃಪೆ ಆತ್ಮನ ಅನ್ಯೋನ್ಯತೆ. 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 Shall we preach for some time? ಸ್ವಲ್ಪ ಸಮಯ ಪ್ರಬೋಧನೆ ಮಾಡಲ. 40 minutes. ಒಂದು 40 ನಿಮಿಷ. 40 minutes shall we preach? ಒಂದು 40 ನಿಮಿಷ ಪ್ರಬೋಧನೆ ಮಾಡಲ. Oh, look at this mother. Look at this ನೋಡಿ mother. ಈ ಅಮ್ಮ. Look at this mother. ನೋಡಿ ಈಚೆ ಬನ್ನಿ ಅಮ್ಮ. Look at her healing. ನೋಡಿ ಆಕೆ ಸೌಖ್ಯವನ್ನು ಒಮ್ಮೆ ನೋಡಿ. What a wonderful healing is this. ಎಷ್ಟು ಅದ್ಭುತಕರವಾದ ಸೌಖ್ಯವಿದೆ. Hallelujah. Check your back. ನೋಡಿ. ಪರ್ಫೆಕ್ಟ್ ಆಗಿದೆ. ನೆನ್ನೆ ಎಲ್ಲ ನೋವಿತ್ತು ತುಂಬಾ. ಮಾತ್ರೆ ತಗೊಂಡು ಮಲಗದೆ ರಾತ್ರಿ ನೋವು ಬಂದು ತುಂಬಾ ಸುಸ್ತಾಗಿ. ಅಮ್ಮ, I don't know Kannada. Why are you speaking to me in Kannada? ತುಂಬಾ ನೋವಿತ್ತು. I don't know one word even. Hallelujah. Sit. Relax. ಎಲ್ಲರೂ ಕುಳಿತುಕೊಳ್ಳಿ. See, this is from Colossians chapter 1 verse 12. ಕೊಲೋಸಿ 1ನೇ ಅಧ್ಯಾಯ 12ನೇ ವಾಕ್ಯ.
Colossians 1 verse 12 says, ಕೊಲೋಸಿ 1:12 ಹೀಗೆ this verse you need to understand the context. ಈ ವಾಕ್ಯವನ್ನು ನೀವು ಅರ್ಥ ಮಾಡಿಕೊಳ್ಳಿ. This is Paul's letter ಇದು ಸಂತ ಪೌಲನ ಪತ್ರಿಕೆ, to the Colossians, ಕೊಲೋಸಿದವರ ಪತ್ರಿಕೆ. giving thanks to the Father who has enabled us to share ಪಿತನಿಗೆ the inheritance of the saints in the light. ಪಿತನಿಗೆ ಹರ್ಷದಿಂದ ಕೃತಜ್ಞತಾ ಸ್ತುತಿ ಸಲ್ಲಿಸುವಿರಿ, ಏಕೆಂದರೆ ಬೆಳಕಿನಲ್ಲಿರುವ ದೇವ ಜನರಿಗೆ ಕಾಯ್ದಿರಿಸಿರುವ ಸ್ವಾಸ್ಥ್ಯದಲ್ಲಿ ಪಾಲುಗಾರರಾಗಲು ನಿಮ್ಮನ್ನು ಯೋಗ್ಯರನ್ನಾಗಿ ಅವರು ಮಾಡಿದ್ದಾರೆ. Hallelujah. Hallelujah. So Saint Paul is giving thanks to the Father ಸಂತ ಪೌಲನು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದಾರೆ. who has enabled us ನೋಡಿ, ನಮ್ಮಿಂದ ಅಥವಾ ನಿಮ್ಮಿಂದ ನಮಗಾಗಿ share the inheritance with the saints. ನೋಡಿ, ಸಂತರುಗಳ ದೇವ ಜನರ ಬೆಳಕಿನಲ್ಲಿ ಕಾಯ್ದಿರಿಸಲು Father God has enabled us to ನೋಡಿ, share the inheritance with the saints. ನೋಡಿ, ಪಿತನಾದ ದೇವರು ದೇವ ಜನರಿಗೆ ಕಾಯ್ದಿರಿಸಿರುವ ಸ್ವಾಸ್ಥ್ಯದಲ್ಲಿ ಸ್ವಾಸ್ಥ್ಯ inheritance ಸ್ವಾಸ್ಥ್ಯದಲ್ಲಿ ನಮ್ಮನ್ನು ಪಾಲುಗಾರರನ್ನಾಗಿ ಮಾಡಿದ್ದಾರೆ. Hallelujah. Hallelujah. What is God is sharing here? ಏನಾಗಿದೆ ದೇವರಲ್ಲಿ ಹೇಳುತ್ತಿರುವುದು? Inheritance. ಸ್ವಾಸ್ಥ್ಯದಲ್ಲಿ. What are you getting from the Lord? ಏನಾಗಿದೆ ದೇವರಿಂದ ಪಡೆಯುವುದು? Inheritance. ಸ್ವಾಸ್ಥ್ಯತೆ. Hallelujah. Hallelujah. You are not here to receive something simply. ನೋಡಿ, ಇಲ್ಲಿ ನೀವು ಸಾಧಾರಣವಾಗಿ ಏನಾದ್ರೂ ಪಡೆಯಲಿಕ್ಕಾಗಿ ಅಲ್ಲ ಬಂದಿರುವುದು, but you are here to receive your inheritance. ನೀವಿಲ್ಲಿಗೆ ಬಂದಿರುವುದು ಸ್ವಾಸ್ಥ್ಯವನ್ನು ಪಡೆಯಲು. If you are servant, you have to wait for the salary. ನೋಡಿ, ನಾವು ಒಬ್ಬ ಕೆಲಸದವರಾಗಿದ್ರೆ but when you are sons, ಆದ್ರೆ ಮಗನಾಗಿದ್ದರೆ it's inheritance. ಅದು ನಮ್ಮ ಸ್ವಾಸ್ಥ್ಯತೆ. Hallelujah. Hallelujah. Every sacrament is a source of inheritance. ನೋಡಿ, ಪ್ರತಿಯೊಂದು ಬಲಿ ಪೂಜೆ ಪಾಲುಗಾರಿಕೆ ಪಡೆಯುವುದಾಗಿದೆ. Hallelujah. Hallelujah. Through every sacrament, ನೋಡಿ, ಪ್ರತಿಯೊಂದು ಬಲಿ ಪೂಜೆಯು church supply the inheritance of God. ದೇವರೊಂದಿಗೆ ನಮ್ಮನ್ನು ಧರ್ಮಸಭೆ ಪಾಲುಗಾರರನ್ನಾಗಿ ಮಾಡುವುದು. Because church is the treasury of God. ನೋಡಿ, ಧರ್ಮಸಭೆ ಎನ್ನುವುದು ದೇವರ ಕಣಜವಾಗಿದೆ. Whatever God is doing through the church. ದೇವರು ಏನೆಲ್ಲ ಮಾಡುತ್ತಾರೋ ಅದೆಲ್ಲ ಧರ್ಮಸಭೆಯ ಮೂಲಕ ಮಾತ್ರ ಮಾಡುತ್ತಾರೆ. Hallelujah. Hallelujah. Because church is the body of Christ. ಯಾಕೆಂದ್ರೆ ಧರ್ಮಸಭೆ ಕ್ರಿಸ್ತ ಯೇಸುವಿನ ದೇಹ. Christ is the head of the church. ನೋಡಿ, ಯೇಸುವಾಗಿದ್ದಾರೆ ಧರ್ಮಸಭೆಯಲ್ಲಿ ಪ್ರಮುಖರು. Head won't do anything alone. ನೋಡಿ, ತಲೆಗೆ ಒಂಟಿಯಾಗಿ ಏನು ಮಾಡ್ಲಿಕ್ಕೆ Head ಆಗುದಿಲ್ಲ. do everything through the body. ನೋಡಿ, ತಲೆ ಏನಾದ್ರೂ ಮಾಡ್ಬೇಕಿದ್ರೆ ದೇಹ ಬೇಕೇ ಬೇಕು. Through the members of the body. ನೋಡಿ, ದೇಹದ ಅಂಗಾಂಗಗಳೊಂದಿಗೆ ಅಂಗಾಂಗ Hallelujah. Through the members of the body. ನೋಡಿ, ದೇಹದ ಅಂಗಾಂಗಗಳೊಂದಿಗೆ. Hallelujah. Hallelujah. So this point you need to understand. ಈ ಪಾಯಿಂಟ್ ನೀವು ಅರ್ಥ ಮಾಡಿಕೊಳ್ಳಿ. When you are connected to the church, ನಾವು ಧರ್ಮಸಭೆಯೊಂದಿಗೆ ಸಂಬಂಧ you ಬೆಳೆಸುವಾಗ are connected to the head of Christ. ನಾವು ಕ್ರಿಸ್ತ ಯೇಸುವಿನೊಂದಿಗೆ ಸಂಬಂಧ This is the ಬೆಳೆಸುತ್ತೇವೆ. way it flows. ಈ ರೀತಿಯಾಗಿದೆ ಹರಿದು ಬರುವುದು. How you are sitting here, think about it. ನೀವು ಹೇಗೆ ಇಲ್ಲಿ ಕುಳಿತಿದ್ದೀರಾ ಯೋಚಿಸಿ ನೋಡಿ. It was the plan of the head. ಇದು ನಮ್ಮ ತಲೆಯ ಯೋಚನೆ. But every members of the body act according to it. ನೋಡಿ, ನಮ್ಮ ತಲೆಯೊಂದಿಗೆ ಶರೀರದ ಎಲ್ಲ ಅಂಗಾಂಗಗಳು ಸಹಕರಿಸುತ್ತಿದೆ. Head commanded the leg to walk. ನೋಡಿ, ತಲೆ ಕಾಲಿಗೆ ಹೇಳ್ತದೆ ನಡೆ ಎಂದು. Now the leg is walking. ಆಗ ಕಾಲು ನಡೆಯುತ್ತದೆ. Eye seeing. ಕಣ್ಣು ಕಾಣುತ್ತದೆ. Tongue is speaking. ಆ ನಾಲಿಗೆ Heart ಮಾತನಾಡುತ್ತದೆ. is doing. ಕೈ ಪ್ರವರ್ತಿಸುತ್ತದೆ. Everything controls by the head. ನೋಡಿ, ಎಲ್ಲವನ್ನು ನಿಯಂತ್ರಿಸುವುದು ನಮ್ಮ ತಲೆ. Similarly, ಇದೇ ರೀತಿ when you are in the church, ನಾವು ಧರ್ಮಸಭೆಯಲ್ಲಿರುವಾಗ you are not orphan. ನಾವು ಅನಾಥರಲ್ಲ. You have a head.
ನಮಗೊಬ್ಬ ತಲೆ and ಇದ್ದಾನೆ. you are the body of Christ. ನಾವು ಕ್ರಿಸ್ತನ ದೇಹ. And supply is like this only. ನೋಡಿ ಸರಬರಾಜು ಬರುವುದು ತಲೆಯಿಂದಲೇ. Hallelujah. Hallelujah. When you are going away from the church, ನಾವು ಧರ್ಮಸಭೆಯಿಂದ ದೂರ ಹೋಗುವಾಗ you are cutting off from the head. ನಾವು ತಲೆಯನ್ನೇ ಕತ್ತರಿಸುತ್ತಿದ್ದೇವೆ. What will happen if I cut off my right hand? ನನ್ನ ಬಲಗೈಯನ್ನು ನಾನು ಕತ್ತರಿಸಿದ್ರೆ ಏನಾಗ್ತದೆ? I am not feeling any independency. ನನಗೆ ಏನಾದ್ರೂ ಸ್ವಾತಂತ್ರ್ಯ I want to ಅನ್ನಿಸ್ತದೆ? be independent. ನನಗೆ ಸ್ವಾತಂತ್ರ್ಯ ಬೇಕು. When I am under the head, I am under authority. ಅಯ್ಯೋ ನಾನು Always I have to obey the head. ನಾನು ತಲೆಯ ಕೆಳಗಡೆ ಇದ್ರೆ ನಾನು ಯಾವಾಗಲೂ So the ತಲೆ hand decide I want to be independent. ಈಗ ಕೈ ಯೋಚಿಸ್ತದೆ ನನಗೆ ಸ್ವಾತಂತ್ರ್ಯ ಬೇಕು. This life I hate. ಈ ಜೀವನ ನನಗೆ ಸಾಕಾಯ್ತು. Always I have to obey the head. ಯಾವಾಗಲೂ ತಲೆಯನ್ನು I ಅನುಸರಿಸಬೇಕು. want an independent life. ನನಗೆ ಸ್ವಾತಂತ್ರ್ಯ ಜೀವನ ಬೇಕು. Hand decided to go away. ಕೈ ನಿರ್ಧರಿಸಿದರೆ From the ಹೋಗ್ಬಿಡ್ತೇನೆ. body. ಶರೀರದಿಂದ ಹೋಗ್ತೇನೆ. What will happen? ಏನಾಗಿದೆ ಸಂಭವಿಸುವುದು? What will happen? ಹೇಳಿ ಏನಾಗಿದೆ ಸಂಭವಿಸುವುದು? You tell me what will happen? ಹೇಳಿ ಅಪ್ಪ ಏನಾಗ್ತದೆ? The very day you are cut off from the head, ನೋಡಿ ಕೈಯನ್ನು ಯಾವಾಗ from the ಕತ್ತರಿಸುತ್ತೇವೆ body, ದೇಹದಿಂದ you will lose the strength. ನಾವು ಆ ಶಕ್ತಿ You will ಕಳೆದುಕೊಳ್ಳುತ್ತೇವೆ. be perishing day by day. ನಾವು ದಿನನಿತ್ಯ ನಾಶವಾಗ್ತಾ ಇರ್ತೇವೆ. Hallelujah. ಹಲ್ಲೆಲೂಯಾ. When you are in the body of Christ, ನಾವು ಕ್ರಿಸ್ತನ ದೇಹದೊಂದಿಗಿದ್ರೆ you are growing daily. ನಾವು ದಿನನಿತ್ಯ You are ಬೆಳೆಯುತ್ತೇವೆ. not perishing ನಾವು daily. ನಾಶವಾಗುವುದಿಲ್ಲ ದಿನನಿತ್ಯ. This is the glory of the church. ಇದಾಗಿದೆ ಧರ್ಮ ಸಭೆಯ ಮಹಿಮೆ. Hallelujah. ಹಲ್ಲೆಲೂಯಾ. This is the glory of the church. ಇದಾಗಿದೆ ಧರ್ಮ ಸಭೆಯ ಮಹಿಮೆ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. You need to understand the glory of the church. ನೀವು ಧರ್ಮ ಸಭೆಯ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಳಿ. You need to see this. ನೀವು ಇದನ್ನು ನೋಡಿ. It is written here, ಇಲ್ಲಿ ಬರೆಯಲ್ಪಟ್ಟಿದೆ. Father has enabled us. ನೋಡಿ ಪಿತನಾದ ದೇವರು ನಮಗೆ ಕಾಯ್ದಿರಿಸಿರುವುದು. Where is my solver? I need a stand. Where is my solver? Solver is here. My solver to hold this iPad. Okay. Yes. Come here. Where are you, man? Where's your shoes? What is this? Come. Hold this. Hallelujah. Okay. Youngsters, no? You should stand. Huh? Hallelujah. Hallelujah. Read this, giving thanks to the Father. Giving thanks to the Father who has enabled you to share in the inheritance of the saints in the light. You are sharing inheritance with the saints. Can you imagine? ದೇವ ಜನರಿಗೆ ಕಾಯ್ದಿರಿಸಿರುವ Saints. ಸ್ವಾಸ್ಥ್ಯದಲ್ಲಿ ಪಾಲುಗಾರರು ದೇವ ಜನರು. You are sharing inheritance with Saint Anthony. Can you believe it? ನೀವು ನಂಬ್ತೀರಾ? ನೀವು ದೇವ ಸಂತ ಅಂತೋಣಿ ಅವರೊಂದಿಗೆ You have to look ಪಾಲುಗಾರರು. at. ನೀವು ಅದನ್ನು ನೋಡಿ. That's why it is written. ಆದ್ರಿಂದ ಅದು ಬರೆಯಲ್ಪಟ್ಟಿದೆ. With the Saint Anthony, you are sharing inheritance. ನೋಡಿ ಸಂತ ಅಂತೋಣಿ ಅವರೊಂದಿಗೆ ನಿಮಗೆ ಪಾಲಿದೆ. That is called the communion of the saints in the church. ಅದಾಗಿದೆ ಧರ್ಮ ಸಭೆಯಲ್ಲಿರುವ ಸಂತರ ಅನ್ಯೋನ್ಯತೆ. Hallelujah. ಹಲ್ಲೆಲೂಯಾ. Read that verse again. ಅದನ್ನು ಪುನಃ ಓದಿ. Giving thanks to the Father, For what you are giving thanks to the Father? ಯಾಕೆ ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು? for He has enabled me. Oh, you became me, huh? Very smart. Okay. He has enabled you. He has enabled me. He has strengthened me to share the inheritance with the saints. ಆತನು ಸಂತರುಗಳೊಂದಿಗೆ ಸ್ವಾಸ್ಥ್ಯದಲ್ಲಿ ನನ್ನನ್ನು ಸಹ ಪಾಲುಗಾರರನ್ನಾಗಿಸಿದ್ದಾರೆ. Come on, that is what we read. ಅದಾಗಿದೆ ಇಲ್ಲಿ Your ಬರೆಯಲ್ಪಟ್ಟಿದೆ. Father has enabled you. You are sharing in inheritance with Mother Teresa. ನೋಡಿ ನೀವು ಮದರ್ ತೆರೇಸಾರೊಂದಿಗೆ ಪಾಲುಗಾರರು. Read. Look at the beauty of the church, ನೋಡಿ man. ಧರ್ಮಸಭೆಯ ಮನೋಗರತೆ Your young ನೋಡಪ್ಪ. generation has to see this. ಯುವ ಜನರು ಇದನ್ನು ಹೇಳ್ಬೇಕು. Hallelujah. ಹಲ್ಲೆಲೂಯಾ. The same inheritance is given to us. ಇದೇ ಪಾಲುಗಾರಿಕೆಯಾಗಿದೆ ನಮಗೆ ಕೊಡಲ್ಪಟ್ಟಿದೆ. Father has enabled us. ನೋಡಿ ಪಿತನೊಂದಿಗೆ ಪಾಲುಗಾರರು. When you are in the church, ನೀವು ಧರ್ಮಸಭೆಯಲ್ಲಿರುವಾಗ we have a communion of the saints. ನಮಗೆ ಸಂತರ ಒಂದು ಅನ್ಯೋನ್ಯತೆ ಇದೆ. Hallelujah. ಹಲ್ಲೆಲೂಯಾ. Years back, I was a Protestant pastor. ನಾನೊಬ್ಬ ಪ್ರೊಟೆಸ್ಟೆಂಟ್ ಪಾಸ್ಟರ್ ಆಗಿದ್ದೆ. For me, this was unable to digest. ನನಗೆ ಇದು ಜೀರ್ಣವಾಗುವುದೇ ಇಲ್ಲ. Communion of the saints, ಓ ಸಂತರ ಅನ್ಯೋನ್ಯತೆ. What is that? ಇದೇನು ಇದು? For me, it was I was unable to digest. ಓ ನನಗೆ ಇದು ಜೀರ್ಣವಾಗ್ತಾ ಇರಲಿಲ್ಲ. Though it is written in the scripture. ನೋಡಿ ಪವಿತ್ರ ಗ್ರಂಥದಲ್ಲಿ ಇದು ಬರೆಯಲ್ಪಟ್ಟಿದೆ. You read.
Hebrews chapter 12 verse 1 says, ನೋಡಿ ಹೀಬ್ರು 12ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ you read, why you are showing to me? ಏನು ಓದಪ್ಪ? Therefore, since we are surrounded by a so great cloud of witnesses. Read. Annama, what is this? Annama is missing somewhere. Huh? Hebrews 12:1. ಈ ಇಬ್ರಿಯರ ಪತ್ರಿಕೆ 12ನೇ ಅಧ್ಯಾಯ 1ನೇ ವಾಕ್ಯ. ಇಬ್ರು 12:1. 12:1. 12. ಆದ ಕಾರಣ ಕನ್ನಡ is very difficult. ಇಷ್ಟು ಮಂದಿ ಸಾಕ್ಷಿಗಳು ದೊಡ್ಡ ಮೇಘದಂತೆ. See, you are surrounded by the cloud of witnesses. This is the communion of the saints. ನೋಡಿ, ದೊಡ್ಡ ಮೇಘದಂತೆ ನಮ್ಮ ಸುತ್ತಲೂ ಇದ್ದಾರೆ. ಅದಾಗಿದೆ ಸಂತರ ಅನ್ಯೋನ್ಯತೆ. My Protestant belief was like, I receive Jesus as my personal savior. I start my journey with the Lord. No. ನಾವು ಪ್ರೊಟೆಸ್ಟೆಂಟರು, ಯೇಸು ಸ್ವಾಮಿಯನ್ನು ನಾವು I ಸ್ವೀಕರಿಸಿದ್ದೇವೆ. received him. ನಾನು ಆತನನ್ನು ಸ್ವೀಕರಿಸಿದೆ. I start the journey alone with the Lord. ನಾನು ಅವರೊಂದಿಗೆ ನಾನು ಪ್ರಯಾಣ ಮುಂದುವರಿಸುವೆ. You cannot go like that. ಹಾಗೆ ಹೋಗ್ಲಿಕ್ಕಾಗಿ You ಆಗುದಿಲ್ಲ. are surrounded by the cloud of witnesses. ನೋಡಿ, ಸಾಕ್ಷಿಗಳ ದೊಡ್ಡ ಗುಂಪು ನಮ್ಮ ಸುತ್ತಲೂ ಆವರಿಸಿದೆ. Saint Peter is with you in prayer. ನೋಡಿ, ಪ್ರಾರ್ಥನೆಯಲ್ಲಿ ಸಂತ ಪೇತ್ರನು ನಮ್ಮ ಜೊತೆ ಇದ್ದಾರೆ. Saint Paul is with you in the prayer. ಪ್ರಾರ್ಥನೆಯಲ್ಲಿ ಸಂತ ಪೌಲರು ನಮ್ಮ ಸಂಗಡ Saint ಇದ್ದಾರೆ. Anthony is with you in the prayer. ಸಂತ ಆಂಥೋನಿ ಪ್ರಾರ್ಥನೆಯಲ್ಲಿ ನಮ್ಮ ಜೊತೆ And ಇದ್ದಾರೆ. all who passed away before us is with us in the prayer. ನಮಗಿಂತ ಮೊದಲು ಮರಣಗೊಂಡವರೆಲ್ಲರೂ ನಮ್ಮ ಪ್ರಾರ್ಥನೆಯಲ್ಲಿ ನಮ್ಮ ಜೊತೆ ಸೇರುತ್ತಾರೆ. That's the beauty of the church. ಅದಾಗಿದೆ ಧರ್ಮ The ಸಭೆಯ power of the communion of the church. ಧರ್ಮ Saints. ಸಭೆಯ ಸಂತರುಗಳ ಅನ್ಯೋನ್ಯತೆ. You need to understand, when it is explaining in Hebrews chapter 12, it is written very clearly, when you are coming to the Mass, when you are you are approaching the Eucharist, it is not you alone is going there, but the cloud of witnesses, the saint who has sanctified are joining you. ನೋಡಿ, ಇಬ್ರಿಯರ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ, ಧರ್ಮಸಭೆಯ ಬಲಿ ಪೂಜೆಯಲ್ಲಿ ನಾವು ಪಾಲುಗೊಳ್ಳುವಾಗ ನಾವು ಒಂಟಿಯಾಗಿ ಅಲ್ಲ ಬರುತ್ತಿರುವುದು, ನಮ್ಮ ಸುತ್ತಲೂ ಸಾಕ್ಷಿಗಳ ದೊಡ್ಡ ಒಂದು ಗುಂಪು ಬಂದು ಸೇರುತ್ತದೆ. ಸಂತರುಗಳು ಸಹ ಬರುತ್ತಾರೆ. Hallelujah. Hallelujah. Read 12 verse 24. 12ನೇ ಅಧ್ಯಾಯ 24ನೇ ವಾಕ್ಯ. You need to read from verse 22, then only you will understand the context. Hebrews 12:22. ನೋಡಿ, 12ನೇ ಅಧ್ಯಾಯ 22. But you have the Old Testament, they have come to the mountain. In the New Testament, where you have come? ನೋಡಿ, ನಾವು ಎಲ್ಲಿಗೆ ಹಳೆಯ ಒಡಂಬಡಿಕೆಯಲ್ಲಿ ಪರ್ವತದ ಬಳಿಗೆ ಜನರು ಬರ್ತಾ ಇದ್ರು. Sinai mountain, they are going to the ಸೀನಾಯಿ mountain. ಬೆಟ್ಟದ ಬಳಿಗೆ ಬರ್ತಾ The ಇದ್ರು. mountain only God appears, no? ನೋಡಿ, ಬೆಟ್ಟದ ಮೇಲೆ ಮಾತ್ರ ದೇವರು ಕಾಣಿಸಿಕೊಳ್ತಾ So ಇದ್ರು. everybody has to go to the mountain. ಎಲ್ಲರೂ ಆ ಬೆಟ್ಟದ ಬಳಿಗೆ ಹೋಗ್ತಾ But ಇದ್ರು. in the New Testament, ಆದ್ರೆ ಹೊಸ when you ಒಡಂಬಡಿಕೆಯಲ್ಲಿ are coming in front of the Eucharist, ನೋಡಿ, ನಾವು ವೇದಿಕೆಯ in front ಬಳಿಗೆ of the ಬರುವಾಗ Holy Blessed Sacrament, ಪರಿಶುದ್ಧ ಪರಮ ಪ್ರಸಾದದ you ಮುಂದೆ need to ಬರುವಾಗ understand what all are coming there. ನೀವು ಅರ್ಥ ಮಾಡಿಕೊಳ್ಬೇಕು. Read from verse number 22. 21. But you have come to the Mount Sinai and the city of the living God, the heavenly Jerusalem, and immemorable angels, the festival gathering and the assembly of the firstborn who are enrolled in heaven, and to the God, the judge of all, and to the spirits. ಆದರೆ ನೀವು ಬಂದಿರುವುದು ಸೀನಾಯಿ ಬೆಟ್ಟಕ್ಕೆ, ಜೀವಂತ ದೇವರ ನಗರಕ್ಕೆ, ಸ್ವರ್ಗೀಯ ಜೆರುಸಲೇಮಿಗೆ, ಅಸಂಖ್ಯ ದೇವದೂತರು ಕೂಡಿರುವ ಉತ್ಸವ ಕೂಟಕ್ಕೆ. When you are going in the church, you have to see this ಅಸಂಖ್ಯ ದೂತನ್ಮಾರ್ joining there. ನೋಡಿ, ನಾವು ಬಲಿ ಪೂಜೆಗಾಗಿ ಬರುವಾಗ ಅಸಂಖ್ಯ ದೇವದೂತರು ಕೂಟ read. ಆದರೆ ನೀವು ಬಂದಿರುವುದು ಸೀನಾಯಿ ಬೆಟ್ಟಕ್ಕೆ, go ಜೀವಂತ ದೇವರ ನಗರಕ್ಕೆ, ಸ್ವರ್ಗೀಯ ಜೆರುಸಲೇಮಿಗೆ, ಅಸಂಖ್ಯ ದೇವದೂತರು ಕೂಡಿರುವ ಉತ್ಸವಕ್ಕೆ, ಸ್ವರ್ಗದಲ್ಲಿ ದಾಖಲಾಗಿರುವ ಜ್ಯೇಷ್ಠ ಪುತ್ರನ ಸಭೆಗೆ. ನೀವು ಬಂದಿರುವುದು ಸಕಲ ಮಾನವರ ನ್ಯಾಯಮೂರ್ತಿಯಾದ ದೇವರ ಸನ್ನಿಧಿಗೆ, ಸಿದ್ಧಿಗೆ ಬಂದ ಸತ್ಪುರುಷರ ಆತ್ಮಗಳ 23 read. 23. ಹೊಸ ಒಡಂಬಡಿಕೆಯ ಮಧ್ಯಸ್ಥರಾದ ಯೇಸು ಸ್ವಾಮಿಯ ಬಳಿಗೆ ಏಬೇಲನ ರಕ್ತಕ್ಕಿಂತಲೂ verse 23.
ಸಿದ್ಧಿಗೆ ಬಂದ ಸತ್ಪುರುಷರ ಆತ್ಮಗಳ Ah, ಸಮೂಹ. from where that sound is coming? 22. Come read. ಸಿದ್ಧಿಗೆ ಬಂದಿರುವ ಸತ್ಪುರುಷಗಳ ಆತ್ಮಗಳ ಸಮೂಹಕ್ಕೆ. ಸಿದ್ಧಿಗೆ ಸ್ಪಿರಿಟ್ಸ್ ಆಫ್ ದ ರೈಚಿಯಸ್ ಮೇಡ್ I ಪರ್ಫೆಕ್ಟ್. know English, man. You read it. ಸಿದ್ಧಿಗೆ ಬಂದ ಸತ್ಪುರುಷಗಳ ಆತ್ಮಗಳ ಸಮೂಹಕ್ಕೆ. ಆತ್ಮಗಳ ಸಮೂಹ is present here. ನೋಡಿ, ಆ ಸಿದ್ಧಿಗೆ ಬಂದ ಸತ್ಪುರುಷಗಳ ಆತ್ಮ ಇಲ್ಲಿ ಇದ್ದಾರೆ. I received Jesus. I followed. No. ನಾನು ಯೇಸುವನ್ನು ಸ್ವೀಕರಿಸಿದೆ, ನಾನು ಅವರನ್ನು ಹಿಂಬಾಲಿಸಿದೆ. ಸಿದ್ಧಿಗೆ ಬಂದ ಸತ್ಪುರುಷರ. ಸಿದ್ಧಿಗೆ ಬಂದ ಸತ್ಪುರುಷರ ಆತ್ಮ. ಸಿದ್ಧಿಗೆ ಬಂದ ಸತ್ಪುರುಷರ ಆತ್ಮಗಳ ಸಮೂಹಕ್ಕೆ. ಸಮೂಹ. ಸಿದ್ಧಿಗೆ ಬಂದ ಸತ್ಪುರುಷರ ಸತ್ಪುರುಷ ಆತ್ಮಕ ಸಮೂಹ ಬಂದಿದೆ. Hallelujah. Hallelujah. You have come to, where you have come? ನೀವು ಎಲ್ಲಿಗಾಗಿದೆ ಬಂದಿರುವುದು? To the spirits of the just. ನೋಡಿ, ನ್ಯಾಯ ಮೂರ್ತಿಯ ಬಳಿಗೆ. Who made perfect. ಯಾರು ಪರಿಪೂರ್ಣಗೊಳಿಸಲ್ಪಟ್ಟಿದ್ದಾರೋ. That's another enlightenment. Made perfect. ನೋಡಿ, There is ಪರಿಪೂರ್ಣರಾದವರು. a process to made perfection. ನೋಡಿ, That's why it is written. ಪರಿಪೂರ್ಣತೆ. Even after the death, there is a process of making you perfect. That is why it is written. ನೋಡಿ, ಮರಣದ ನಂತರ Who made perfect. ಪರಿಪೂರ್ಣತೆಗೊಳಿಸಲ್ಪಟ್ಟವರು. Hallelujah. Hallelujah. Youngsters, you have to stand and preach all this. When somebody is saying, don't leave this church, see the beauty of the church. ನೋಡಿ, ಕೆಲವರು ಹೇಳ್ತಾರೆ ಯಾಕೆ ಈ ಧರ್ಮಸಭೆಗೆ ಇರಬೇಕು ಅಂತ. ನೋಡಿ, Hallelujah. ಧರ್ಮಸಭೆಯ ಮಹಿಮೆ. See the beauty of the church. ಧರ್ಮಸಭೆಯ ಮಹಿಮೆಯನ್ನು You ನೋಡಿ. have come to Mount Sinai. ನೀವು ಬಂದಿರುವುದು ಸೀನಾಯಿ ಬೆಟ್ಟಕ್ಕೆ. You have come to the firstborn. ನೀವು ಬಂದಿರುವುದು ಜ್ಯೇಷ್ಠ You ಪುತ್ರ. have come to the saints. ನೀವು ಬಂದಿರುವುದು ಸಂತರುಗಳ ಗುಂಪಿಗೆ. Why you came here? ಯಾಕೆ ಇಲ್ಲಿಗೆ ಬಂದಿದ್ದೀರಾ? Share inheritance. ನೋಡಿ, ನಮ್ಮನ್ನು ಪಾಲುಗಾರರನ್ನಾಗಿಸಲು. Share inheritance. ಪಾಲುಗಾರರನ್ನಾಗಿಸಲು. Colossians. Read that verse again. Colossians 1. Read. This is very powerful. You need to read this. ನೀವು ಇದನ್ನು ಅರ್ಥ Oh my God. Hallelujah. Hallelujah. When I was teaching in seminary Hebrews, ನಾನು ಸೆಮಿನಾರಿಯಲ್ಲಿ ಹೀಬ್ರಿಯರ ಪತ್ರಿಕೆ I ಕಲಿಸುವಾಗ was unable to interpret Hebrews chapter 12 verse 24. ನನಗೆ ಹೀಬ್ರು 12ನೇ ಅಧ್ಯಾಯ 24ನೇ ವಾಕ್ಯ ಕಲಿಸ್ಲಿಕ್ಕೆ ಆಗ್ತಾ ಇಲ್ಲ. 23, 24 I will skip. ನೋಡಿ, 23, 24 ನಾನು ಕಲಿಸುವುದೇ ಇಲ್ಲ. You know what is the problem? I cannot interpret that because it's talking about the saints. ನೋಡಿ, ನನಗಿದು ಕಲಿಸ್ಲಿಕ್ಕೆ ಆಗ್ತಾ ಇಲ್ಲ. ಕಾರಣ ಇಲ್ಲಿ ಹೇಳ್ತಾ ಇರುವುದು ಸಂತರುಗಳ ಕುರಿತು. According to my belief, even after the death, if you are seeing some spirits or something, it is demon only. ನೋಡಿ, ನಾನು ನಂಬುತ್ತಿದ್ದದ್ದು ಮರಣದ ನಂತರ ಯಾವುದಾದ್ರೂ ಆತ್ಮವನ್ನು ಕಂಡ್ರೆ ಅದು ಪಿಶಾಚಿ ಎಂದಾಗಿದೆ ನಾನು ನಂಬ್ತಾ ಇದ್ದದ್ದು. Hallelujah. Hallelujah. But the glorious church is believing this faith for 2024 years. 2024 ವರ್ಷಗಳಿಂದ ಮಹಿಮಾ ಭರಿತವಾದ ಧರ್ಮಸಭೆಯ ವಿಶ್ವಾಸವಿದಾಗಿದೆ. Every church you can see the center is vacant. ನೋಡಿ, ಎಲ್ಲ ದೇವಾಲಯದಲ್ಲಿ ಮಧ್ಯದಲ್ಲಿ ಜಾಗ ಬಿಟ್ಟಿರುವುದು ಕಾಣುತ್ತೇವೆ. Every church you can see. ಎಲ್ಲ ಚರ್ಚಿನಲ್ಲಿ ಇದೆ. Even here the center is vacant. ನೋಡಿ, ಇಲ್ಲಿ ಸಹ ಮಧ್ಯದಲ್ಲಿ ಜಾಗ ಬಿಟ್ಟಿದ್ದಾರೆ. You know what is the true belief of the church for 2024 years? 2024 ವರ್ಷಗಳ ಹಿಂದಿನಿಂದ ಇರುವ ನಂಬಿಕೆ ಯಾವುದು? For the Eucharist. ನೋಡಿ, ಬಲಿ ಪೂಜೆ. There are grandparents are coming and attending with them. ಅವರ ಮಗರುಗಳೆಲ್ಲರೂ ಮಧ್ಯದಲ್ಲಿ ಬಲಿ ಪೂಜೆಗೆ ಬರ್ತಾರೆ. ಮಧ್ಯದಲ್ಲಿ ಬರುತ್ತಾರೆ. Hallelujah. Hallelujah. How it is possible, brother? ಬ್ರದರ್, ಇದು ಹೇಗೆ ಸಾಧ್ಯ? Open your Bible, read. ಬೈಬಲ್ ತೆರೆದು ಓದಿ. Who is appearing in the Mount of Transgression? ನೋಡಿ, ಸೀನಾಯಿ ಬೆಟ್ಟದಲ್ಲಿ Mount of Transgression. ನೋಡಿ, ಯೇಸು ಸ್ವಾಮಿ ರೂಪಾಂತರಗೊಂಡ ಬೆಟ್ಟದಲ್ಲಿ ಕಾಣಿಸಿಕೊಂಡದ್ದು ಯಾರು? ರೂಪಾಂತರಗೊಂಡ Elijah, ಮೋಶೆ. They passed years back. ಅವರು ವರ್ಷಗಳ ಹಿಂದೆ ಮರಣಗೊಂಡವರು. Why they are presenting? ಯಾಕೆ ಅವರು ಅಲ್ಲಿಗೆ ಬಂದಿದ್ದಾರೆ? There is no dead and alive for God. For God everyone is alive. ನೋಡಿ, ದೇವರ ಮುಂದೆ ಎಲ್ಲರೂ ಜೀವಂತರು, ಯಾರು ಮರಣಗೊಂಡವರಲ್ಲ. Hallelujah. Hallelujah. For us only death and all. ನೋಡಿ, ನಮಗಾಗಿದೆ ಅಲ್ವಾ ಮರಣ ಎನ್ನುವುದು. For God everyone is alive. ಆದರೆ ದೇವರ ಮುಂದೆ ಎಲ್ಲರೂ ಜೀವಂತರು. That's why I told you this, brother. ಆದ್ದರಿಂದ ಈ ಸಹೋದರನಿಗೆ ನಾನು ಹೇಳಿದೆ, your brother left to the Lord. ನಿಮ್ಮ ಸಹೋದರನು ದೇವರ ಬಳಿಗೆ ಹೋಗಿದ್ದಾನೆ. In the Eucharist. ಬಲಿ ಪೂಜೆಯಲ್ಲಿ he is attending with you. ಆತನು
ಆತನು ನಿನ್ನ ಜೊತೆ ಬಂದು ಪಾಲುಗೊಳ್ಳುತ್ತಾರೆ. That's the glorious faith of the church. ಅದಾಗಿದೆ ಧರ್ಮ ಸಭೆಯ ಮಹಿಮೆಯ ವಿಶ್ವಾಸ. Colossians ಕೊಲೋಸಿ 1:12 says, 1:12 ಹೇಳುತ್ತಿದೆ. you know what it says? ಏನಾಗಿದೆ ಹೇಳುತ್ತಿರುವುದು? Bible says, ಬೈಬಲ್ ಹೇಳುತ್ತಿದೆ, He has enabled you. ಆತನು ನಿಮ್ಮ ಜೊತೆ, He has enabled you. ಆತನು ನಿಮ್ಮ ಜೊತೆ Share ಪಾಲುಗಾರರಾಗಲು, inheritance with the saints. ದೇವ ಜನರ ಸ್ವಾಸ್ಥ್ಯದಲ್ಲಿ ಕಾಯ್ದಿರಿಸಿರುವ. Giving thanks to the Father, verse 12, giving thanks to the Father who has enabled you to share the inheritance with the saints in the light. Saints are in the light. ನೋಡಿ, ಸಂತರುಗಳು ಬೆಳಕಿನಲ್ಲಿ ಇದ್ದಾರೆ. Hallelujah. Hallelujah. Saints are always in the light. ಸಂತರುಗಳು ಯಾವಾಗಲೂ ಬೆಳಕಿನಲ್ಲೇ ಇದ್ದಾರೆ. You know what is the difference between in the darkness being in the light? ನೋಡಿ, ಕತ್ತಲೆ ಮತ್ತು In ಬೆಳಕಿನೊಂದಿಗೆ the ವ್ಯತ್ಯಾಸ. darkness you cannot see anything clearly. ನೋಡಿ, ಕತ್ತಲೆಯಲ್ಲಿ ಯಾವುದು ನಮಗೆ ಸ್ಪಷ್ಟವಾಗಿ ಕಾಣೋದಿಲ್ಲ. I cannot see anything clearly when ನನಗೆ I'm in ಏನು the dark. ಸ್ಪಷ್ಟವಾಗಿ ಕತ್ತಲೆಯಲ್ಲಿ ಕಾಣಿಸ್ತಾ ಇಲ್ಲ. Hallelujah. Hallelujah. But when light comes, ಯಾವಾಗ ಬೆಳಕು ಬರುತ್ತದೆಯೋ I can see his color. ನಾನು ಈ ಬಣ್ಣ ಕಾಣಿಸ್ತೀನಿ. I can hear his beard. ನಾನು ಅವರ ಗಡ್ಡ, I can see the shirt. ಅವ್ರು ಹಾಕಿರುವ I can see his man. Everything is clear. ಎಲ್ಲ ಸ್ಪಷ್ಟವಾಗಿ ಕಾಣಿಸ್ತಿದೆ. Saints are not the one who is in the darkness. ಸಂತರುಗಳು ಕತ್ತಲೆಯಲ್ಲಿ ಇರುವವರಲ್ಲ, They are in the light. ಅವರ ಬೆಳಕಿನಲ್ಲಿ ಇದ್ದವರು. That same God who enabled the saints is enabling us tonight. ನೋಡಿ, ಆ ಸಂತರುಗಳನ್ನು ಬೆಳಕಿಗೆ ತಂದ ಅದೇ ದೇವರು ನಮ್ಮನ್ನು ಸಹ ಇದೇ ಬೆಳಕಿನೆಡೆಗೆ ಕರೆದಿದ್ದಾರೆ. Come, I want to give you share, inheritance, heir of God, heir. ನೋಡಿ, ಸ್ವಾಸ್ಥ್ಯದಲ್ಲಿ ನಿಮಗೆ ಪಾಲು ಕೊಡಲು ದೇವರು ಕರೆಯುತ್ತಿದ್ದಾರೆ. Hallelujah. Hallelujah. Father has enabled us. ನೋಡಿ, ಪಿತನು ಅದನ್ನು ಕೊಡಲು ನಿರ್ಧರಿಸಿದ್ದಾರೆ. Father has enabled us ಪಿತನು ಅದನ್ನು ಕೊಡುವರು in Christ Jesus. ಯೇಸು ಕ್ರಿಸ್ತರ ಮೂಲಕ. Hallelujah. Hallelujah. That's what we read in Colossians chapter 1:12. ಆದ್ದರಿಂದಲೇ ಕೊಲೋಸಿ 1:12 ಹೇಳುತ್ತಿರುವುದು, Saints are sharing inheritance in the light. ನೋಡಿ, ಸಂತರುಗಳು ಬೆಳಕಿನಲ್ಲಿ ಸ್ವಾಸ್ಥ್ಯದಲ್ಲಿ ಪಾಲುಗಾರರಾಗಿದ್ದಾರೆ. He has enabled me. ಅವರು ನನ್ನ ಮುಂದೆ Enter, ಪ್ರವೇಶಿಸಿ, conquer, occupy. ನೋಡಿ, ಪ್ರವೇಶಿಸಿ ಗೆದ್ದುಕೊಂಡು ಕೈವಶಪಡಿಸುತ್ತಾರೆ. Hallelujah. Hallelujah. It's yours. ಅದು ನಿಮಗಾಗಿ ಇರುವುದು. He has called you to the light. ಆತನು ನಿಮ್ಮನ್ನು ಬೆಳಕಿನೆಡೆಗೆ Read ಕರೆಯುತ್ತಿದ್ದಾನೆ. verse 13. 13ನೇ ವಾಕ್ಯ. It's very powerful. ಇದು ತುಂಬಾ ಶಕ್ತಿ. Read verse 13. 13ನೇ ವಾಕ್ಯ. ದೇವರು He has rescued. He has rescued. He has rescued. Rescued. Look at that verse. ಈ ವಾಕ್ಯವನ್ನು ಗಮನಿಸಿ. In the Greek, you need to go to the Greek version to understand this verse. He has rescued. When some point, some accident happened, we will call the fire and ನೋಡಿ, safety. ಏನಾದ್ರೂ ಒಂದು ಆಕ್ಸಿಡೆಂಟ್ ಸಂಭವಿಸಿದ್ರೆ ನಾವು ಈ ಫೈರ್ ಇದ್ದಾರೆ, ಫೈರ್ ಅಂಡ್ ಸೇಫ್ಟಿ, ಫೈರ್ ಅಂಡ್ ಸೇಫ್ಟಿ ಅವರನ್ನು ಕರೀತೀವಲ್ವಾ? What they will do? ಅವ್ರು ಏನ್ ಮಾಡ್ತಾರೆ? They will rescue us They will rescue you from where? ಎಲ್ಲಿಂದ? From the fire, from the accident, whatever danger, whatever danger, they will rescue from from the danger. 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 Same thing ಇದೇ ರೀತಿ Jesus did. ಯೇಸು ಮಾಡುತ್ತಾರೆ. Read. He has rescued us from the power of darkness. How many of you will believe this? ಇದನ್ನು ಎಷ್ಟು ಮಂದಿ How many of you will believe this? ದೇವರು ನಮ್ಮನ್ನು ಅಂಧಕಾರದ ಆಡಳಿತದಿಂದ ಬಿಡುಗಡೆ ಮಾಡುತ್ತಾರೆ ಎಂದು This ಎಷ್ಟು verse is not says he will. ನೋಡಿ, ಈ ವಾಕ್ಯದಲ್ಲಿ ಇಲ್ಲಿ ಹೇಳುತ್ತಿರುವುದು ಆತನು ಮಾಡುವರು. It says he has. ನೋಡಿ, ಆತನು ಮಾಡುವರು. ಮಾಡಿ ಆಯ್ತು. ಮಾಡಿ ಆಯ್ತು. Hallelujah. Hallelujah. He has delivered us ಆತನು ನಮಗೆ ಬಿಡುಗಡೆ ಕೊಟ್ಟಾಯ್ತು from the power of darkness ನೋಡಿ, ಅಂಧಕಾರದ ಶಕ್ತಿಯಿಂದ and translated us ನಮ್ಮನ್ನು into the light of his dear son Jesus. ನೋಡಿ, ಪುತ್ರನಾದ ಯೇಸುವಿನ ಬೆಳಕಿನೆಡೆಗೆ ವರ್ಗಾಯಿಸಿದ್ದಾರೆ. Rescue. Read, man. Read. And transferred us. Read with a little boldness, man. What is this? And transferred us into the kingdom of his beloved son, in whom we have redemption And forgive. the forgiveness of sins. Hallelujah. Hallelujah. He has rescued us. ಆತನು ನಮ್ಮನ್ನು ಬಿಡುಗಡೆ ಮಾಡಿ, Repeat after me that word. ಎಲ್ಲರೂ Rescued. ಬಿಡುಗಡೆ ಮಾಡಿದ್ದಾರೆ. ಹೇಳಿ. Rescued. ಬಿಡುಗಡೆ ಮಾಡಿದ್ದಾರೆ. ಬಿಡುದಲೆ ಮಾಡಿದ್ದಾರೆ. ಬಿಡುಗಡೆ ಮಾಡಿದ್ದಾರೆ. ಬಿಡುಗಡೆ.
ಬಿಡುಗಡೆ ಬಿಡುಗಡೆ ಮಾಡಿದ್ದಾರೆ. ಬಿಡುಗಡೆ ಮಾಡಿದ್ದಾರೆ. ಬಿಡುಗಡೆ ಮಾಡಿದ್ದಾರೆ. ಹೇಳಿ, ಬಿಡುಗಡೆ ಮಾಡಿದ್ದಾರೆ. Rescued us. ಬಿಡುಗಡೆ ಮಾಡಿದ್ದಾರೆ. He has delivered us. ಆತನು ನಮ್ಮನ್ನು ಬಿಡುಗಡೆ ಮಾಡಿದ್ದಾರೆ. That rescued. ಆ ಬಿಡುಗಡೆ On the cross. ಶಿಲುಬೆಯಲ್ಲಿ Look at him. ಆತನನ್ನು ನೋಡಿ. On the cross. ಶಿಲುಬೆಯಲ್ಲಿ He was wounded. ಆತನು ಗಾಯಗೊಂಡರು. The blood was bleeding. ಆತನ ರಕ್ತ ಸೋರುತ್ತಿದೆ. Everywhere wounds. ಎಲ್ಲ ಕಡೆಯಲ್ಲಿ ಗಾಯ ಇದೆ. Hallelujah. Hallelujah. Even Jesus was crying on the cross. ಯೇಸು ಸ್ವಾಮಿ ಶಿಲುಬೆಯಲ್ಲಿ ಅತ್ತರು. But don't forget what he did on the cross. ಆದರೆ ಮರೆಯಬೇಡಿ ಆತನು ಶಿಲುಬೆಯಲ್ಲಿ ಮಾಡಿದ್ದೇನು. When he was paining, ಆತನು ನೊಂದಾಗ, when he was brutally wounded, ಆತನು ಗಾಯಗೊಂಡಾಗ, he was rescuing you. ಆತನು ನಿನ್ನನ್ನು ಬಿಡುಗಡೆಗೊಳಿಸಿದರು. Hallelujah. Hallelujah. That rescuing job only made all these wounds in his body. ನೋಡಿ, ನಿನ್ನನ್ನು ಬಿಡುಗಡೆಗೊಳಿಸಲಿಕ್ಕಾಗಿಯೇ ಆತನ ದೇಹದಲ್ಲಿ ಇಷ್ಟು ಗಾಯಗೊಂಡದ್ದು. Say that again. ನಿನ್ನನ್ನು ಬಿಡುಗಡೆಗೊಳಿಸಲೆಂದೇ ಆತನ ದೇಹದಲ್ಲಿ ಇಷ್ಟು ಗಾಯಗೊಂಡದ್ದು. ರಕ್ಷಣೆ ಮಾಡಲೆಂದೇ. When you are involved some rescue work, you will also get hurt. ನೋಡಿ, ನಾವು ಯಾರನ್ನಾದ್ರೂ ರಕ್ಷಿಸಲಿಕ್ಕಾಗಿ ಹೋದ್ರೆ ನಮಗೂ ಗಾಯವಾಗ್ತದಲ್ವಾ? ಯಾರನ್ನಾದ್ರೂ ರಕ್ಷಿಸಿದ್ದೀರಾ? ಕಾಪಾಡಿದ್ದೀರಾ? ಕಾಪಾಡಿದ್ದೀರಾ? Not saved anyone. ಇಲ್ಲ. What is this? Hallelujah. Hallelujah. Is there anyone saved someone? ನೋಡಿ, ಯಾರನ್ನಾದ್ರೂ ಕಾಪಾಡಿದ್ದೀರಾ? Let me see your hand. ಕಾಪಾಡಿದವರಿದ್ರೆ ಕೈ ಎತ್ತಿ. Okay. From where you saved someone? From the ಎಲ್ಲಿಂದ? fire? ಬೆಂಕಿಯಿಂದ ಕಾಪಾಡಿದ್ದೀರಾ? Accident. ಆಕ್ಸಿಡೆಂಟ್. Okay. Think about it. All this area is full of fire. ನೋಡಿ, ಇಲ್ಲಿ ಎಲ್ಲ ಈಗ ಬೆಂಕಿ ಉರಿತಾ ಇದೆ. You are going to rescue someone. ನೀವು ಯಾರನ್ನಾದ್ರೂ ಕಾಪಾಡ್ಲಿಕ್ಕಾಗಿ ಬರ್ತೀರಾ? From where? I can see one hand there. ನಾನೊಂದು ಕೈ ಕಾಣಿಸ್ತಾ Tell me, sir. ಹೇಳಿ ಸರ್. Huh? Come. ಬನ್ನಿ. That's a perfect example. ಅದು ಒಳ್ಳೆ ಒಂದು ಉದಾಹರಣೆ. I'm waiting for you. I was waiting for you. Come. ನಿಮಗಾಗಿ ನಾನು ಕಾಯುತ್ತಿದ್ದೆ. Hallelujah. Hallelujah. You will also get wounds. ನಮಗೂ ಗಾಯವಾಗ್ತದೆ. Whoever involving in the rescue work, ನಾವು ಯಾರಾದ್ರೂ ಕಾಪಾಡುವ ಕೆಲಸದಲ್ಲಿ ಇದ್ರೆ you will also get wounds. ನಮಗೂ ಗಾಯವಾಗ್ತದೆ. Hurt. ನೋವಾಗ್ತದೆ. Jesus. Hallelujah. What's your name, brother? ನಿಮ್ಮ ಹೆಸರೇನು ಬ್ರದರ್? Apollinaris Pinto. Oh my God, this much length is, huh? Okay. You rescued whom? Yes. ಯಾರನ್ನು? Speak Kannada. ಕನ್ನಡದಲ್ಲಿ ಹೇಳಿ. ಒಬ್ರು ಟೀಚರು, ಅವರು ಏಜ್ಡ್ ಪರ್ಸನ್, ಅವರು ಟೂರ್ ಹೋಗಿದ್ರು. ಟೂರಿಂದ ಬಂದ ತಕ್ಷಣ ಗ್ಯಾಸನ್ನು ಆನ್ ಮಾಡಿದ್ರು. ಗ್ಯಾಸ್ ಸಿಲಿಂಡರ್ ಆನ್ ಮಾಡಿದಾಗ ಅದರಲ್ಲಿ ಜಿರಳೆಗಳು ಸೇರ್ಕೊಂಡು ಈ ಬ್ಲಾಕ್ ಆಗಿಬಿಟ್ಟಿತ್ತು. ಆ ಸಿಲಿಂಡರ್ಗೆ ರಿಟರ್ನ್ ಬೆಂಕಿ ಹೋಗ್ಬಿಟ್ಟಿತ್ತು. ಆ ಬೆಂಕಿ ಹೋದಾಗ ಯಾರಿಗೂ ಏನು ಮಾಡೋದಕ್ಕೂ ಗೊತ್ತಾಗ್ತಿರ್ಲಿಲ್ಲ. ಸೊ ಆ ಟೈಮ್ ಗೊತ್ತಾಗ್ಲಿಲ್ಲ. ಆ ಟೈಮಲ್ಲಿ ನಾನು ನನ್ನ ಯಾವುದೋ ಬಿಸ್ನೆಸ್ ಮೇಲೆ ಕಲೆಕ್ಷನ್ಗೆ ಹೋಗಿದ್ದೆ, ರಿಕವರಿಗೆ. ಆ ಟೈಮಲ್ಲಿ ಅವ್ರು ಕೂಗಾಡಿದ್ರು. ಆ ಟೈಮಲ್ಲಿ ನನಗೆ ಯೇಸು ಸ್ವಾಮಿ ಒಂದು ಧೈರ್ಯ ಕೊಟ್ಟರು. ನಾನು ಸೀದಾ ನುಗ್ಗಿಬಿಟ್ಟು ರೆಗ್ಯುಲೇಟ್ರನ್ನ ಆಫ್ ಮಾಡಿ ಸಿಲಿಂಡ್ರನ್ನ ಹೊರಗಡೆ ತಂದು ನಾನು ನನ್ನ ಪಾಡಿಗೆ ಕೆಲ್ಸಕ್ಕೆ ಹೋದೆ. ಒಂದು ವಾರ ವೆಯ್ಟ್ ಮಾಡಿ ಅವರು ನನ್ನ ಕಾಲಿಗೆ ಬೀಳಕ್ಕೆ ಬಂದರು. ನಾನು ಅದನ್ನ ಕಾಲೊಂದು ಮೀಡಂಟಾರು. Hallelujah. Hallelujah. Thank you, Lord Jesus. ಯೇಸುವೇ ಸ್ತೋತ್ರ. This is simple rescue. ಇದು ಸಾಧಾರಣವಾದ ಒಂದು ಕಾಪಾಡುವಿಕೆ. We were dead in sin. ನೋಡಿ, ನಾವು ಮರಣವನ್ನು ಕಾಣುವಾಗ He has rescued us from the death. ಅವರು ಮರಣದಿಂದ ನಮ್ಮನ್ನು ಕಾಪಾಡಿ. Sin. ಪಾಪ. All kinds of sin we were doing. ಎಲ್ಲ ರೀತಿಯ ಪಾಪ ಮಾಡಿದವರು. He has to suffer in his body. ಆತನು ತನ್ನ ದೇಹದಲ್ಲಿ ಸಹಿಸಿದರು. That's the suffering of Jesus on the cross. ಅದಾಗಿದೆ ಯೇಸು ಸ್ವಾಮಿ ಶಿಲುಬೆಯ ಸಹನೆ. Hallelujah. Hallelujah. All his wounds. ಆತನ ಎಲ್ಲ ಗಾಯಗಳು. It was just because of your rescue, because he has rescued you. ಅದು ನಿನ್ನನ್ನು ಕಾಪಾಡಲೆಂದೇ. He was saving you. ಆತನು ನಿನ್ನನ್ನು ರಕ್ಷಿಸಲೆಂದೇ He was saving you. ಆತನು ನಿನ್ನನ್ನು ಕಾಪಾಡಿದ್ದಾರೆ. He was saving you. That's why he is your savior tonight. ನಿನ್ನನ್ನು ಕಾಪಾಡಲೆಂದೇ ಆಗಿದೆ ಆತನು ಇಂದು ರಾತ್ರಿಯಲ್ಲಿ ಬಂದಿರುವುದು. That's what it is written. ಅದಾಗಿದೆ ಇಲ್ಲಿ ಬರೆಯಲ್ಪಟ್ಟಿರುವುದು. He has saved us. ಆತನು ನಮ್ಮನ್ನು Don't go. Be here. You have a ಆತನು healing. ನಮ್ಮನ್ನು ಕಾಪಾಡಿದರು. You have a healing.
Receive it ನಿಮಗೆ and go. ಸೌಖ್ಯ ಇದೆ, ಅದನ್ನು Receive it and go. ಸ್ವೀಕರಿಸಿದ Give me ನಂತರ few ಹೋಗಿ. minutes. Let me read 2 and ನಿಮಿಷ finish. ನಿಂತ್ಕೊಳ್ಳಿ. Let me read and finish. ಇದು ಓದಿದ ನಂತರ ಹೋಗಿ. He has rescued us from the power of darkness. ಅವರು There is power for the darkness. ಅಂಧಕಾರದ ಕತ್ತಲೆಯಿಂದ ಅವರು ನಮ್ಮನ್ನು ಬಿಡುಗಡೆ There is ಮಾಡಿದ್ದಾರೆ. power for the darkness. ನೋಡಿ, ಕತ್ತಲೆಗೆ ಒಂದು ಶಕ್ತಿ ಇದೆ. You need to understand this. ನೀವು ಅರ್ಥ ಮಾಡಿಕೊಳ್ಳಿ. It's not simple darkness. ಇದು ಸಾಧಾರಣ ಕತ್ತಲೆಯಲ್ಲ. This darkness is powerful. ಈ ಕತ್ತಲೆಗೆ ಶಕ್ತಿ It has power to hold you. ಅದನ್ನು ನಿನ್ನನ್ನು ಹಿಡಿದು ಸೆಳೆಯಲು ಶಕ್ತಿ ಇದೆ ಅದಕ್ಕೆ. I won't leave him. ಅದು ಹಿಡಿದು ಸೆಳೆಯುತ್ತದೆ ನಿನ್ನನ್ನು. Come on, be bold. ಪಾಪ, I won't leave him. ಅದು ನಿನ್ನನ್ನು ಹಿಂದಕ್ಕೆ ಸೆಳೆಯುತ್ತದೆ. Darkness was saying, I won't leave him. ಕತ್ತಲೆ ಹೇಳ್ತದೆ, ನಾನು ನಿನ್ನನ್ನು ಬಿಡುವುದಿಲ್ಲ. When light comes, ಯಾವಾಗ ಬೆಳಕು ಬರುತ್ತದೆಯೋ, what will happen when light comes? ಬೆಳಕು ಬಂದ್ರೆ ಏನಾಗಿದೆ ಸಂಭವಿಸುವುದು? Darkness can't prevail there. ಕತ್ತಲೆಗೆ ಮತ್ತೆ ಇರ್ಲಿಕ್ಕೆ ಆಗುವುದಿಲ್ಲ. He has rescued us. ಅವರು ನಿನ್ನನ್ನು ಕಾಪಾಡುವರು. He has rescued us. ಆತನು ನಿನ್ನನ್ನು ಕಾಪಾಡುವರು. Jesus has rescued you. ಯೇಸು ನಿನ್ನನ್ನು ರಕ್ಷಿಸುವರು. He has saved you ಆತನು ನಿನ್ನನ್ನು ರಕ್ಷಿಸುವರು from the power of darkness. ಕತ್ತಲೆಯ ಶಕ್ತಿಯಿಂದ. But unfortunately, you are not believing this. ಆದ್ರೆ ಏನ್ ಹೇಳಿ, ನೀವು ಅದನ್ನು ನಂಬುವುದಿಲ್ಲ. That's why you are worried about that witchcraft. ಆದ್ದರಿಂದಲೇ ಮಾಟ ಮಂತ್ರ ಕಂಡ್ರೆ ಚಿಂತೆ ಮಾಡ್ತಾ ಇದ್ದೀರಾ. They did something against me. ಅವರು ನನಗೆ ಎದುರು ಏನು ಮಾಡಿದ್ದಾರೆ? He did something against ಇವರು me. ನನಗೆ ಎದುರು ಏನು ಮಾಡಿದ್ದಾರೆ? My shop is closed because they did something ನನ್ನ against ಅಂಗಡಿ me. ಮುಚ್ಚಲಾಗಿದೆ, ಅವರೇ ನನಗೆ ಎದುರು ಏನು ಮಾಡಿದ್ದಾರೆ? This sickness is because they did something ಈ against me. ಕಾಯಿಲೆ ಬರಲು ಕಾರಣ ಅವರು ನನಗೆ ಎದುರು ಏನು ಮಾಡಿದ್ದಾರೆ? Arey Baba, you are already delivered. ಅಯ್ಯೋ, ಈಗಾಗಲೇ ನಿನಗೆ ಬಿಡುಗಡೆ ಸಿಕ್ಕಿದೆ. Delivered from the power of darkness. ಕತ್ತಲೆಯ He has ಶಕ್ತಿಯಿಂದ delivered ಬಿಡುಗಡೆ ನಿನಗೆ ಆತನ ಬಿಡುಗಡೆ Receive ಕೊಟ್ಟಿದ್ದಾನೆ. it, receive it. ಅದನ್ನು ಸ್ವೀಕರಿಸು. Now you will clap and receive. Tomorrow you will believe. Somebody say witchcraft is there. Oh, witchcraft is there. ಈಗ ನೀವು ಚಪ್ಪಾಳೆ ತಟ್ಟಿ ಒಪ್ಕೊಳ್ತೀರಾ. ನಾಳೆ ಯಾರಾದ್ರೂ ನಿನಗೆ ಎದುರು ಮಾಟ ಮಂತ್ರ ಇದೆ ಅಂತ ಹೇಳಿದ್ರೆ ಅಯ್ಯೋ ಇದೆ ಅಂತ ಒಪ್ಕೊಳ್ತೀರಾ. Any witchcraft won't affect you. ಯಾವ ಮಾಟ ಮಂತ್ರವು ನಿನ್ನನ್ನು ಬಾಧಿಸುವುದಿಲ್ಲ. Luke 10:19 Jesus said, ಲೋಕ 10:19 ಯೇಸು I have ಹೇಳಿದರು, given you power over serpents, scorpions and all powers of the enemy. ನಾನು ನಿನಗೆ ಹಾವುಗಳ ಮೇಲೆ, ಚೇಳುಗಳ ಮೇಲೆ, ಎಲ್ಲ ದುಷ್ಟ ಶಕ್ತಿಗಳ ಮೇಲೆ ಅಧಿಕಾರ ಕೊಟ್ಟಿದ್ದೇನೆ. And nothing shall by any means hurt you. ಯಾವುದು ನಿನಗೆ ಹಾನಿ ಮಾಡುವುದಿಲ್ಲ. Look at the beauty of your faith. ನೋಡಿ, ನಿನ್ನ ವಿಶ್ವಾಸದ ಮನೋಹರತೆಯನ್ನು ನೋಡಿ. Believe this. ಅದನ್ನು ನಂಬಿರಿ. Start a new life in ಹೊಸ Christ. ಜೀವನ ಕ್ರಿಸ್ತ ಯೇಸುವಿನಲ್ಲಿ ಪ್ರಾರಂಭಿಸಿ. Everybody say, I am rescued. ಎಲ್ಲರೂ ಹೇಳಿ, ನಾನು I am saved ನಾನು from ರಕ್ಷಣೆಗೊಂಡೆ the power of darkness. ಕತ್ತಲೆಯ ಶಕ್ತಿಯಿಂದ. After delivering, he will never let you like that. ನೋಡಿ, ಬಿಡುಗಡೆ ನಂತರ ಆತನು ಎಂದಿಗೂ ಅದೇ ರೀತಿ He ನಿನ್ನನ್ನು has ಬಿಡುವುದಿಲ್ಲ. put you into the kingdom of his son. ಆತನು ದೇವರ ಸಾಮ್ರಾಜ್ಯಕ್ಕೆ ನಿನ್ನನ್ನು ಸೇರಿಸುವರು. Transferred into the kingdom of his beloved son. ತಮ್ಮ ಪುತ್ರನ ಸಾಮ್ರಾಜ್ಯಕ್ಕೆ Transferred you. You got transfer ನಿನ್ನನ್ನು from darkness to the light. ಕತ್ತಲೆಯಿಂದ ಬೆಳಕಿಗೆ Because ವರ್ಗಾಯಿಸುತ್ತಾರೆ. inheritance is there only in the saints. ನೋಡಿ, ಸ್ವಾಸ್ಥತೆ ಇರುವುದು ಸಂತರುಗಳಲ್ಲಿ. You understand? ಅರ್ಥವಾಯ್ತಾ? In the darkness, you can't taste the inheritance of God. ನೋಡಿ, ಕತ್ತಲೆಯಲ್ಲಿ Even though it is there, you cannot enjoy it. So God has to rescue you first. God has to take you out of it. You need a transfer. That's what Jesus did on the cross. ದೇವರು He ಮೊದಲು has transferred us. ನಮ್ಮನ್ನು That's what we read. ವರ್ಗಾಯಿಸುತ್ತಾರೆ. It's your Bible. It's your Catholic Bible. Read, man. ಓದಪ್ಪ. He has rescued us from the power of darkness And simply he left us. and transferred us Hey, simply he left us. and transferred No. and transferred us Now there is little darkness. ಅಲ್ಲಿ ಸ್ವಲ್ಪ ಕತ್ತಲೆ ಇದೆ. and transferred It was full darkness before. ಮೊದಲು ತುಂಬಾ ಕತ್ತಲೆ and ಇದೆ. transferred us Now little darkness. ಈಗ ಸ್ವಲ್ಪ ಕತ್ತಲೆ into ಇದೆ. the kingdom It was 100% darkness. Now it is 70% only. 30 we have delivered. into the kingdom of his Son. son. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Where there is no darkness. ಎಲ್ಲಿಯಾಗಿದೆ ಕತ್ತಲೆ ಇಲ್ಲದಿರುವುದು? Believe this. ಅದನ್ನು ನಂಬಿ. This is the truth of the Bible. ಇದಾಗಿದೆ ಬೈಬಲ್ನ ಸತ್ಯ. Take it. You are in Christ. ನೋಡಿ, ಇದನ್ನು ಸ್ವೀಕರಿಸಿ. ನೀವು Take it. You are in Christ. ನೀವು ಕ್ರಿಸ್ತನಲ್ಲಿ ಇದ್ದೀರಿ. Every sacrament says this to you. ಪ್ರತಿಯೊಂದು ಪರಮ ಪ್ರಸಾದ ಇದಾಗಿದೆ ಹೇಳುತ್ತಿರುವುದು. Every sacrament says this to you. ಪ್ರತಿಯೊಂದು ಪರಮ ಪ್ರಸಾದ ನಿನಗೆ ಹೇಳುತ್ತಿರುವುದು ಇದನ್ನೇ. You are accepted. ನೀವು ಇದನ್ನು You are ಅಂಗೀಕರಿಸಿ. rescued. ನೀವು ಕಾಪಾಡಲ್ಪಟ್ಟಿದ್ದೀರಾ. Those who are invited for the banquet are the blessed one. ನೋಡಿ, ಈಗ ನೋಡಿ, ಆಶೀರ್ವದಿಸಲ್ಪಟ್ಟಂತ ಒಬ್ಬರು ನಮಗಾಗಿ ಇದ್ದಾರೆ.
Those who are invited for the banquet are the blessed one. In every mass we are hearing the same. ನೋಡಿ, ಪ್ರತಿಯೊಂದು ಬಲಿಪೂಜೆಯಲ್ಲಿ ನಾವು ಕೇಳುವುದೇನು? ಕುರಿಮರಿಯ ವಿವಾಹ ಉತ್ಸಾಹಕ್ಕೆ ಬಂದಿರುವ ನಾವೆಲ್ಲರೂ ಆಶೀರ್ವದಿಸಲ್ಪಟ್ಟವರೆಂದು. Hallelujah. Hallelujah. ಕುರಿಮರಿ. I learned this word from today's homily. Father was preaching, no? Father Elias was preaching. Kurimari. I learned that word. ದೇವರ ಕುರಿಮರಿ. Kurimari, lamb of God. ದೇವರ ಕುರಿಮರಿ. Hallelujah. Hallelujah. Look at the Kurimari. ನೋಡಿ, ಈ ಕುರಿಮರಿಯನ್ನು ನೋಡಿ. Hallelujah. Hallelujah. The lamb of God. ದೇವರ ಕುರಿಮರಿ. Who carries away the sins of the world. ಲೋಕದ ಪಾಪವನ್ನು ಹೋಗಲಾಡಿಸಿದವರು. When you study the liturgy of the church. ನೋಡಿ, ಧರ್ಮ ಸಭೆಯ ಲಿಟರ್ಜಿಯನ್ನು ನಾವು ಕಲಿತರೆ. The riches of the liturgy. ನೋಡಿ, ಲಿಟರ್ಜಿಯ ಸಂಪನ್ನತೆ. Liturgy kenna parayu? ಲಿಟರ್ಜಿಗೆ ಏನು ಹೇಳ್ತೇವೆ? Kannada. ಆರಾಧನಾ ವಿಧಿ. The ಆರಾಧನಾ ವಿಧಿ of the church. ನೋಡಿ, ಧರ್ಮ ಸಭೆಯ ಆರಾಧನಾ ವಿಧಿಯ ಸಂಪನ್ನತೆ. Everything is included. ನೋಡಿ, ಎಲ್ಲದರಲ್ಲಿ ಒಳಗೊಂಡಿದೆ. Take your time to study your liturgy. ನೋಡಿ, ನೀವು ಸಮಯ ತೆಗೆದು ಆರಾಧನಾ ವಿಧಿಯನ್ನು ಒಮ್ಮೆ ಕಲಿತುಕೊಳ್ಳಿ. Do not be a cool Catholic anymore. ನೋಡಿ, ಇನ್ನು ಮುಂದೆ ತಣ್ಣನೆ ಇರುವ ಕ್ಯಾಥಲಿಕ್ ಕ್ರೈಸ್ತವನ ಆಗಬೇಡ. Be bold. ಶಕ್ತಿಯುತ. At least try to find out what are you believing. ನೋಡಿ, ನೀವು ಏನ್ ನಂಬುತ್ತೀರಾ ಅದನ್ನಾದ್ರೂ ಕನಿಷ್ಠ ಪಕ್ಷ Look at the ಕಲಿತುಕೊಳ್ಳಿ. beauty of your liturgy. ನೋಡಿ, ನಮ್ಮ ಆರಾಧನಾ ವಿಧಿಯ ಮನೋಹರತೆ. In one liturgy everything is included. ಒಂದು ಆರಾಧನಾ ವಿಧಿಯಲ್ಲಿ ಎಲ್ಲವೂ ಒಳಗೊಂಡಿದೆ. If you are following thoroughly the mass, ನೋಡಿ, ನಾವು ಬಲಿಪೂಜೆಯಲ್ಲಿ ಪಾಲ್ಗೊಳ್ಳುವಾಗ you have to get the ecclesiastic calendar. ನಾವು ಒಂದು ಬಲಿಪೂಜೆ ಕುರಿತು ಒಂದು ಕ್ಯಾಲೆಂಡರ್ ಇದೆ. In the calendar you will get the readings. Each readings are connected. ನೋಡಿ, ಕ್ಯಾಲೆಂಡರ್ ನಲ್ಲಿ ರೀಡಿಂಗ್ ಅದಾದು ದಿನ ಓದುವಂತ. My bishop sends me every day. ನೋಡಿ, ಪ್ರತಿದಿನ ನನ್ನ ಬಿಷಪ್ ವಾಚನ ಇದೆ. ಪ್ರತಿನಿತ್ಯ. My bishop only taught me this. ನೋಡಿ, ನನಗೆ ಗೊತ್ತಿರಲಿಲ್ಲ. ನನ್ನ ಧರ್ಮಾಧ್ಯಕ್ಷರು ಈ ವಾಚನ ದಿನನಿತ್ಯದ ವಾಚನ ನನಗೆ ಕಳಿಸಿಕೊಡ್ತಾರೆ. I don't know the connection. ನನಗೆ ಇದರ ಸಂಬಂಧ. We will take some scripture from there, another from somewhere. No. ಅವರು ಒಂದು ವಾಕ್ಯ ಇಲ್ಲಿಂದ, ಇನ್ನೊಂದು ವಾಕ್ಯ ಬೇರೆ ಕಡೆಯಿಂದ ಅಲ್ಲ. When you read Old Testament, ನಾವು ಹಳೆಯ ಒಡಂಬಡಿಕೆ ಓದುವಾಗ there is a connection. ಅದಕ್ಕೊಂದು in the ಕನೆಕ್ಷನ್. gospel. And there is another connection in the epistle. ಶುಭ ಸಂದೇಶದಲ್ಲಿ ಪತ್ರಿಕೆಯಲ್ಲಿ ಅದರೊಂದಿಗೆ there is something called ecclesiastic calendar. You should get it. ನೋಡಿ, ನಿಮಗದು ಸಿಗುತ್ತದೆ ಆ ಕ್ಯಾಲೆಂಡರ್ ನ ಮೂಲಕ. Then you will understand where the connection is coming. ನಂತರ ನಿಮಗೆ ಅರ್ಥವಾಗ್ತದೆ ಆ ಸಂಬಂಧ ಬರುವುದು ಎಲ್ಲಿಂದ ಎಂದು. And reading going on, you will be sitting like this. ಯಾವಾಗ ವಾಚನ ಓದ್ತಾರೋ ನಾವು ಕುಳಿತು whether I forget to put off the gas or not at home. ನಾವು ಯೋಚನೆ ಮಾಡ್ತೇವೆ, ಮನೆಯಲ್ಲಿ ಗ್ಯಾಸ್ ಆಫ್ ಮಾಡಿದ್ದೇನೋ ಇಲ್ವೋ, ಮನೆಯಲ್ಲಿ ಗ್ಯಾಸ್ ಆಫ್ ಮಾಡಿದ್ದೇನೋ ಇಲ್ವೋ. You have to listen to what is reading. ಇಲ್ಲಿ ಏನು ಓದುದಂತ ಒಮ್ಮೆ ಗಮನ ಹರಿಸಿ. When homily comes, you have to read it. ನೋಡಿ, ಬೋಧನೆ ಮಾಡುವಾಗ ನೀವು ಅದನ್ನು meditate on it. ನೀವು ಅದನ್ನು ಧ್ಯಾನಿಸಿ. Then only you will see it. ನಂತರ ಮಾತ್ರವಾಗಿದೆ ನಿನಗೆ ಫಲ ಸಿಗುವುದು. Each verse is connected. ಪ್ರತಿಯೊಂದು ವಾಕ್ಯವು ಕನೆಕ್ಟೆಡ್ ಆಗಿದೆ. When I am coming back to Catholic Church, I am seeing it. ನೋಡಿ, ನಾನು ಕ್ಯಾಥಲಿಕ್ ಧರ್ಮ ಸಭೆಗೆ ಬಂದಾಗ ನಾನು ಅದನ್ನು ಕಂಡು. The way church fathers connecting the scriptures. ನೋಡಿ, ಬೈಬಲಿನ ಪ್ರತಿಯೊಂದು ವಾಕ್ಯದೊಂದಿಗೆ ಕನೆಕ್ಟೆಡ್ ಇರುವುದು ನಾನು ಕಂಡು. Each scripture is connected. ಪ್ರತಿಯೊಂದು ವಾಕ್ಯವು ಕನೆಕ್ಟೆಡ್ ಆಗಿದೆ. Hallelujah. Hallelujah. One Old Testament verse is connected to the new epistles, gospels. All this is connected to the church because church only codified the Bible. ನೋಡಿ, ಒಂದು ಹಳೆಯ ಒಡಂಬಡಿಕೆಯ ವಾಕ್ಯ, ಇನ್ನೊಂದು ಹೊಸ ಒಡಂಬಡಿಕೆಯ ವಾಕ್ಯ, ಶುಭ ಸಂದೇಶದಿಂದ ಇದು ಅದೇ ರೀತಿ ಪತ್ರಿಕೆ, ಸಂತ ಪೌಲರ ಪತ್ರಿಕೆ, ಇದು ಮೂರು ಕ್ಯಾಥಲಿಕ್ ಧರ್ಮಸಭೆಯಲ್ಲಿ ಇದೆ. ಆದ್ರೆ ಈ ಬೈಬಲ್ ಅನ್ನು ಹೊರಡಿಸಿರುವುದು ಕ್ಯಾಥಲಿಕ್ ಧರ್ಮಸಭೆ ಆಗಿದೆ. 400 years of the church history, there was no New Testament in the hand of the believers. ನೋಡಿ, 400 ವರ್ಷಗಳ ಹಿಂದೆ ಹೊಸ ಒಡಂಬಡಿಕೆ ಭಕ್ತಾದಿಗಳ ಕೈಯಲ್ಲಿ ಇರಲಿಲ್ಲ. After the church was formed 400 years, there was no New Testament in anyone's hand. 400 ವರ್ಷಗಳ ಹಿಂದೆ ಧರ್ಮಸಭೆಯಲ್ಲಿ ಯಾರ ಕೈಯಲ್ಲಿ ಹೊಸ ಒಡಂಬಡಿಕೆ ಇರಲಿಲ್ಲ. Pope Damascus only ordained somebody to codify the Bible. ಧರ್ಮಾಧ್ಯಕ್ಷರಾದ ಡಮಾಸ್ಕಸ್ ಅವರಾಗಿದ್ದಾರೆ ಬೈಬಲ್ ಅನ್ನು ಹೊರಡಿಸಿದರು. In his Easter message he wrote, this is New Testament, Matthew to Revelation. ಈಸ್ಟರ್ ಸಂದೇಶದ ಅಂದಾಗಿದೆ ಅವರು, ಇದಾಗಿದೆ ಹೊಸ ಒಡಂಬಡಿಕೆ. ಮತ್ತಾಯನ ಶುಭ ಸಂದೇಶದಿಂದ ಪ್ರಕಟಣೆಯ ತನಕ ಹೊಸ ಒಡಂಬಡಿಕೆ ಅಂತ ಸಾರಿದವರು. After that only church started adopting, this is not New Testament. ನಂತರ ಮಾತ್ರವಾಗಿದೆ ಧರ್ಮಸಭೆ ಹೇಳಲು ಪ್ರಾರಂಭಿಸಿದ್ದು ಇದು ಹೊಸ ಒಡಂಬಡಿಕೆ
ಒಡಂಬಡಿಕೆ. You are called to share inheritance with the saints. ನೀನು ಸಂತರುಗಳೊಂದಿಗೆ ಸ್ವಾಸ್ಥ್ಯ ಸ್ಥಾನದಲ್ಲಿರಲು My ಕರೆಯಲ್ಪಟ್ಟಿದ್ದೀಯ. dear brother and sister, ನನ್ನ ಒಲವಿನ ಸಹೋದರ you are ಸಹೋದರಿ, not here by accident. ನೀನು ಆಕಸ್ಮಿಕವಾಗಿ ಬಂದಿರುವುದಲ್ಲ. You are here to receive your share. ಇಲ್ಲಿ ನೀನು ಬಂದಿರುವುದು ನಿನ್ನ Share. ಪಾಲು ಪಡೆಯಲು. Say that again. Share. ನೀನು ಇಲ್ಲಿಗೆ ಬಂದಿರುವುದು ನಿನ್ನ ಪಾಲು ಪಡೆಯಲು. You are here to receive the share. ನೀನು ಇಲ್ಲಿಗೆ ಬಂದಿರುವುದು ನಿನ್ನ ಪಾಲು ಪಡೆಯಲು. Healing is your share tonight. ನೋಡಿ, ಸೌಖ್ಯ ಇಂದು ರಾತ್ರಿ ನಿನ್ನ ಪಾಲು. Heaven is your share tonight. ನೋಡಿ, ಸ್ವರ್ಗ ನಿನ್ನ ಪಾಲು ಇಂದು ರಾತ್ರಿ. Eternal life is the share tonight. ಅಮರತ್ವ ಎನ್ನುವುದು ಇಂದು ರಾತ್ರಿ ನಿನಗಿರುವ ಪಾಲು. Salvation. ಮೋಕ್ಷ, Salvation is the share. ಮೋಕ್ಷ ನಿನಗಿರುವ ಪಾಲು. Receive it. ಅದನ್ನು ಸ್ವೀಕರಿಸು. Hallelujah. Hallelujah, 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 hallelujah. ಸ್ತುತಿಸಿ. All of you, lift your hands and praise the Lord. Praise the Lord. ಎತ್ತಿ ಸ್ತುತಿಸಿ. Praise the Lord. Praise the Lord. Praise the Lord. ಸ್ತುತಿಸಿ ಯೇಸುವೇ. Receive it. ಸ್ವೀಕರಿಸಿ. Receive it. ಸ್ವೀಕರಿಸು. Receive it. ಸ್ವೀಕರಿಸು. Receive your share. ನಿನ್ನ ಪಾಲು ಸ್ವೀಕರಿಸು. God has enabled you. ದೇವರಿಗೂ ನಿನ್ನ ಮುಂದೆ ಇದ್ದಾರೆ. Jesus has rescued you. ಯೇಸು ನಿನ್ನನ್ನು ಕಾಪಾಡುತ್ತಿದ್ದಾರೆ. You need to understand. ನೀವು ಇದು ಅರ್ಥ ಮಾಡಿಕೊಳ್ಳಿ. Father enabled us. Jesus rescued us. Holy Spirit sealed us. ನೋಡಿ, ಪೀತನು നന്നായിട്ട് പറയണം. You have to say very clearly. ನೋಡಿ, ಪೀತನು Prepare yourself. Take your time. No problem. But you have to say it very clearly. ನೋಡಿ, ಪೀತನು Nodi. ಸಾಧ್ಯಗೊಳಿಸಿದ್ದಾರೆ, ಪುತ್ರನು ನಮ್ಮನ್ನು ಕಾಪಾಡಿದ್ದಾರೆ, ಪರಿಶುದ್ಧಾತ್ಮರು ನಮ್ಮ ಮೇಲೆ ಮುದ್ರೆ ಒತ್ತಿದ್ದಾರೆ. Hallelujah. Hallelujah. Praise. Father has enabled us. ಪೀತನು ನಮ್ಮನ್ನು Jesus has rescued us. ಪಿತನು ನಮ್ಮನ್ನು ಮಾಡಿದ್ದಾರೆ, Holy ಯೇಸು Spirit ನಮ್ಮನ್ನು has sealed ಕಾಪಾಡಿದ್ದಾರೆ, us. ಪರಿಶುದ್ಧಾತ್ಮ ನಮ್ಮ ಮೇಲೆ ಮುದ್ರೆ ಒತ್ತಿದ್ದಾರೆ. Now you are eligible. ಈಗ ನಾವು ಯೋಗ್ಯರು. Now you are eligible. Now you are eligible. ನಾವೆಲ್ಲರೂ ಈಗ ಯೋಗ್ಯರು. You are eligible. ನೋಡಿ, ನೀನೀಗ ಯೋಗ್ಯನಾಗಿದ್ದೀ. This is the good news. ಇದಾಗಿದೆ ಶುಭವಾರ್ತೆ. Gospel is the good news. ನೋಡಿ, ಶುಭ ಸಂದೇಶ, ಶುಭವಾರ್ತೆ. ಶುಭವಾರ್ತೆ. What is the good news? ಏನಾಗಿದೆ ಶುಭವಾರ್ತೆ? You are eligible. ನೀನು ಯೋಗ್ಯನು. You are eligible ನೀನು ಯೋಗ್ಯಳು to receive the inheritance with the saints. ಸಂತರುಗಳ ಸ್ವಾಸ್ಥ್ಯದಲ್ಲಿ It's ನೀನು a ಯೋಗ್ಯನು. big verse. It's a big verse. വലിയ വാക്യം. ನೋಡಿ, ಅದು ದೊಡ್ಡ ಒಂದು ವಾಕ್ಯ. Inheritance with the saints. ಸಂತರುಗಳ ಸ್ವಾಸ್ಥ್ಯ. You have to preach this, Ajay. Inheritance with the saints. ನೋಡಿ, ಸಂತರುಗಳೊಂದಿಗಿರುವ ಸ್ವಾಸ್ಥ್ಯದಲ್ಲಿ. When you get time, preach on it. ನೋಡಿ, ಇದನ್ನು This is ಬೋಧನೆ powerful, ಮಾಡಿ. Pastor. ಇದು ಶಕ್ತಿಯುತವಾದ ಬೋಧನೆ. Pastor Suresh, I'm telling you, you have to preach on it. ಪಾಸ್ಟರ್ ಸುರೇಶ್, ಇದರ ಬಗ್ಗೆ ನೀವು ಬೋಧನೆ ಮಾಡಿ. This is powerful. ಇದು ಶಕ್ತಿಯುತವಾದದ್ದು. Inheritance with the saints. ಸಂತರುಗಳೊಂದಿಗಿರುವ ಸ್ವಸ್ಥತೆ. Hallelujah. Hallelujah. Inheritance with Paul and Peter. ಸಂತ ಪೌಲ ಮತ್ತು ಪೇತ್ರನೊಂದಿಗಿರುವ Inheritance ಸ್ವಸ್ಥತೆ. with Stephen, ಸ್ಟೀಫನ್ ಒಂದಿಗಿರುವ ಸ್ವಸ್ಥತೆ. the first martyr of the church. ನೋಡಿ, ಧರ್ಮಸಭೆಯ ಮೊದಲ ರಕ್ತ ಸಾಕ್ಷಿ. Inheritance with Saint Augustine. ಸಂತ ಅಗಸ್ಟೀನ್ ಅವರೊಂದಿಗಿರುವ ಪಾಲುಗೊಳ್ಳುವಿಕೆ. First 800 years of the church, we have church fathers. Then after 800, it is called doctors of the church. ನೋಡಿ, 800 ವರ್ಷಗಳ ಹಿಂದೆ Fathers of the church. ನಮಗೆ ಧರ್ಮಸಭೆಯ ಪಿತಾಮಹರುಗಳಿದ್ದರು. 5 categories. Patrology, you have to study it. 5 ಕ್ಯಾಟಗರಿಗಳಿತ್ತು. Church, fathers of the church. ನೋಡಿ, ಧರ್ಮಸಭೆಯ ಪಿತಾಮಹರುಗಳು. Hallelujah. 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 You need to Hallelujah. understand. You need to understand. ನೀವು ಇದನ್ನು ಅರ್ಥ ಮಾಡಿ. Those are the saints. ಅವರೆಲ್ಲರೂ ಸಂತರುಗಳು. Those are the saints. ಅವರೆಲ್ಲರೂ ಸಂತರುಗಳು. They were keeping Eucharist inside them. ನೋಡಿ, ಅವರು ಪರಮ ಪ್ರಸಾದ ಹಂಗೆ ಒಳಗಡೆ Blessed ಇಟ್ಕೊಂಡಿದ್ರು. Sacrament. ಪರಮ ಪ್ರಸಾದ. Hallelujah. Hallelujah. Saints. ಸಂತರುಗಳು. All the Western and Eastern church fathers. ನೋಡಿ, ವೆಸ್ಟರ್ನ್ ಈಸ್ಟರ್ನ್ ಅಲ್ಲಿರೋ ಧರ್ಮಸಭೆ ಗುರುಗಳು. You have to go through them. ನೋಡಿ, You will understand the beauty. ನೀವು ಅದನ್ನು ಓದಿದ್ರೆ ಅದರ ಮನೋಹರತೆ ಅರ್ಥವಾಗ್ತದೆ. You are not in 100-meter race. You are part of a relay. ನೋಡಿ, ನಾವು 100 ಮೀಟರ್ ಓಟದಲ್ಲಿ ಓಟ ಅಲ್ಲ ಓಡ್ತಾ ಇರೋದು. ನಾವು 100 ಮೀಟರ್ ಓಟವಲ್ಲ ಓಡ್ತಾ ಇರುವುದು. You know, on your mark, set, ನೋಡಿ, ನಾವು go, sprint, 100 meter, you finish, you will get the trophy. No. ಇಲ್ಲ, That's not Christian life. ಇಲ್ಲ. You are in a relay. ನೋಡಿ, You know what will happen to the relay? Come. ಹಿಂದೆ ಬಾಬಾ, ನಾವು ನೋಡಿ 100 ಮೀಟರ್ ಓಡಿದ ಕೂಡಲೇ ನಮಗೆ ಅಲ್ಲಿ ಓಡಪ್ಪ ಓಡು ನೀನು ಹಿಂದೆ ಹೋಗು,
ನೋಡಿ ನಮ್ಮ ಕ್ರೈಸ್ತವ ಜೀವನ ಈ ರೀತಿ ಒಂದು Leave ಓಟವಾಗಿದೆ. that camera, come. ಕ್ಯಾಮರಾ ಅಲ್ಲಿ ಬಿಟ್ಟು ಬನ್ನಿ, ಓಡಿ ಓಡಿ ಓಡಿ, ಮೈಕ್ ಮೈಕ್ ಕೊಟ್ಟೋಗಿ. Hallelujah. You are not in a 100-meter race. ನೋಡಿ, ನಾವು 100 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಎಲ್ಲ ಇರುವುದು. This is passing throughout the ages. ನೋಡಿ, ಇದು ವರ್ಷಗಳ ಕಳೆಯುವಾಗೆ Saints were passing this. ನೋಡಿ ಸಂತರುಗಳು ಇದರ ಮೂಲಕ ಹಾದು ಹೋಗ್ತಾ ಇದ್ರು. Why we respect this Reverend Bishop? ಯಾಕೆ ನಾವು ಈ ಧರ್ಮಾಧ್ಯಕ್ಷರನ್ನು ಗೌರವಿಸುವುದು? This bishop is a successor of Peter. ನೋಡಿ, ಈ ಧರ್ಮಾಧ್ಯಕ್ಷರು ಪೇತ್ರನ ಹಸ್ತ ನಿಕ್ಷೇಪದ ಮೂಲಕ Through Pope ಬಂದಿರುವುದು. Francis. ನೋಡಿ, ಫ್ರಾನ್ಸಿಸರಿಂದ 266 popes. 266 ಜಗದ್ಗುರುಗಳು. 2024 years. 2024 ವರ್ಷ. The succession is going on. ನೋಡಿ, ಯಾವುದೇ ರೀತಿ ಮುರಿಯಲ್ಪಡದೆ ಈ ಪದವಿ ಒಬ್ಬರ ನಂತರ ಒಬ್ಬರಿಗಾಗಿ ಬರುತ್ತಲೇ ಇದೆ. That's the beauty of the church. ಅದಾಗಿದೆ ಧರ್ಮಸಭೆಯ ಮನೋಹರತೆ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. This is the only church survived for 2024 ಈ years. ಒಂದೇ ಒಂದು I'm a ಸಭೆಯಾಗಿದೆ. proud Catholic. 2024 ವರ್ಷಗಳಿಂದ ಇರುವುದು. ಅದರಲ್ಲಿ ಹೆಮ್ಮೆ ಪಡಿ. Hallelujah. ಕ್ರೈಸ್ತವನಾದರಲ್ಲಿ ಹೆಮ್ಮೆ ಪಡಿ. Hallelujah. ಹಲ್ಲೆಲೂಯಾ. I'm a proud Catholic today. ನಾನೊಬ್ಬ ಕ್ಯಾಥಲಿಕ್ ಕ್ರೈಸ್ತವನ ಅದರಲ್ಲಿ ಹೆಮ್ಮೆ ಪಡುತ್ತಿದ್ದೇನೆ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. You need to understand where you are. ನೀನು ಅರ್ಥ ಮಾಡಿಕೊ ನೀನು ಎಲ್ಲಿದ್ದೀ ಎಂದು. Hallelujah. ಹಲ್ಲೆಲೂಯಾ. Inheritance of the relay. You have to see that. They were passing it. ನೋಡಿ, ಅವರು ಹಾದು ಹೋದ್ರು. In Acts chapter 28, we read. ಹಸ್ತಾಂತರಿಸಿದರು. ಹಸ್ತಾಂತರಿಸರು. Passing. ನೋಡಿ, ಒಬ್ಬರ ನಂತರ ಒಬ್ಬರು ಹಸ್ತಾಂತರಿಸುವುದು. After 28, Acts chapter 28, what is the church history? ನೋಡಿ, ಪ್ರೇಷಿತರ ಕಾರ್ಯಕಲಾಪ 28ರಲ್ಲಿ ಏನಾಗಿದೆ ಹೇಳುತ್ತಿರುವುದು. What happened after 28 of Acts? ನೋಡಿ, ಪ್ರೇಷಿತರ 28ರಲ್ಲಿ Then you have to go to the church fathers. ನಂತರವಾಗಿದೆ ದೇವಾಲಯದ They were ಗುರುಗಳು. the pillars. ಅವರಾಗಿದ್ದಾರೆ ಕಂಬಗಳು. ಕಂಬಗಳು. They were the one holding this faith close to their heart. ನೋಡಿ, ಅವರಾಗಿದ್ದಾರೆ ಈ ವಿಶ್ವಾಸವನ್ನು ತಮ್ಮ ಹೃದಯದೊಂದಿಗೆ They are the ಸೇರಿಸಿದರು. martyrs. ಅವರು ರಕ್ತ ಸಾಕ್ಷಿಗಳು. When I was a Protestant, I used to quote all the church fathers, but I never thought, who are they? ನಾನು This ಧರ್ಮಸಭೆಯ father, that father, they were all Catholic fathers. ನೋಡಿ, ಆ ಗುರುಗಳು ಈ ಗುರುಗಳು ಅವರನ್ನು ಕಾಣುವಾಗ ನಾನು ಹೇಳ್ತಾ ಇದ್ದೆ, To ಅವರು proving ಕ್ಯಾಥಲಿಕ್ ಗುರುಗಳು. To proving Trinitarian belief, you have to quote the father. Who are they? ನೋಡಿ, ಈ ನಾವು ಆ ಗುರುಗಳೇ ಅಂತ ಕರೆಯುವಾಗ ನಾವು ಕೇಳ್ತೀವಿ, ಯಾರು ಅವರು? ಧರ್ಮಸಭೆ Trinity. You have to Tri- prove the Trinity, right? ನೋಡಿ, ತ್ರೈಯೇಕ ದೇವರು. How you can prove the Trinity? ಹೇಗೆ ನಾವು ತ್ರೈಯೇಕ ದೇವರು ಅಂತ ತೋರ್ಪಡಿಸುವುದು? From the scripture you have to prove. ನೋಡಿ, From the ಬೈಬಲ್ tradition, holy tradition you have to prove. ನೋಡಿ, ಪವಿತ್ರ Then ಗ್ರಂಥದ you need to ಮೂಲಕ understand who are the fathers. ನಾವು ಅರ್ಥ ಮಾಡಿಕೊಳ್ಬೇಕು, What is ಯಾರು, their faith? ಏನಾಗಿದೆ What is their ವಿಶ್ವಾಸ? belief? ಏನಾಗಿದೆ ಅವರ It is ನಂಬಿಕೆ? not overnight something came from the another planet. Come. ನೋಡಿ, ಇನ್ನೊಂದು ಪ್ಲಾನೆಟ್ ಆಗಿ ಅವರು ಯಾರು ಭೂಮಿಗೆ ಬಂದವರಲ್ಲ. It is not like that. ಹಾಗೆ ಅಲ್ಲ. This faith was followed for generations and generations. ನೋಡಿ, ಅವರ ವಿಶ್ವಾಸ ಜನಾಂಗದಿಂದ ಜನಾಂಗದಲ್ಲಿಗೆ ಹರಿದು ಬಂದದ್ದಾಗಿದೆ. Be a part of it. ನಾವು ಅದರಲ್ಲಿ Now ಪಾಲುಗಾರರು. the inheritance is for you. ಈ ಸ್ವಾಸ್ಥ್ಯತೆ ನಿನಗಾಗಿ ಇರುವುದು. Now the inheritance is for ಈ you. ಸ್ವಾಸ್ಥ್ಯತೆ ನಿನಗಾಗಿ ಇರುವುದು. Come back to the inheritance. ಈ ಸ್ವಾಸ್ಥ್ಯತೆಗೆ ಮರಳಿ ಬಾ. A prodigal son, ಏ ದುಂದುಗಾರ ಮಗನೇ, your ring is waiting for you. ನಿನ್ನ ಉಂಗುರ ನಿನಗಾಗಿ ಕಾಯುತ್ತಿದೆ. Your new chapel is waiting for ನಿನ್ನ ಹೊಸ you. ಚಪ್ಪಲಿ ನಿನಗಾಗಿ ಕಾಯುತ್ತಿದೆ. This day supply the sacrament. ಇಂದು ಪರಮ ಪ್ರಸಾದದಿಂದ ಅದು ನಿನಗೆ Come ಕೊಡಲಾಗುವುದು. back to the inheritance. ಸ್ವಾಸ್ಥ್ಯತೆ ಬಳಿಗೆ ಮರಳಿ ಬಾ. Do not spend your life anymore with the pigs. ನಿನ್ನ ಗೂಡಿನ ಹಂದಿಯ ಹೊಂಡದಲ್ಲಿ ನಿನ್ನ ಜೀವನ ನೀನು ಹಾಳು ಮಾಡಬೇಡ. Come back. ವಾಪಸ್ಸು ಬಾ. Church is calling you. ಧರ್ಮಸಭೆ ನಿನ್ನನ್ನು ಕರೆಯುತ್ತಿದೆ. Jesus is calling you. ಯೇಸು ನಿನ್ನನ್ನು ಕರೆಯುತ್ತಿದ್ದಾರೆ. You are the heir of God, inheritor of God. ನೀನು ದೇವರ ಸ್ವಾಸ್ಥ್ಯತೆಯಲ್ಲಿ ಇದ್ದವನು. Tonight that inheritance is revealing here. ಇಂದು ರಾತ್ರಿ ಸ್ವಾಸ್ಥ್ಯತೆಯಲ್ಲಿ ಪ್ರಕಟವಾಗ್ತಾ ಇದೆ. Receive it, my dear brother and sister. ಒಲವಿನ ಸಹೋದರ Receive it, my dear brother and sister. ಒಲವಿನ ಸಹೋದರ ಸಹೋದರಿ ಸ್ವೀಕರಿಸು. Lift your both hands. Lift ಎರಡು your both ಕೈಗಳನ್ನು hands. ಎತ್ತಿ ಹಿಡಿದು ಕೈ Pray ಎತ್ತಿ this ಹಿಡಿದು prayer. Pray this ಈ ರೀತಿ prayer from your ಪ್ರಾರ್ಥಿಸಿ. heart. ಈ ರೀತಿ ಹೃದಯ ತೆರೆದು Pray this ಪ್ರಾರ್ಥಿಸಿ. prayer from your heart. ನಿಮ್ಮ ಹೃದಯ ತೆರೆದು ಪ್ರಾರ್ಥಿಸಿ. Pray this prayer from your heart. ಹೃದಯ ತೆರೆದು ಪ್ರಾರ್ಥಿಸು. All of you pray. ಎಲ್ಲರೂ ಪ್ರಾರ್ಥಿಸಲಿ. All of you pray. ಎಲ್ಲರೂ ಪ್ರಾರ್ಥಿಸಿ. Tonight is the night of prayer. ಇಂದು ರಾತ್ರಿ ಪ್ರಾರ್ಥನೆಯ ರಾತ್ರಿ. Tonight is the night of prayer. ಇಂದು ರಾತ್ರಿ ಪ್ರಾರ್ಥನೆಯ ರಾತ್ರಿ. You
are praying in the spirit. నేను ఆత్మದಲ್ಲಿ ప్రార్థిసు. You are praying in the spirit. నేను ఆత్మದಲ್ಲಿ ప్రార్థిసు. Receive the grace. కృపಯನ್ನು ಸ್ವೀಕರಿಸು. Receive the grace. ಕೃಪೆಯನ್ನು The ಸ್ವೀಕರಿಸು. grace is coming to you. ಕೃಪೆ ನಿನ್ನ ಮೇಲೆ The ಬರುತ್ತಿದೆ. marvelous grace is coming to you. ಪವಾಡಗಳು ನಿನ್ನ ಮೇಲೆ ಬರುತ್ತಿದೆ. Receive it, my dear brother. ಒಲವಿನ ಸಹೋದರರೇ ಸ್ವೀಕರಿಸು. Receive it, my dear brother. ಒಲವಿನ ಸಹೋದರರೇ ಸ್ವೀಕರಿಸು. Receive it. ಸ್ವೀಕರಿಸು. Your Jesus is supplying. ನಿನ್ನ ಯೇಸು ಕೊಡುತ್ತಿದ್ದಾರೆ. Your Jesus is giving you ನಿಮ್ಮ ಯೇಸು ನಿಮಗೆ ಕೊಡುತ್ತಿದ್ದಾರೆ. the inheritance ಸ್ವಸ್ಥತೆ. with the saints. ಸಂತರುಗಳ. With the saints. ಸಂತರುಗಳೊಂದಿಗೆ. The inheritance ಸ್ವಸ್ಥತೆ. with the saints. ಸಂತರುಗಳೊಂದಿಗೆ. Lift your both hands as much you can. ಎಷ್ಟು ಕೈ ಎತ್ತಲು ಸಾಧ್ಯವೋ ಎರಡು ಕೈಗಳನ್ನು ಎತ್ತಿ ಹಿಡಿದುಕೊಳ್ಳಿ. Lord, I receive the inheritance. ದೇವರೇ, ನಾನು ಸ್ವಸ್ಥತೆಯನ್ನು Somebody ಸ್ವೀಕರಿಸುತ್ತೇನೆ. say this. Somebody say this. ಕೆಲವರು ಈ ರೀತಿ ಹೇಳುತ್ತಿದ್ದಾರೆ. Healing is my inheritance. ನೋಡಿ, ಸೌಖ್ಯ ನನ್ನ ಸ್ವಾಸ್ಥ್ಯತೆ. Eternal life is my inheritance. ಅಮರತ್ವ ನನಗಿರುವುದು. Hallelujah. Peace in the family is my inheritance. ಕುಟುಂಬದ ಶಾಂತಿ ನನಗಿರುವುದು. Receive it, my dear brother. ನನ್ನ ಒಲವಿನ ಸಹೋದರನ Receive it, my dear ನನ್ನ brother. ಒಲವಿನ ಸಹೋದರನ Receive it. ಸ್ವೀಕರಿಸು. Call upon the name of Jesus. ಯೇಸುವೇ ಎಂದು ಕರೆಯಿರಿ. ಯೇಸುವೇ ಎಂದು ಕರೆಯಿರಿ. ಕರೀರಿ, ಕರೀರಿ. Inheritance is yours. ಸ್ವಸ್ಥತೆ ನಿನಗಿರುವುದು. Hallelujah. ಹಲ್ಲೆಲೂಯಾ. Let me emphasize this point again and again. ಪುನಃ ಈ ವಾಕ್ಯ ನಾನು ಹೇಳಲು Let me ಬಯಸುತ್ತೇನೆ. emphasize this point again and again. ಈ ವಾಕ್ಯವನ್ನು ಪುನಃ ನಾನು ಹೇಳುತ್ತಿದ್ದೇನೆ. You are the sons. ನೀವು ಪುತ್ರರು. Say that again. ನೀವು ಪುತ್ರರು. ನೀವು ಪುತ್ರರು. ಪುತ್ರಿ. ಪುತ್ರಿ. ಪುತ್ರ. Ah. ನೀವು ಪುತ್ರ ಪುತ್ರಿ. ಹೇಳಿ ಹೇಳಿ. ಹೇಳಿ. ನಾನು ಪುತ್ರ ಪುತ್ರಿ. ಪುತ್ರಿ. ಹೇಳಿ ಹೇಳಿ ಹೇಳಿ. Brother, ಬ್ರದರ್, I forgot your name. ನಿಮ್ಮ ಹೆಸರು ಮರೆತು ಬಿಟ್ಟೆ. ಗಿಲ್ಬರ್ಟ್. Why healing is complete in you now? ಯಾಕೆ ನಿಮ್ಮ ಸೌಖ್ಯ ಈಗ ಪೂರ್ಣವಾಗಿ ಸಿಕ್ಕಿರುವುದು? Because you are the son. ಯಾಕೆಂದ್ರೆ ನೀವು ಮಗ. You are the son in the family. ನೀವು ಆ ಕುಟುಂಬದ ಮಗ. Hallelujah. ಹಲ್ಲೆಲೂಯಾ. Church is not a court. ಧರ್ಮಸಭೆ ಒಂದು ಕೋರ್ಟ್ ಅಲ್ಲ. Church is a family. That's why we are calling them fathers. ನೋಡಿ, ಧರ್ಮಸಭೆ ಒಂದೇ ಕುಟುಂಬ, ಆದ್ದರಿಂದ ನಾವು ಫಾದರ್ ಅಂತ ಕರೀತೇವೆ. When churches became a court, ಧರ್ಮಸಭೆ ಒಂದು ಕೋರ್ಟ್, God will become a judge. ದೇವರು ನ್ಯಾಯಮೂರ್ತಿ. When church became a house, ಧರ್ಮಸಭೆ ಒಂದು ಮನೆಯಾದರೆ God will be your father. ದೇವರು ನಮ್ಮ ತಂದೆ. Hallelujah. Hallelujah. You have not come to a court. ನೀವು ಒಂದು ಕೋರ್ಟಿಗಲ್ಲ ಬಂದಿರುವುದು. You have come to your father. ನೀವು ನಿಮ್ಮ ಅಪ್ಪನ ಬಳಿಗೆ ಬಂದಿದ್ದೀರಾ. ಅಪ್ಪ வீட்டுக்கு வந்துட்டார். ಅಪ್ಪನ ಮನೆಗೆ ಬಂದಿದ್ದೀರಾ. ಅಪ್ಪ வீட்டுக்கு வந்துட்டார். ಅಪ್ಪನ ಮನೆಗೆ ಬಂದಿದ್ದೀರಾ. Hallelujah. 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 She is writing everything. See? ನೋಡಿ, ಆಕೆ ಎಲ್ಲ ಬರೆದು ತೆಗಿತಾ ಇದ್ದಾಳೆ. Beautiful. I'm seeing. Please, I'm telling. I'm seeing something in these youngsters. ನೋಡಿ, ಯುವ ಜನರಲ್ಲಿ These youngsters, I'm seeing the fire of God. ನೋಡಿ, Look at this. ದೇವರ ಬೆಂಕಿ ಯುವ ಜನರಲ್ಲಿ ನಾನು Look ಕಾಣುತ್ತಿದ್ದೇನೆ. at this. Look at this ನೋಡಿ, note. ಇದನ್ನು ನೋಡಿ ನೋಡಿ. This is showing something. ನೋಡಿ, ಇದೇನು ತೋರಿಸ್ತಿರುವುದು. This is showing something. ಇದೇನು ತೋರಿಸುತ್ತಿದೆ. A real heart to study Bible. ನೋಡಿ, ಬೈಬಲ್ ಕಲಿಯಬೇಕಂತ ನಿಜವಾದ This generation will change the face of Karnataka. ಈ ಜನಾಂಗ ಕರ್ನಾಟಕದ ಮುಖ ಛಾಯೆ This ಬದಲಾಯಿಸುತ್ತದೆ. generation. ಈ ಜನಾಂಗ. This generation is not for the alcoholism ಈ ಜನಾಂಗ or not for the drugs. ಮದ್ಯಪಾನಕ್ಕೆ ಗುಲಾಮರಾಗುವುದಿಲ್ಲ. This generation is for the Lord. ಈ ಜನಾಂಗ ದೇವರಿಗಾಗಿ ಇರುವುದು. I was praying and I was tearful when I was with ST.ANTHONY'S church with the father. ನೋಡಿ, ಸಂತ ಅಂತೋಣಿಯವರ ಚರ್ಚಿನಲ್ಲಿ ಗುರುಗಳ ಜೊತೆ ನಿಂತು ನಾನು Youngsters were ಕಣ್ಣೀರಿನಿಂದ ಪ್ರಾರ್ಥಿಸಿದೆ. crying and receiving the touch of God. ನೋಡಿ, ಯುವ ಜನರೆಲ್ಲರೂ ಅಳುತ್ತಾ ದೇವರ ಸ್ಪರ್ಶನೆ ಪಡೆದದನ್ನು I ಕಂಡೆ. asked the father, conduct something.
the diocese level for the youngsters. ನೋಡಿ, ನಾನು ಗುರುಗಳಲ್ಲಿ ಹೇಳಿದೆ, ಈ ಧರ್ಮ ಕೇಂದ್ರ ಇರುವುದು ಯುವ ಜನರಿಗಾಗಿ. Hallelujah. 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 Do something for the youngsters. ನೋಡಿ, ಯುವ ಜನರಿಗಾಗಿ ಏನಾದ್ರೂ ಮಾಡಿ. Do something for the youngsters. ಯುವ ಜನರಿಗಾಗಿ ಏನಾದ್ರೂ ಮಾಡಿ. Hallelujah. Hallelujah. Now also I'm telling in the presence of Bishop. ಈಗಲೂ ಸಹ ನಾನು ಧರ್ಮಾಧ್ಯಕ್ಷರ ಸ್ಥಾನದಲ್ಲಿ Bishop, it's my humble request, do something for the youngsters. ಧರ್ಮಾಧ್ಯಕ್ಷರೇ, ನನ್ನ ವಿನಯಪೂರ್ವಕವಾದ ಕೋರಿಕೆ, Teenagers. ಅತಿ ಹರೆಯದವರಿಗಾಗಿ, Their heart is for Jesus. ಅವರ ಹೃದಯ ಯೇಸುವಿಗಾಗಿ Today we ಬಯಸುತ್ತಿದೆ. are seeing Bishop. ಇಂದು ನಾವು ಧರ್ಮಾಧ್ಯಕ್ಷರನ್ನು Today we are ನೋಡ್ತಿದ್ದೇವೆ. seeing Bishop. ಇಂದು ನಾವು ಧರ್ಮಾಧ್ಯಕ್ಷರನ್ನು They were ನೋಡ್ತಿದ್ದೇವೆ. praying in tears. ಅವರು ಕಣ್ಣೀರಿನಿಂದ ಪ್ರಾರ್ಥಿಸುತ್ತಿದ್ದಾರೆ. You are the authority. ನಿಮಗೆ ಅಧಿಕಾರವಿದೆ. Do something for the children, ಮಕ್ಕಳಿಗೆ, teenagers, youngsters. ಅತಿ ಹರೆಯದವರಿಗಾಗಿ, ಯುವ ಜನರಿಗಾಗಿ ಏನಾದ್ರೂ ಮಾಡಿ. This is Holy Spirit's word. ಇದು ಪರಿಶುದ್ಧಾತ್ಮರ ನುಡಿ. This is the word of the Holy Spirit. ಇದು ಪರಿಶುದ್ಧಾತ್ಮರ ನುಡಿ. Do something for the Lord. ದೇವರಿಗಾಗಿ ಏನಾದ್ರೂ ಮಾಡಿ. I am seeing a Timothy generation is coming out. ನೋಡಿ, ತಿಮೋಥಿ ಜನಾಂಗ ಬರುತ್ತಿರುವುದು ಕಾಣುತ್ತಿದ್ದೇನೆ. Titus generation is coming out. ಟೈಟಸ್ ಜನರೇಷನ್ ಬರುತ್ತಿದೆ. Hallelujah. Hallelujah. Oh, more than 1,500 people are receiving healing in 30 minutes. ನೋಡಿ, 30 ನಿಮಿಷದ ಒಳಗಡೆ 1500 ಜನರಿಗೆ ಈಗ ಸೌಖ್ಯ ಸಿಗ್ತದೆ. 1,500 people. 1500 ಜನರಿಗೆ. Get ready. ಸಿದ್ಧರಾಗಿ. Hallelujah. Those who are receiving healing, you can come forward and get the blessing of the priest. ಯಾರಿಗೆಲ್ಲ ಸೌಖ್ಯ ಸಿಗ್ತದೆ ಅವರು ಬೇಗ ಎದ್ದು ಮುಂದೆ ಬಂದು ಆಶೀರ್ವಾದವನ್ನು Now the ಪಡೆದುಕೊಳ್ಳಿ. healing anointing is spreading. ಈಗ ಸೌಖ್ಯದ ಅಭಿಷೇಕ ಬರುತ್ತಿದೆ. Priest will bless you. ಗುರುಗಳು ನಿಮ್ಮನ್ನು ಆಶೀರ್ವದಿಸುವರು. Hallelujah. Hallelujah. Now the anointing of the Lord is moving here. ದೇವರ ಅಭಿಷೇಕ ಈಗ ಚಲಿಸುತ್ತಿದೆ. Shatala Riyantala. All of you pray. ಎಲ್ಲರೂ ಪ್ರಾರ್ಥಿಸಿ. You can lay your hand in the place where you need ನಿಮಗೆ healing. ಎಲ್ಲಿ ಸೌಖ್ಯ ಬೇಕು ಅಲ್ಲಿ ಕೈಗಳನ್ನು ಇಟ್ಟುಕೊಂಡು ಪ್ರಾರ್ಥಿಸಿ. You put your hand. ನಿಮ್ಮ ಕೈ ಆ ಭಾಗದಲ್ಲಿ The ಇಟ್ಟುಕೊಳ್ಳಿ. brother who wear the green shirt there. ನೋಡಿ, ಗ್ರೀನ್ ಶರ್ಟ್ ಹಾಕಿರುವಂತಹ ಸಹೋದರ. Shall we go there? Shall we go? You can go. Green shirt. Call him. ನೋಡಿ, ಆ ಗ್ರೀನ್ ಶರ್ಟ್ ಹಾಕಿರುವವರು. He is receiving healing for the right leg. ನಿಮ್ಮ ನೋಡಿ, ಬಲ ಕಾಲಿನಲ್ಲಿ ನಿಮಗೆ ಸೌಖ್ಯ ಸಿಕ್ಕಿದೆ. ಹೌದು. Yes, come here. ಬನ್ನಿ ಈಚೆ ಬನ್ನಿ. I'm seeing, that's why I'm saying this. ನಾನು ಕಾಣುತ್ತಿದ್ದೇನೆ, ಆದ್ದರಿಂದ You ಹೇಳುತ್ತಿದ್ದೇನೆ. are receiving healing for the right one, right leg. ನೋಡಿ, ನಿಮ್ಮ ಬಲ ಕಾಲಿಗೆ ಸೌಖ್ಯ Many ಸಿಕ್ಕಿದೆ. healings are coming up. ನೋಡಿ, ಯಾವ ಸೌಖ್ಯ ಮಾತ್ರ ಈಗ ಸಂಭವಿಸುತ್ತದೆ. ಎದ್ದೇಳಿ. Your hand is frozen, right? ನಿಮ್ಮ ಕೈಗೆ ಕೈ ನೋವಿದೆ. ಹೌದು, ನೋವಿದೆ. Now you are receiving healing touch. ಈಗ ನಿಮಗೆ ಸೌಖ್ಯದ ಸ್ಪರ್ಶನೆ ಸಿಗ್ತದೆ. Healing. Oh, this area. ಆ ಇಡೀ ಭಾಗದಲ್ಲಿ, ಬಲಭಾಗದಲ್ಲಿ. Jesus is touching him. ಯೇಸು ನಿಮ್ಮನ್ನು ಮುಟ್ಟುತ್ತಿದ್ದಾರೆ. You know, this right knee. ನೋಡಿ, ಈ ಬಲಗಾಲಿನ ಗಂಟು. I will tell you everything. You tell him. Okay? He has fallen from a Vandi vehicle. ನೋಡಿ, ಗಾಡಿಯಿಂದ ಬಿದ್ದಿದ್ದೀರಾ? Huh? ಹೌದು. Yes. He has fallen from a vehicle. ಗಾಡಿಯಿಂದ ಬಿದ್ದಿದ್ದಾರೆ. You know, this area got twisted. ನೋಡಿ, ಈ ಕಾಲ್ನ ಈ ಗಂಟು ಅಲ್ವಾ ತಿರುಗಿದೆ. ಹೌದು. Jesus. You know what is his problem? ಅವರ ತೊಂದರೆ ಏನಂದ್ರೆ, Walk. ನಡೆಯುವಾಗ He can hear that sound tick from ಟಿಕ್ ಟಿಕ್ ಅಂತ ಸೌಂಡ್ ಬರ್ತದೆ. ಹೌದಾ? ಎರಡು ಕಾಲಲ್ಲಿ ಬರುತ್ತದೆ. ಎರಡು ಕಾಲ ಟಿಕ್ ಟಿಕ್ sounds. ಟಿಕ್ ಸೌಂಡ್. Now you are walking to the priest. ಈಗ ಗುರುಗಳ ಹತ್ತಿರ ನಡೆದುಕೊಂಡು ಹೋಗಿ. You will get healed when you enter that stage. ನೋಡಿ, ನೀವು ಸ್ಟೇಜಿಗೆ ಹತ್ತಿದ ಕೂಡಲೇ ನಿಮಗೆ ಸೌಖ್ಯ ಸಿಗ್ತದೆ. ಆ ಚಪ್ಪಲಿ ಬಿಚ್ಚಿ ನಡೆದುಕೊಂಡು ಹೋಗಿ. Walk. Priests are there to pray for you. ನೋಡಿ, ನಿಮಗಾಗಿ ಪ್ರಾರ್ಥಿಸಲು ಗುರುಗಳಲ್ಲಿದ್ದಾರೆ. Look at him. He is receiving healing. ನೋಡಿ, ಅವರಿಗೆ ಸೌಖ್ಯ He is ಸಿಗೋದು ನೋಡಿ. receiving healing. ಅವರಿಗೆ ಸೌಖ್ಯ ಸಿಗೋದು ನೋಡಿ. He is receiving healing. ಅವರಿಗೆ ಸೌಖ್ಯ ಸಿಗೋದು ನೋಡಿ. The healing and oh, somebody hold on. ಯಾರಾದ್ರೂ ಅವರು ನಿಡೀರಿ. ಈಚೆ ನೋಡಿ. Somebody hold on. ಯಾರಾದ್ರೂ ಅವರು ನಿಡಿಯಬೇಕು. Touch. Oh, look at the power. ನೋಡಿ, ದೇವರ ಶಕ್ತಿ ನೋಡಿ. ದೇವರ ಶಕ್ತಿ ನೋಡಿ. ದೇವರ ಶಕ್ತಿ. Look at the power. ಆ ಶಕ್ತಿ ನೋಡಿ. Jesus is moving. ಯೇಸು ಇಲ್ಲಿ ಚಲಿಸುತ್ತಿದ್ದಾರೆ. Major healing touch. ನೋಡಿ, ದೊಡ್ಡ ಸೌಖ್ಯದ ಸ್ಪರ್ಶನೆ. Major healing touch. ದೊಡ್ಡ ಸೌಖ್ಯದ ಸ್ಪರ್ಶನೆ. When he walks, this is happening. ನೋಡಿ, ಅವರು ನಡೆದಾಗಲೇ ಅದು ಸಂಭವಿಸಿದೆ. Speak to the Lord. ದೇವರಲ್ಲಿ ಮಾತನಾಡಿ. Speak to the Lord. ದೇವರಲ್ಲಿ ಮಾತನಾಡಿ. ಮಾತನಾಡಿ. ಯೇಸುವೇ. Speak to the Lord. ದೇವರಲ್ಲಿ ಮಾತನಾಡಿ. Oh, yesterday I called Johnson. ನಿನ್ನೆ ಜಾನ್ಸನ್. You are Johnson. ನೀವು ಜಾನ್ಸನ್.
Yesterday, your name God has revealed. ದೇವರು ನಿಮ್ಮ ಹೆಸರನ್ನು ನಿನ್ನೆ ನನಗೆ ತೋರಿಸಿಕೊಟ್ರು. Hallelujah. Hallelujah. Your brother was here. ನಿಮ್ಮ ಸಹೋದರ ಇಲ್ಲಿದ್ದಾರೆ. God revealed your name yesterday. ನಿನ್ನೆ ದೇವರು ನಿಮ್ಮ ಹೆಸರನ್ನು And ನನಗೆ Jesus told me ಯೇಸು that ನನಗೆ very moment when brother was receiving the message, Jesus was healing you from the pain of accident. ನೋಡಿ Pain ನಿಮ್ಮ came from the accident. ನೋಡಿ ನಿಮ್ಮ ಸಹೋದರನಿಗೆ ಸೌಖ್ಯ ಸಿಕ್ಕಿದ ಅದೇ ಕ್ಷಣದಲ್ಲೇ ದೇವರು ನನಗೆ ಹೇಳಿದರು, ಆಕ್ಸಿಡೆಂಟ್ ನ ನೋವಿನಿಂದ ನಿಮಗೆ ಬಿಡುಗಡೆ ಕೊಟ್ಟಿದ್ದಾರೆ. ನಿನ್ನೆಯಿಂದ ಬೆನ್ನು ನೋವೆಲ್ಲ ತುಂಬಾ ಕಮ್ಮಿ ಆಗಿದೆ. God healed. Yes brother. Come. Go get the blessing from the priest. ಗುರುಗಳಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಿ. Go, run. ಓಡಿಕೊಂಡು ಓಡಿಕೊಂಡೆ. Praising the Lord. ನೋಡಿ ಈ ಮಗು ದೇವರನ್ನು ಸ್ತುತಿಸುತ್ತಿರುವುದು. Small one is praising the Lord. ನೋಡಿ ಸಣ್ಣ ಮಗು ದೇವರನ್ನು ಸ್ತುತಿಸುತ್ತಿದೆ. Hallelujah. Hallelujah. Jesus is here. ಯೇಸು ಇಲ್ಲಿದ್ದಾರೆ. Pray for that brother. Pray for that brother. ನೋಡಿ ಆ ಬ್ರದರಿಗಾಗಿ ಪ್ರಾರ್ಥಿಸಿ. It's a wonderful healing for that brother. ಆ ಬ್ರದರಿಗೆ ಅದ್ಭುತಕರವಾದ Yesterday, ನಿನ್ನೆ his name was revealed. ಅವರ ಹೆಸರು He ಪ್ರಕಟಪಡಿಸಿ. was absent yesterday. ನಿನ್ನೆ ಅವರು ಬಂದಿರಲಿಲ್ಲ. Father, you remember? ಗುರುಗಳೇ ಅವರ You remember, Father? His name Johnson was revealed yesterday. ನಿನ್ನೆ ಜಾನ್ಸನ್ ಎಂಬ ಹೆಸರನ್ನು ದೇವರು ತೋರಿಸಿದರು. He was absent yesterday. ಅವರು ನಿನ್ನೆ ಬಂದಿರಲಿಲ್ಲ. But today, ಆದ್ರೆ ಇಂದು Jesus is setting him completely free. ಯೇಸು ಅವನನ್ನು ಪೂರ್ಣವಾಗಿ clap offering to the Lord. ಗಟ್ಟಿಯಾಗಿ ದೇವರಿಗೆ ಚಪ್ಪಾಳೆ The ತಟ್ಟಿ. glory of the Lord is spreading in this place. ದೇವರ ಮಹಿಮೆ ಈಗ ಈ ಸ್ಥಳದಲ್ಲಿ ಎಲ್ಲ ಚಲಿಸುತ್ತೆ. ಪ್ರಾರ್ಥಿಸಿ, ಕರೀರಿ ಯೇಸುವೇ ಎಂದು ಕರೀರಿ. ಬ್ರದರ್ You are serving the Lord. ನೀವು ದೇವರಿಗೋಸ್ಕರ ನನ್ನಲ್ಲಿ ನನ್ನ ಕುಟುಂಬದಲ್ಲಿ ಈ ತೊಂದರೆ ಬರುತ್ತಿರುವುದು Misunderstandings. ತಪ್ಪು ಭಾವನೆ. Hallelujah. Hallelujah. That is making your peace away from you. ಅದು ನಿಮ್ಮ ಶಾಂತಿ ನಿಮ್ಮಿಂದ ತೆಗೆದು ಬಿಟ್ಟಿದೆ. ಹೌದು. Today, ಇಂದು Jesus is anointing you. ಯೇಸು ನಿಮ್ಮನ್ನು ಅಭಿಷೇಕ ಮಾಡುತ್ತಿದ್ದಾರೆ. You are going to be a peacemaker. ನೀವು ಶಾಂತಿ ಕೊಡುವವರಾಗುತ್ತೀರಿ. Through you, many will receive the peace. ನಿಮ್ಮ ಮೂಲಕ ಅನೇಕರು ಶಾಂತಿ ಪಡೆಯುವರು. Jesus is giving you the word of the Lord to preach. ನೋಡಿ, ಪ್ರಬೋಧನೆ ಮಾಡಲಿಕ್ಕಾಗಿರುವ ವರ ದೇವರು ನಿಮಗೆ ಕೊಟ್ಟಿದ್ದಾರೆ. ಗುರುಗಳಿಂದ ಆಶೀರ್ವಾದ ಪಡೆದುಕೊಳ್ಳಿ. ಗುರುಗಳಿಂದ ಆಶೀರ್ವಾದ ಪಡೆದುಕೊಳ್ಳಿ. ಶಿವೆ 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 ಶಿವೆ. Pray for him. God has. He's a chosen vessel, Father. ಅವರು ದೇವರಿಂದ ಆಯ್ಕೆಯಾದವರು. He's a chosen vessel. ಅವರು ಆಯ್ಕೆಯಾಗಲ್ಪಟ್ಟವರು. She is receiving healing. ನೋಡಿ, ಆಕೆಗೆ ಸೌಖ್ಯ. His daughter is receiving healing. ಆ ಮಗಳಿಗೆ ಸೌಖ್ಯ ಸಿಗ್ತಾ ಇದೆ. Your neck. ನಿನ್ನ ಕುತ್ತಿಗೆ. What is your problem with the neck? ಏನಾಗಿದೆ ಕುತ್ತಿಗೆ ತೊಂದರೆ? It's hurting. It's hurting. Get up. ಎದ್ದು ಬಾ. Get up. Go to the stage. Run. ಸ್ಟೇಜಿಗೆ ಓಡಿ ಹೋಗು. ಓಡಿ ಹೋಗು. She is receiving healing. ಆಕೆಗೆ ಸೌಖ್ಯ ಸಿಗ್ತಾ ಇದೆ. Brother, come here. Brother, come here. Check your knee. ನೋಡಿ. Perfect. Check it. This one. Check it. ಬಲಗಡೆ. Run. ಓಡು. Hallelujah. What a wonderful healing. ಎಷ್ಟು ಅದ್ಭುತಕರವಾದ ಸೌಖ್ಯ. Father, that daughter is having neck pain. ಆ ಮಗಳಿಗೆ ಕುತ್ತಿಗೆ ನೋವಿದೆ. It's hurting her neck. ಅವಳ ಕುತ್ತಿಗೆ ನೋಯ್ತಾ ಇದೆ. Allow her to stand. Now the touch of God is coming. Allow her to stand. ಅವಳಿಗೆ ನಿಲ್ಲಮ್ಮ. ದೇವರ ಸ್ಪರ್ಶನೆ ಈಗ ನಿನಗೆ ಸಿಗ್ತಾ ಇದೆ. Open your hand. ನಿನ್ನ ಕೈ ತೆರೆದು ಹಿಡಿದುಕ. ಕೈ Now Jesus will touch you. ಯೇಸು ಈಗ ನಿಮ್ಮನ್ನು ಮುಟ್ಟುತ್ತಿದ್ದಾರೆ. Now Jesus will touch you. ಈಗ ಯೇಸು ನಿಮ್ಮನ್ನು ಮುಟ್ಟುತ್ತಿದ್ದಾರೆ. This is the powerful touch of Jesus. ಯೇಸುವಿನ ಶಕ್ತಿಯುತವಾದ ಸ್ಪರ್ಶನೆಯ ಸಮಯವಿದೆ. Both the left side of the neck and the right side of the neck. ಕುತ್ತಿಗೆ ಎಡಭಾಗದಲ್ಲೂ ಬಲಭಾಗದಲ್ಲೂ. It's hurting. ಅದು ನೋಯುತ್ತಿದೆ. It's hurting. ಅದು ನೋಯುತ್ತಿದೆ. This is taking your sleep away from you. ನಿನ್ನ ನಿದ್ರೆಯನ್ನು ಇದು ಕೆಡಿಸಿ ಬಿಟ್ಟಿದೆ.
You are unable to do anything with your hands. ನಿನ್ನ ಕೈಯಿಂದ ನಿನಗೆ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. Touch! ಶಿವೇ, Oh! ಶಿವೇ, The glory of God is revealing. ದೇವರ ಮಹಿಮೆ ಪ್ರಕಟವಾಗ್ತಾ ಇದೆ. Jesus is touching her. ಯೇಸು ಆಕೆಯನ್ನು ಮುಟ್ಟುತ್ತಿದ್ದಾರೆ. Pray now, pray now, pray ಈಗ now. ಪ್ರಾರ್ಥಿಸಿ, ಎಲ್ಲರೂ ಕರೀರಿ, ಯೇಸುವೇ, ಯೇಸುವೇ, ಕರೀರಿ, ಕರೀರಿ, ಯೇಸುವೇ, 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 Many healings are coming out. ಯೇಸುವೇ. Pray, 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 pray in the spirit. ಪ್ರಾರ್ಥಿಸಿ, ಆತ್ಮದಲ್ಲಿ Pray in the spirit. ಆತ್ಮದಲ್ಲಿ ಪ್ರಾರ್ಥಿಸಿ. Get up, brother. Get up, brother. ಎದ್ದು Get ಬನ್ನಿ, up, brother. ಎದ್ದು Get ಬನ್ನಿ, up, ಎದ್ದು brother. ಬನ್ನಿ, ಎದ್ದು ಬನ್ನಿ. You have problem with the spine. ನಿಮಗೆ ಸ್ಪೈನಿಗೆ ತೊಂದರೆ ಇದೆ. You have problem with the spine. ಸ್ಪೈನಿಗೆ. Jesus. You know what Jesus is saying today? ಯೇಸು ನಿಮಗೆ ಇಂದು ಹೇಳುತ್ತಿರುವುದೇನೆಂದರೆ, He is calling you by name. ನಿಮ್ಮ ಹೆಸರು ಹಿಡಿದು ಆತನ And ಕರೆಯುತ್ತಿದ್ದಾರೆ. he is saying you, ಆತನು ನಿಮಗೆ ಹೇಳುತ್ತಿದ್ದಾರೆ, your kidney has problems. ನಿಮ್ಮ ಕಿಡ್ನಿಗೆ ತೊಂದರೆ Is that ಇದೆ. true? ಸತ್ಯವಾ? 25% ಡ್ಯಾಮೇಜ್ ಇದೆ ಅಂತ ಡಾಕ್ಟರ್ ಹೇಳಿದ್ರು. ಡಾಕ್ಟರ್ ಹೇಳಿದ್ರು Kidney. ಕಿಡ್ನಿಗೆ. ಹೌದು. Who is with you? Your wife is with you? ನಿಮ್ಮ ಜೊತೆ ನಿಮ್ಮ Come, ಹೆಂಡತಿ. come. Both of you come. Go there. ಇಬ್ಬರು ಸ್ಟೇಜಿಗೆ ಹೋಗಿ, ಸ್ಟೇಜಿಗೆ. I don't know anyone here. ಇಲ್ಲಿ ಯಾರ ಪರಿಚಯ ನನಗಿಲ್ಲ. What Jesus is revealing only I'm saying. ಯೇಸು ನನಗೆ ಏನು ತೋರಿಸುತ್ತಾರೋ ಅದನ್ನೇ What ನಾನು Jesus ಹೇಳ್ತಿದ್ದೇನೆ. is revealing only I'm saying. ಯೇಸು ನನಗೆ ಏನು ಹೇಳ್ತಾರೋ ಅದನ್ನೇ ಹೇಳ್ತಿದ್ದೇನೆ. This father, he came here with the help of an oxygen cylinder. ನೋಡಿ, ಈ ತಂದೆ ಆಕ್ಸಿಜನ್ ಸಿಲಿಂಡರ್ ಹಿಡಿದುಕೊಂಡು ಬಂದಿದ್ದಾರೆ. Without this, ಇದಿಲ್ಲದೆ he can't survive. ಅವರಿಗೆ ಉಸಿರಾಡ್ಲಿಕ್ಕೆ ಆಗ್ತಾ ಇಲ್ಲ. Today look at him. Come. ಇಂದು ಇವರನ್ನು ನೋಡಿ, Today ಆಕ್ಸಿಜನ್. look at him. ಇಂದು ಈ ತಂದೆಯನ್ನು ನೋಡಿ. Today look at him. ಇಂದು ಈ ತಂದೆಯನ್ನು ನೋಡಿ. Go and get the blessings from the ಹೋಗಿ, priest. ಗುರುಗಳ ಆಶೀರ್ವಾದ ಪಡೆದುಕೊಳ್ಳಿ. Hallelujah. Hallelujah. What a God we serve. ನೋಡಿ, ದೇವರು ಮಾಡುತ್ತಿರುವ ಮಾತ್ಕಾರ್ಯ. He has all the missions. ಅವರ ಕೈಯಲ್ಲಿ There is another mission. Where is the other mission? ಇನ್ನೊಂದು ಮೆಷಿನ್ ಇದೆ. ಎಲ್ಲಿ? There is another mission. ಇನ್ನೊಂದು ಮೆಷಿನ್ ಇದೆ. Is in the car. ಕಾರಲ್ಲಿ. Another mission is there. Without this, he can't sit. ನೋಡಿ, ಇದು ಇಲ್ಲದೆ ಅವರಿಗೆ ಉಸಿರಾಡ್ಲಿಕ್ಕೆ ಆಗುವುದಿಲ್ಲ. This should be connected. ಅದು ಕನೆಕ್ಟೆಡ್ ಆಗಿತ್ತು. But without this connection, ಆದ್ರೆ ಈ ಕನೆಕ್ಷನ್ ಇಲ್ಲದೆ he is receiving blessing from the bishop. ಅವರು ಧರ್ಮಾಧ್ಯಕ್ಷರಿಂದ ಆಶೀರ್ವಾದ ಪಡೆಯುತ್ತಿದ್ದಾರೆ. Come on, give a wonderful clap offering to the Lord. ದೇವರಿಗೆ ಗಟ್ಟಿಯಾಗಿ ಚಪ್ಪಾಳೆ All ತಟ್ಟಿ. the fear is gone away. ಎಲ್ಲ ಭಯ ಬಿಟ್ಟೋಗಲಿ. All the fear is gone away. ಎಲ್ಲ ಭಯ ಇವರಿಂದ ಬಿಟ್ಟೋಗ್ತಾ ಇದೆ. My daughter, ನನ್ನ ಮಗಳೇ, what's your name? ನಿಮ್ಮ ಹೆಸರು? Angel, I was calling you from the beginning. ಪ್ರಾರಂಭದಲ್ಲಿ ಏಂಜಲ್ ಅಂತ. Angel, I was calling Angel. ಎಷ್ಟು ಬಾರಿ ಏಂಜಲ್ ಏಂಜಲ್ ಅಂತ ನಾನು ಕರೆದೆ. Where were you? ಎಲ್ಲಿದ್ದೀಯಾ? See, if you are not ready, Jesus will come to you. ನೀವು ಬರ್ಲಿಕ್ಕೆ ರೆಡಿ ಇಲ್ದಿದ್ರೆ ಯೇಸು ನಿನ್ನ ಹತ್ರ ಬಂದು ಬರ್ತಾರೆ. Hallelujah. 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 Angel. ಏಂಜಲ್. That name was given to me. ನನಗೆ ಆ ಹೆಸರು ದೇವರು ಕೊಟ್ಟಿದ್ರು. Now you check your neck. ಈಗ ಕುತ್ತಿಗೆ ಚೆಕ್ ಮಾಡಿ ನೋಡು. Free. Yeah. Completely. Yeah. Completely. Yes. Yeah. Give thanks to the Lord. ಗಟ್ಟಿಯಾಗಿ ಒಮ್ಮೆ ದೇವರಿಗೆ ಚಪ್ಪಾಳೆ ತಟ್ಟಿ. Angel, think about that. Angel, angel, angel. I was calling. ನಾನು ಎಷ್ಟು ಬಾರಿ ಏಂಜಲ್ ಏಂಜಲ್ ಅಂತ ಕರೆದೆ ನಾನು. I want to give thanks to this family. ಈ ಕುಟುಂಬಕ್ಕಾಗಿ ದೇವರಿಗೆ ಧನ್ಯವಾದ ಅರ್ಪಿಸ್ತಿದ್ದೆ. They were treating me in their house like an angel. ನೋಡಿ, ಅವರ ಮನೆಯಲ್ಲಿ ಒಬ್ಬ ದೇವದೂತನ ಹಾಗೆ Thank you. ನನ್ನನ್ನು ನನಗೆ ಅವರು ಟ್ರೀಟ್ ಮಾಡಿದ್ರು. Thank you. Hallelujah. Hallelujah. From Chikmagalur only I got Vakil sir. ನೋಡಿ, ಚಿಕ್ಕಮಗಳೂರಿಗೆ ನಾನು ಹೋದಾಗ ಈ ವಕೀಲ್ ಸಾರ್ I was staying with him. ಅವರ ಮನೆಯಲ್ಲಿ ನಾನು ಇದ್ದೆ. Now in Hassan I was staying in your house. ಹಾಸನದಲ್ಲಿ ಬಂದಾಗ ಇವರ ಮನೆಯಲ್ಲಿ ಇದ್ದೆ. She wrote all the Bible. Can you imagine? She wrote ನೋಡಿ, ನೋಡಿ, ಈಕೆ ಕೈಯಿಂದ ಎದ್ದು ನಿಂತ್ಕಮ್ಮ, ಕೈಯಿಂದ ಇಡೀ ಬೈಬಲ್ ಬರೆದಿದ್ದಾರೆ. full Bible. ಇಡೀ ಬೈಬಲ್ ಕೈಯಿಂದ ಬರೆದು ದೊಡ್ಡ ಒಂದು ಪುಸ್ತಕ. Go and see. ನೋಡಿ, ದೊಡ್ಡ ಒಂದು ಪುಸ್ತಕ. Whole Bible. ಇಡೀ ಬೈಬಲ್. New Testament and Old Testament. ಹೊಸ ಒಡಂಬಡಿಕೆ ಆಳ ಒಡಂಬಡಿಕೆ ಕೈಯಿಂದ She ಬರೆದು was writing. ಆಕೆ ಬರೆದಿದ್ದಾಳೆ. A blessing. ಎಷ್ಟು ಆಶೀರ್ವಾದ. Hallelujah. 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 Now I told her, ಈಗ ನಾನು ಅವಳಿಗೆ ಹೇಳಿದೆ, read Romans, ರೋಮನ್ಸ್, Colossians. ಕೊಲೋಸಿಯನ್ಸ್ ಓದಿ. Understand the in Christ. ಕ್ರಿಸ್ತ ಯೇಸುವಿನಲ್ಲಿ Where are you in Christ? ನೀವು ಕ್ರಿಸ್ತ ಯೇಸುವಿನಲ್ಲಿ Who ಇದ್ದೀರಿ. are you in Christ? ನೀವು ಕ್ರಿಸ್ತ ಯೇಸುವಿನಲ್ಲಿ ಯಾರು? What is your position in Christ? ಕ್ರಿಸ್ತ ಯೇಸುವಿನಲ್ಲಿ ನಿಮ್ಮ ಸ್ಥಾನ ಯಾವುದು? Now speak to the Lord. ಈಗ ದೇವರಲ್ಲಿ ಮಾತನಾಡಿ. Hallelujah. Hallelujah. Why I respect these pastors? You know why I respect these pastors? ನೋಡಿ, ನಾನು ಈ ಪಾಸ್ಟರ್ಗೆ ಯಾಕೆ ಗೌರವ ಕೊಡ್ತಿದ್ದೇನೆಂದ್ರೆ, Why I respect them is, ಯಾಕೆ ಇವರನ್ನು I ಗೌರವಿಸುತ್ತಿರುವುದು, respect these pastors. ನಾನು ಈ ಪಾಸ್ಟರ್ಗಳಿಗೆ ಗೌರವ ಕೊಡ್ತಿರುವುದು. I did years back. When was it? 2017. 2017 in Belur.
ಬೇಲೂರು. We did a wonderful crusade. We did a wonderful convention. ನೋಡಿ Around 15,000 people were there. 15,000 ಜನರು ಬೇಲೂರು ಗ್ರೌಂಡ್ ಅಲ್ಲಿ ಇದ್ದಾಗ ನಾವಿಬ್ರು ಒಟ್ಟಿಗೆ ಅಲ್ಲಿ ಧ್ಯಾನ ಕೊಟ್ಟಿದ್ದು. This pastor Suresh was coordinating that. ನೋಡಿ ಈ ಪಾಸ್ಟರ್ ಸುರೇಶ್ ಆಗಿದ್ರು ಅಲ್ಲಿ ಧ್ಯಾನ ಅರೇಂಜ್ ಮಾಡಿದ್ದು. Why they came here? ಯಾಕೆ ಅವರು ಇಲ್ಲಿಗೆ ಬಂದದ್ದು? If the doctrine is ruling them, they won't be here. Doctrine. Faith. ನೋಡಿ ಈ ವಿಶ್ವಾಸ ಅವರಲ್ಲಿ ಇಲ್ಲದೆ ಇದ್ದಿದ್ರೆ ಅವರು ಇಲ್ಲಿಗೆ ಬರ್ತಿರ್ಲಿಲ್ಲ. If Siddhanta is leading you, then they won't be here. ನೋಡಿ ಈ ಸಿದ್ಧಾಂತ ಅವರನ್ನು No, you don't get the point. There is faith and there is love. ನೋಡಿ ಅಲ್ಲಿ ವಿಶ್ವಾಸ ಇದೆ, ಪ್ರೀತಿ ಇದೆ. If you are understanding faith is greater than love, then you will fight for faith. ನೋಡಿ ನಾವು ಪ್ರೀತಿ ವಿಶ್ವಾಸಕ್ಕಿಂತ ದೊಡ್ಡದು ಅಂತ ತಿಳಿದರೆ No. ವಿಶ್ವಾಸ ಪ್ರೀತಿ ಕೊಟ್ಟ then you will fight for faith. ವಿಶ್ವಾಸ ಪ್ರೀತಿಗಿಂತ ದೊಡ್ಡದು ಅಂತ ಕಂಡರೆ ನಾವು ಏನ್ ಮಾಡ್ತೇವೆ, ಅದಕ್ಕಾಗಿ ಯುದ್ಧ ಮಾಡ್ತೇವೆ, ಹೋರಾಡ್ತೇವೆ. But when you are understanding love is greater than faith, ನಾವು ಪ್ರೀತಿ ವಿಶ್ವಾಸಕ್ಕಿಂತ ದೊಡ್ಡದು ಅಂತ ತಿಳಿದರೆ you will start uniting. ನಾವು ಒಟ್ಟಿಗೆ ಒಗ್ಗಟ್ಟಿನಿಂದ ಮತ್ತೆ ಪ್ರವರ್ತಿಸುತ್ತೇವೆ. They have this revelation, that's why they are here. ಆ ಪ್ರಕಟಣೆ ಅವರಿಗೆ ಬಂದದ್ರಿಂದ ಅವರು ಇಂದು ಇಲ್ಲಿಗೆ ಬಂದಿದ್ದಾರೆ. Faith has differences. ಈ ವಿಶ್ವಾಸಕ್ಕೆ ವ್ಯತ್ಯಾಸವಿದೆ. But love is greater than faith. ಆದರೆ ಪ್ರೀತಿ ವಿಶ್ವಾಸಕ್ಕಿಂತಲೂ ದೊಡ್ಡದು. Hallelujah. 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 Love is greater than faith. ನೋಡಿ ವಿಶ್ವಾಸಕ್ಕಿಂತಲೂ ದೊಡ್ಡದು ಪ್ರೀತಿ. Hallelujah. Hallelujah. Faith is not greater than love. ನೋಡಿ ವಿಶ್ವಾಸ ಪ್ರೀತಿಗಿಂತ ದೊಡ್ಡದು. Love is greater than faith. ಪ್ರೀತಿ ವಿಶ್ವಾಸಕ್ಕಿಂತಲೂ ದೊಡ್ಡದು. Let faith come second. ನೋಡಿ ವಿಶ್ವಾಸ ಎನ್ನುವುದು ಎರಡನೆಯದು. Let love comes first. ಪ್ರೀತಿ ಮೊದಲನೆಯದು. Hallelujah. Hallelujah. Oh, hallelujah. Hallelujah. 93 asthma people are receiving healing. 93 ಅಸ್ತಮ ರೋಗಿಗಳಿಗೆ ಸೌಖ್ಯ. 93 ಮಂದಿ. Get up. All the asthma patients. ಅಸ್ತಮ ಕಾಯಿಲೆ ಇದ್ದವರೆಲ್ಲ ಬೇಗ ಮುಂದಕ್ಕೆ ಬರಲಿ. ಅಸ್ತಮ ಯಾರಾದ್ರೂ ಇವರನ್ನು ಇಡೀರಿ ವಾಲಂಟಿಯರ್ಸ್. ಅಸ್ತಮ ಕಾಯಿಲೆ ಇದ್ದು ಅಸ್ತಮ ಉಸಿರಾಟದ ತೊಂದರೆ ಇದ್ದವರೆಲ್ಲ ಈಚೆ ಬರಲಿ. ನೋಡಿ ಆ ಶಕ್ತಿ ಅವಳಿಂದ ಬಿಟ್ಟು ಹೋಗ್ತಾ ಇದೆ. ಆ ಶಕ್ತಿ ಆಕೆಯಿಂದ ಬಿಟ್ಟು ಹೋಗ್ತಾ ಇದೆ. ಆ ಶಕ್ತಿ ಅವಳಿಂದ ಬಿಟ್ಟು ಹೋಗ್ತಾ ಇದೆ. ಅದು ಅವಳಿಂದ ಬಿಟ್ಟು ಹೋಗ್ತಾ ಇದೆ. Is receiving healing. ಆಕೆ ಸೌಖ್ಯವನ್ನು ಪಡೆದಿದ್ದಾಳೆ. ನಿಮ್ಮ ಅಮ್ಮ Jesus is healing your mother. ಯೇಸುವಿನ ಅಮ್ಮನನ್ನು ಗುಣಪಡಿಸಿದ್ದಾರೆ. ಇವರ ಅಮ್ಮ. Don't cry now. ಅಳಬೇಡಿ. It's the love of the Jesus. ಇದು ಯೇಸುವಿನ ಪ್ರೀತಿ. It's the love of Jesus. ಇದು ಯೇಸುವಿನ ಪ್ರೀತಿ. Your mother, ನಿಮ್ಮ ಅಮ್ಮ suffering from 28 years, right? 28 ವರ್ಷದಿಂದ ನರಳುತ್ತಿದ್ದರು. 28 years. 28 ವರ್ಷದಿಂದ ನರಳುತ್ತಿದ್ದರು. Today the anointing is releasing her. ಇಂದು ಅಭಿಷೇಕ Take her to the priest. Take her to the priest. Priests are coming down. Wait. Priests are coming down. ಗುರುಗಳು ಕೆಳಗಡೆ ಬರ್ತಾ ಇದ್ದಾರೆ. Priests are coming down. ಅಲ್ಲೇ ಇರ್ಲಿ. Hallelujah. Yesu ಸ್ತೋತ್ರ. ಯೇಸು ವಂದನೆ. ಯೇಸು touch her Lord Jesus, heal her Lord Jesus. ಯೇಸುವೇ ನಿಮ್ಮ ಗುಣ ಶಕ್ತಿ ಇಳಿದು ಬರಲಿ. ಯೇಸುವೇ ನಿಮ್ಮ ನಾಮದಲ್ಲಿ ಆಜ್ಞಾಪಿಸ್ತೀವಿ. ಯೇಸುವೇ ಎಲ್ಲ ಆತ್ಮ ಕಾಯಿಲೆಗಳು ಬಿಟ್ಟು ಹೋಗ್ಲಿ. ಯೇಸುವೇ ಬಲಹೀನತೆಗಳು ಬಿಟ್ಟು ಹೋಗ್ಲಿ. ಯೇಸುವಿನ ನಾಮದಲ್ಲಿ ಸಂಪೂರ್ಣ ಸೌಖ್ಯವಾಗಲಿ. ಯೇಸು ನಿಮಗೆ ಸ್ತೋತ್ರವಾಗಲಿ. ಯೇಸುವೇ ನಿಮಗೆ ಮಹಿಮೆ ಆಗಲಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಪ್ರೈಸ್ ಯು ಲಾರ್ಡ್ ಜೀಸಸ್. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಪ್ರೈಸ್ ಯು ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಯೇಸು ಸ್ತೋತ್ರ. 1, 2, 3, 4, 5, 6. 6 of you go to the stage. ನೀವು 6 ಮಂದಿ ಸ್ಟೇಜಿಗೆ ಹೋಗಿ. 6 ಮಂದಿ. Go first. 6 ಮಂದಿ ಬೇಗ ಹೋಗಿ. Hold your hands together. ನೀವು ಹೋಗಿ ಕೈ ಜೋಡಿಸಿ ಹಿಡಿದುಕೊಳ್ಳಿ. ಅಲ್ಲ, Hold your hands together. ನೀವು ಒಟ್ಟಿಗೆ ಕೈ ಜೋಡಿಸಿ ಹಿಡಿದುಕೊಳ್ಳಿ. Jesus will touch you now. ಯೇಸು ನಿಮ್ಮನ್ನೀಗ ಮುಟ್ಟುವರು. The glory of the Lord is revealing in you. ದೇವರ ಮಹಿಮೆ ನಿಮ್ಮಲ್ಲೀಗ ಪ್ರಕಟವಾಗ್ತದೆ. Jesus is touching you now. ಯೇಸು ನಿಮ್ಮನ್ನೀಗ ಮುಟ್ಟುವರು. Hallelujah. Hallelujah. Oh, the power of the Lord is touching you. ದೇವರ ಶಕ್ತಿ ಈಗ ನಿಮ್ಮನ್ನು ಮುಟ್ಟುತ್ತಿದೆ. Turn around. ಈಚೆ ತಿರುಗಿ. ಎಲ್ಲರೂ ಈಚೆ. 1 minute you turn around. 1 ನಿಮಿಷ ಎಲ್ಲರೂ ಈಚೆ ತಿರುಗಿ ನಿಂತುಕೊಳ್ಳಿ. Okay.
Hold your hands together. 6 of you, hold your hands together. 6 ಮಂದಿ ಕೈ ಜೋಡಿಸಿ, ಒಬ್ಬ ಕೈ, Hold your hands together. ನೀವು ಪರಸ್ಪರ ಕೈಗಳನ್ನು Come ಜೋಡಿಸಿ forward, come forward, ಮುಂದಕ್ಕೆ come ಮತ್ತು ಮುಂದಕ್ಕೆ ಬನ್ನಿ, ಮುಂದಕ್ಕೆ ಬನ್ನಿ, ಮುಂದಕ್ಕೆ ಬನ್ನಿ, ಮುಂದಕ್ಕೆ ಬನ್ನಿ, ಮುಂದಕ್ಕೆ ಬನ್ನಿ, ಮುಂದಕ್ಕೆ ಬನ್ನಿ, ಮುಂದಕ್ಕೆ ಬನ್ನಿ. ಮುಂದಕ್ಕೆ ಬನ್ನಿ, ಬನ್ನಿ. Leave that mother, leave that ಆ mother. ಅಮ್ಮ ಕೈ ಬಿಟ್ಟು, ಅಮ್ಮ ಸ್ವಲ್ಪ ಆಚೆ ಹೋಗಿ. Amma, go and get the blessing. ಅಮ್ಮ ಗುರುಗಳಿಂದ ಆಶೀರ್ವಾದ ಪಡೆದು You get the final blessing. You are over. ನಿಮಗೆ ಸೌಖ್ಯ ಸಿಕ್ಕಿದೆ. Now this 5 boys, ಈಗ ನೋಡಿ, ಈ 5 ಯುವಕರು they are under the power of the Lord. ದೇವರ ಶಕ್ತಿಯ ಕೆಳಗಡೆ ನಿಂತಿದ್ದಾರೆ. You close your eyes. ನಿಮ್ಮ ಕಣ್ಣುಗಳನ್ನು ಮುಚ್ಚಿ. Divine touch. ದೈವಿಕ ಸ್ಪರ್ಶ. Yes. ಹೌದು, You are receiving it. ನೀವಿದನ್ನು ಸ್ವೀಕರಿಸಿ. There's a fresh wind of healing. ನೋಡಿ, ಸೌಖ್ಯದ ಗಾಳಿ ಬೀಸುತ್ತಿದೆ. ಶಿವೆ ಶಿವೆ. The fresh wind of healing ನೋಡಿ, ಸೌಖ್ಯದ ಗಾಳಿ ಬೀಸುತ್ತಿದೆ. is blowing on you now. ಅದು ನಿಮ್ಮ ಮೇಲೆ ಈಗ ಬೀಸುತ್ತಿದೆ. Touch them. ಮುಟ್ಟಿರಿ ಇವರನ್ನು, Touch them. ಇವರನ್ನು ಮುಟ್ಟಿರಿ, Heal them. ಗುಣಪಡಿಸಿ. The fresh wind of healing. ನೋಡಿ, ಫ್ರೆಶ್ ಆದ ಸೌಖ್ಯದ ಗಾಳಿ. The fresh wind is blowing. ನೋಡಿ, ಫ್ರೆಶ್ ಗಾಳಿ ಬೀಸುತ್ತಿದೆ. complete healing. ಪೂರ್ಣವಾದ ಸೌಖ್ಯ. Now the priests are giving final blessings. ಈಗ ಗುರುಗಳ ಕೊನೆಯ ಆಶೀರ್ವಾದ. Priests are giving the final ಗುರುಗಳ blessings. ಕೊನೆಯ They ಆಶೀರ್ವಾದ. are approving the healing. ನೋಡಿ, ಅವರ ಸೌಖ್ಯವನ್ನು ಅಪ್ರೂವ್ ಮಾಡುತ್ತಿದ್ದಾರೆ. Jesus asked the person who received the healing, Jesus asked him, go and show yourself to the priest. ನೋಡಿ, ಸೌಖ್ಯ ಸಿಕ್ಕಿದ ವ್ಯಕ್ತಿಗೆ ಯೇಸುವೆ ಹೇಳಿದ್ರು, ನಿಮ್ಮನ್ನು ಪುರೋಹಿತರಿಗೆ ಹೋಗಿ ತೋರಿಸಿ ಎಂದು. Jesus. Hallelujah. Hallelujah. It's a wonderful healing. It's a wonderful healing. ನೋಡಿ, I ಅದ್ಭುತಕರವಾದ got the guidance to come to you. ನನಗೆ ನಿಮ್ಮ ಬಳಿಗೆ ಬರ್ಲಿಕ್ಕಾಗಿ ಸಲಹೆ ಸಿಗ್ತಾ ಇದೆ. Don't disturb. ನೋಡಿ, ತೊಂದರೆ ಕೊಡ್ಬೇಡಿ, ಮುಟ್ಟಬೇಡಿ. Bishop, this is 28 years. 28 ವರ್ಷಗಳಿಂದ ಇದ್ದದ್ದು. This is demon. ಇದು ಪಿಶಾಚಿ. ಯಾರಾದ್ರೂ ಹಿಡಿಬೇಕು, ಅವನು ತಿರುಗ್ತಾನೆ. ದೆವ್ವದ ಕಾಟ ಇದೆ ಅವನಿಗೆ. Your time is over. ನಿನ್ನ ಸಮಯ ಕಳೆಯಿತು. He belonged to Jesus. ಇವನು ಯೇಸುವಿಗೆ ಸೇರಿದವನು. He belonged to Jesus. ಇವನು ಯೇಸುವಿಗೆ ಸೇರಿದವನು. He belonged to Jesus. ಇವನು ಯೇಸುವಿಗೆ You come ಸೇರಿದವನು. ಬಿಟ್ಟು ಹೊರಗಡೆ ಬಾ. Come out of him. ಅವನಿಂದ ಬಿಟ್ಟು ಹೊರಗಡೆ ಬಾ. Come out of him. ಅವನಿಂದ ಬಿಟ್ಟು ಹೊರಗಡೆ ಬಾ. Come out of him. ಬಿಟ್ಟು ಹೊರಗಡೆ ಬಾ. You come out of him. ಬಿಟ್ಟು ಹೊರಗಡೆ ಬಾ. You come out of him. ಬಿಟ್ಟು ಹೊರಗಡೆ ಬಾ. He belonged to Jesus. ಇವನು ಯೇಸುವಿಗೆ ಸೇರಿದವನು. Is there anyone from his family is here? ಇವರ ಮನೆಯಿಂದ ಬಂದವರು ಯಾರಾದ್ರೂ ಇದ್ದೀರಾ ಇಲ್ಲಿ? Come first. ಬೇಗ ಈಚೆ ಬನ್ನಿ, ಬೇಗ ಬನ್ನಿ. Come first. ಇವರ ಮನೆಯಿಂದ ಬಂದವರು ಯಾರಾದ್ರೂ ಇದ್ರೆ ಬೇಗ ಬನ್ನಿ. It's revealing. ನೋಡಿ, ಕೆಂಪು ಟೀ ಶರ್ಟ್ ಹಾಕಿದವನ, ಕೆಂಪು ಟೀ ಶರ್ಟ್, ಬ್ಲಾಕ್ ಪ್ಯಾಂಟ್ ಹಾಕಿದ ಇವರ ಮನೆಯಿಂದ ಬಂದವರು. ಓಡಿ ಬನ್ನಿ. Do not use your energy. Don't waste your energy. You are the wife. ನೀವು ಅವರ ಹೆಂಡತಿಯ? Oh, she is also receiving the touch. ನೋಡಿ, ಆಕೆ ಸಮೇತ ಸೌಖ್ಯದ ಸ್ಪರ್ಶನೆ ಪಡೆಯುತ್ತಿದ್ದಾಳೆ. ಇವರ ಇಡೀ ಕುಟುಂಬಕ್ಕೆ ಬಿಡುಗಡೆ ಸಿಗ್ತಾ ಇದೆ. ಇದೊಂದು ದೆವ್ವ. ನೋಡಿ, ದೆವ್ವ ನೋಡಿ, ಅದು ಈಗ ಪ್ರಕಟಪಡಿಸ್ತದೆ. ಬಿಟ್ಟು ಹೊರಗಡೆ ಬಾ. ಏಯ್, ನೋಡು, ಈಚೆ ನೋಡು. How you are inside him. ತಿರುಗಿ ಮಲಗಿ. How you are inside him. ಹೇಗೆ ನೀನು ಒಳಗಡೆ ಬಂದಿದ್ದೀಯ? Your time is over. ನಿನ್ನ ಸಮಯ ಕಳೆಯಿತು. ಸರ್ವಶಕ್ತ ಕರುಣಾಳು ದೇವರೇ, ದೆವ್ವಗಳನ್ನ, ಪಿಶಾಚಿಗಳನ್ನ ನೀವು ಬಿಡುಗಡೆ ಮಾಡಿದಿರಿ. ನಿಮ್ಮ ಅದ್ಭುತವಾದಂತ ಮಾತಿನಿಂದ ನೀವು ಹೇಳಿದಿರಿ, ಈತನಿಂದ ಹೊರಗೆ ಬಾ, ಈತನಿಂದ ಹೊರಗೆ ಬಾ. ನನ್ನ ಆತ್ಮರ ಶಕ್ತಿಯಿಂದ ಹೇಳ್ತಾನೆ, ಈತನಿಂದ ಹೊರಗೆ ಬಾ ಎಂದು ನೀವು ನುಡಿದಿರಿ. ಪ್ರಭುವೇ, ಈ ಕ್ಷಣದಲ್ಲಿ ನಿಮ್ಮ ಪರಿಶುದ್ಧವಾದಂತಹ ರಕ್ತವನ್ನ ಈತನ ಮೇಲೆ ಸುರಿಸಿ ಈತನನ್ನ ಬಿಡುಗಡೆಗೊಳಿಸಿರಿ ಪ್ರಭುವೇ. ಅನಾಯಿಂಟ್ ಹಿಮ್ ಲಾರ್ಡ್, ರಿಲೀಸ್ ಹಿಮ್ ಲಾರ್ಡ್, ಫ್ರೀ ಹಿಮ್ ಲಾರ್ಡ್. ಇವರ ಇಡೀ ಕುಟುಂಬಕ್ಕೆ ಬಿಡುಗಡೆ ಬಂದಿದೆ.
What a wonderful deliverance. We all should stand up and give thanks to the ಎಲ್ಲರೂ Lord. ಎದ್ದು ನಿಂತುಕೊಂಡು ಗಟ್ಟಿಯಾಗಿ ಚಪ್ಪಾಳೆ ತಟ್ಟಿ ದೇವರಿಗೆ Because God has saved them, ದೇವರು ಅವರನ್ನು ಕಾಪಾಡಿದ್ದಾರೆ, rescued them. ಅವರನ್ನು ಕಾಪಾಡಿದ್ದಾರೆ. You have to stand for Jesus. ನೀವು ಯೇಸುವಿಗೋಸ್ಕರ ನಿಲ್ಬೇಕು. When you are young, when you are healthy, you have to stand for Jesus. ನೀನು ಯುವಕನಾಗಿದ್ದಿ, ಆರೋಗ್ಯವಂತನಾಗಿದ್ದಿ, ಯೇಸುವಿಗಾಗಿ ನೀನು ಬದುಕಬೇಕು. When season change, this allergy comes, right? Yes. Any season will come and go. You will be same. ಸೀಸನ್ Jesus loves you. Hallelujah. My heart is always for the youngsters. ನನ್ನ ಹೃದಯ ಯುವ ಜನರಿಗಾಗಿ ಬಾಯಾರುತ್ತಿದೆ. ಯೇಸು ನಿಮ್ಮನ್ನು ಪ್ರೀತಿಸ್ತಿದ್ದಾರೆ, ಯೇಸು ಪ್ರೀತಿಸ್ತಿದ್ದಾರೆ. I'm seeing you are standing for Jesus. ನಾನು ಕಾಣುತ್ತಿದ್ದ ನೀನು ಯೇಸುವಿಗೋಸ್ಕರ Reading ನಿಂತಿರುವುದು, Bible. ಬೈಬಲ್ ಓದುತ್ತಿರುವುದು. Standing for the church. What is the meaning of this rosary? ಏನಾಗಿದೆ ಈ ಜಪಸರದ? This is not style. ಇದೊಂದು ಸ್ಟೈಲಿಗಾಗಿ ಅಲ್ಲ. Nowadays it became style. ಇಂದು ಇದೆಲ್ಲ ಒಂದು ಸ್ಟೈಲ್ ಆಗಿದೆ. You need to see the power of this rosary. ಈ ಜಪಸರದ ಶಕ್ತಿ This is full of Bible. ಇದು ಇಡೀ ಬೈಬಲ್ ಆಗಿದೆ. This is full of Bible. ಇದು ಇಡೀ ಬೈಬಲ್. I believed when I was a Protestant, I believed this is satanic. ನೋಡಿ, ನಾನು ಪ್ರೊಟೆಸ್ಟೆಂಟ್ ಆದಾಗ ನಾನು ನಂಬಿದೆ ಇದೊಂದು ಪೈಶಾಚಿಕವಾದದ್ದೆಂದು. When I study what is rosary, ಜಪಸರ ಏನೆಂದು ನಾನು ಕಲಿತುಕೊಂಡಾಗ, if you have no Bible also, you can read all the gospel through rosary. ನೋಡಿ, ಬೈಬಲ್ ಕೈಯಲ್ಲಿ ಇಲ್ಲದಿದ್ದರೂ ಜಪಸರದ ಮೂಲಕ ಇಡೀ ಶುಭ ಸಂದೇಶವನ್ನು ನಾವು ಓದಬಹುದು. Whole gospel you can read through rosary. ಜಪಸರದ ಮೂಲಕ ಇಡೀ ಗೋಸ್ಪಲ್ ನಮಗೆ ಶುಭ ಸಂದೇಶ ಓದಬಹುದು. Am I true or not? ನಾನು ಹೇಳ್ತಿರೋದು ಸತ್ಯವ ಸುಳ್ಳ? True. You have to recite. Hallelujah. Hallelujah. Brother, you are completely healed. ನಿಮಗೆ ಪೂರ್ಣ ಸೌಖ್ಯ ಸಿಕ್ಕಿದೆ. Your healing is complete. ನಿಮ್ಮ ಸೌಖ್ಯ ಪರಿಪೂರ್ಣವಾದದ್ದು. Your healing is complete. ನಿಮ್ಮ ಸೌಖ್ಯ ಪೂರ್ಣವಾದದ್ದು. Believe it, okay? ಅದನ್ನು ನಂಬಿರಿ. You are perfectly healed. ಪೂರ್ಣವಾಗಿ ಗುಣಮುಖರಾಗಿದ್ದೀರಾ. Oh, your healing is the best. ನಿಮ್ಮ ಸೌಖ್ಯ ಅತ್ಯುತ್ತಮವಾದದ್ದು. Jesus. You know what Jesus says? ಯೇಸು ನಿಮಗೆ ಹೇಳುತ್ತಿರುವುದೇನೆಂದರೆ, You know what Jesus says? ಯೇಸು ಹೇಳುತ್ತಿರುವುದು, Hey my son, ಏ ನನ್ನ ಮಗನೇ, I can see everything about you. ನಿಮ್ಮ ಕುರಿತು ಎಲ್ಲ ನಾನು ಕಾಣುತ್ತಿದ್ದೇನೆ. I can read your name. ನಿಮ್ಮ ಹೆಸರು ನಾನು ಓದುವೆ. You are James. Yes. ಹೌದು. He's James. ಅವರ ಹೆಸರು ಜೇಮ್ಸ್. He's James. ಜೇಮ್ಸ್. He's James. ಅವನು ಜೇಮ್ಸ್. He's James. ಹೌದು, ಜೇಮ್ಸ್. Say this. You can also see. God will open your eyes to see it. ನೋಡಿ, ದೇವರು ನಿಮ್ಮ ಕಣ್ಣು ತೆರೆದು ನಿಮಗೆ ಅದು ಕಾಣಲು Everything ಸಾಧ್ಯ. is visible to Jesus. ಎಲ್ಲ ಯೇಸುವಿನ ಮುಂದೆ ಕಾಣಲು He's ಸಾಧ್ಯ. James. ಅವನು ಜೇಮ್ಸ್. He's James. ಜೇಮ್ಸ್. Therefore, his forefather was a saint. ಇವರ ಪೂರ್ವಜರಾದ ತಂದೆ, Grandfather was a saint. ಇವರ Not forefather. His grandfather was a saint. ಇವರ ಪಿತಾಮಹ ಒಬ್ಬ ಸಂತರಾಗಿದ್ದರು. ಪಿತಾಮಹ, Understand? ಅಜ್ಜ. Ajja. He was a prayerful man. ಅಜ್ಜ ತುಂಬಾ ಪ್ರಾರ್ಥನೆ ಮಾಡುವವರಾಗಿದ್ದರು. ಹೌದು, ಅಜ್ಜ. That root is there in you. ಆ ಬೇರು ನಿಮ್ಮಲ್ಲಿದೆ. Hallelujah. ಹಲ್ಲೆಲೂಯಾ. Jesus is calling you today. ಯೇಸು ಇಂದು ನಿಮ್ಮನ್ನು ಕರೆಯುತ್ತಿದ್ದಾರೆ. The glory is coming on you. ದೇವರ ಮಹಿಮೆ ನಿಮ್ಮ ಮೇಲೆ. From where are you coming? ನೀವು ಬಂದಿರುವುದು ಎಲ್ಲಿಂದ? Are you from Hassan? ಹಾಸನದವರ? You are from Hassan? Huh? Married to Hassan. You are from Madgiri? Madikeri. You are from Madgiri? Madikeri. He is from ಹಾಸನ. Hassan. Oh. Madgiri is near? 3 hours from here? 110 kilometers? Madgiri. With the glory. This family, ನೋಡಿ, ಈ ಕುಟುಂಬ, Jesus is setting them completely free. This brother, you knew that you are possessed, right? Huh? You know that the devil is possessing. ನಿಮ್ಗೆ ಗೊತ್ತಿದೆಯಾ ಒಂದು ದೆವ್ವ ಬಂದು ಸೇರ್ಕೊಂಡಿದೆ ಅಂತ? You ಗೊತ್ತಿರ್ಲಿಲ್ಲ. didn't know? ಗೊತ್ತಿರ್ಲಿಲ್ಲ. Hallelujah. These are the priests. They only prayed. ನೋಡಿ, That priest only released his priestly. ನೋಡಿ, Come on, all of you pray. ಎಲ್ಲರೂ ಈಗ ಪ್ರಾರ್ಥನೆ ಮಾಡಿ. Lord Jesus, ಕರ್ತರಾದ ಯೇಸು, I believe you. ನಾನು ನಿಮ್ಮನ್ನು ನಂಬುತ್ತಿದ್ದೇನೆ. Repeat after me. Lord ಎಲ್ಲರೂ ಹೇಳಿ, Jesus, ಕರ್ತರಾದ ಯೇಸುವೇ, I believe you. ನಾನು ನಿಮ್ಮನ್ನು ನಂಬುತ್ತಿದ್ದೇನೆ. I accept you ನಾನು ನಿಮ್ಮನ್ನು ಅಂಗೀಕರಿಸುತ್ತಿದ್ದೇನೆ as the Lord of my life. ನನ್ನ ಜೀವನದ ಪ್ರಭುವಾಗಿ. You are my savior. ನೀವೇ ನನ್ನ ರಕ್ಷಕರು. I accept you ನಾನು ನಿಮ್ಮನ್ನು ಅಂಗೀಕರಿಸುತ್ತಿದ್ದೇನೆ as the Lord and my savior of my ನನ್ನ life. ಪ್ರಭು ಮತ್ತು ರಕ್ಷಕರಾಗಿ. Lord, you come into my life. ಸ್ವಾಮಿ, ನನ್ನ ಜೀವನ
ಜೀವನಕ್ಕೆ ಬನ್ನಿ. Lord, you fill my life. ಸ್ವಾಮಿ, ನನ್ನ ಜೀವನವನ್ನು I ತುಂಬಿಸಿ. need salvation. ನನಗೆ ಮೋಕ್ಷ ಬೇಕು. For the salvation, ನನಗೆ ಮೋಕ್ಷ. I confess you. ನಾನು ನಿಮ್ಮನ್ನು ಎತ್ತಿ I ಹೇಳುತ್ತಿದ್ದೇನೆ. confess. ನಾನು ಎತ್ತಿ ಹೇಳುತ್ತಿದ್ದೇನೆ. You are my Savior. ನೀವೇ ನನ್ನ ರಕ್ಷಕ. You are my Lord. ನೀವೇ ನನ್ನ ದೇವರು. You are my Savior. ನೀವೇ ನನ್ನ ರಕ್ಷಕರು. You are my Lord. ನೀವೇ ನನ್ನ ದೇವರು. You are my Savior. ನೀವೇ ನನ್ನ ರಕ್ಷಕರು. You are my Savior. ನೀವೇ ನನ್ನ ರಕ್ಷಕ. Lord, I need you in my ದೇವರೇ, life. ನನ್ನ ಜೀವನದಲ್ಲಿ ನೀವು ಬೇಕು ನನಗೆ. Savior, ರಕ್ಷಕರೇ, I need you in my life. ನನಗೆ ಬೇಕು ನಿಮ್ಮನ್ನು. ನನ್ನ Save my life. ನನ್ನ ಜೀವನವನ್ನು ಕಾಪಾಡಿ. Rescue me. ನನ್ನನ್ನು ಕಾಪಾಡಿರಿ. Deliver me. ನನಗೆ ಬಿಡುಗಡೆ ನೀಡಿ. Redeem me ನನ್ನನ್ನು from the ರಕ್ಷಿಸಿ. hands of devil, ಪಿಶಾಚಿಯ from ಕೈಯಿಂದ, the hands of sin. ಪಾಪದ ಬಂಧನದಿಂದ, In Jesus' name. ಯೇಸುವಿನ ನಾಮದಲ್ಲಿ. Now please be seated. ಈಗ ದಯವಿಟ್ಟು ಕುಳಿತುಕೊಳ್ಳಿ. We are unable to come to you and pray, so we would like to move among you and pray. ನೋಡಿ, ನಿಮ್ಮ ಹತ್ತಿರ ಬಂದು ನಿಮಗಾಗಿ ಪ್ರಾರ್ಥನೆ ಮಾಡ್ಲಿಕ್ಕೆ Priests ಆಗುವುದಿಲ್ಲ. will be moving around you and pray. ಈಗ ಗುರುಗಳು ನಿಮ್ಮ ಸುತ್ತಲೂ ಬಂದು ನಿಮಗಾಗಿ You ಪ್ರಾರ್ಥನೆ all have to ಮಾಡ್ತಾರೆ. sit. ನೀವೆಲ್ಲ ಕುಳಿತಲ್ಲೇ ಇದ್ದರೆ Then only we will be able to do it. ನಂತರ ಮಾತ್ರ ನಮಗೆ ಇದು ಮಾಡಲು How many ಸಾಧ್ಯ. thousands of people are here? ಸಾವಿರಗಟ್ಟಲೆ ಜನರು ಇಲ್ಲಿ ಇದ್ದೀರಾ. Each one laying a hand and praying is difficult. ನೋಡಿ, ಪ್ರತಿಯೊಬ್ಬರ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಲು ಕಷ್ಟ. We will walk around and pray. ನಾವು ನಿಮ್ಮ ಸುತ್ತಮುತ್ತಲೇ ಬಂದು ಪ್ರಾರ್ಥಿಸುತ್ತೇವೆ. Like Chikmagalur we did. Shall we do that? Walk around and pray. We are coming to you. That is also fine. Yes. When the blessed sacrament is exposed, this is Jesus himself. ನೋಡಿ, ಪರಮ ಪ್ರಸಾದವನ್ನು ಈಗ ಇಡಲಾಗುವುದು. I am the bread of life. ನಾನೇ ಜೀವಂತ ರೊಟ್ಟಿ. Jesus said, I am the bread of life. ಯೇಸು ಹೇಳಿದ್ರು, ನಾನೇ ಜೀವಂತ ರೊಟ್ಟಿ. After a while you will not see me in this form, ಕೆಲವು ಕಾಲದ ನಂತರ ನೀವು ಈ ಅವಸ್ಥೆಯಲ್ಲಿ ನನ್ನನ್ನು but you ಕಾಣುವುದಿಲ್ಲ. will see me in another form. ಆದ್ರೆ ಇನ್ನೊಂದು ರೂಪದಲ್ಲಿ ನನ್ನನ್ನು That ಕಾಣುವಿರಿ. is the bread form. ಅದು ರೊಟ್ಟಿಯ ರೂಪದಲ್ಲಿ. In the Gospel of John it is written. ಯೋಹಾನನ ಶುಭ ಸಂದೇಶದಲ್ಲಿ Now we are ಬರೆಯಲ್ಪಟ್ಟಿದೆ. seeing him ಈಗ ನಾವು ಆತನನ್ನು ನೋಡುತ್ತೇವೆ in the form of bread. ರೊಟ್ಟಿಯ ರೂಪದಲ್ಲಿ. Let us bow down and worship him. ಎಲ್ಲರೂ ಮಂಡಿ ಊರಿ ಆತನನ್ನು ಆರಾಧಿಸೋಣ. ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ ಆರಾಧಿಪೆ ಇನ್ನೂ ದಾಹದಿ. 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 ಪೂರ್ಣ ಮನಸ್ಸಿಂದ ಆರಾಧಿಪೆ ಪೂರ್ಣ ಬಲದಿಂದ ಪ್ರೀತಿಸುವೆ ನಿನ್ನ ಪೂರ್ಣ ಮನಸ್ಸಿಂದ ಆರಾಧಿಪೆ ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ ಆರಾಧನೆ ನನ್ನೇಸುವೆ ಆರಾಧನೆ 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 ನನ್ನೇಸುವೆ ಆರಾಧನೆ 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 ನನ್ನೇಸುವೆ ಆರಾಧನೆ 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 ನನ್ನೇಸುವೆ ಆರಾಧನೆ ಆರಾಧನೆ. ಈವರೆಗೂ ನಮ್ಮನ್ನು ಕಾದು
ಮಧ್ಯದಲ್ಲಿರುವವರೇ, ನಿಮಗೆ ಸ್ತೋತ್ರವಾಗಲಿ ಅಪ್ಪ. ಇಲ್ಲಿ ಬಂದಂತ ಒಬ್ಬೊಬ್ಬರ ಹೃದಯದಲ್ಲಿ ನಿಮ್ಮ ಸಾನ್ನಿಧ್ಯವನ್ನು ಅವರು ಅನುಭವಿಸುವಂತಾಗಲಿ ಅಪ್ಪ. ಎಬಿನೇಸರೇ, ಎಬಿನೇಸರೇ, ಇದುವರೆಗೂ ಸಹಾಯ ನೀವೇ. 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 ಇದುವರೆಗೂ ಸಹಾಯ ನೀವೇ. ಇದುವರೆಗೂ ಸಹಾಯ ನೀವೇ. ನನಗೆ ಇದುವರೆಗೂ ಸಹಾಯ ನೀವೇ. ಇದುವರೆಗೂ ಸಹಾಯ ನೀವೇ. ನಿನ್ನ ಪೂರ್ಣ ಮನಸ್ಸಿಂದ ಆರಾಧಿತೆ. ಯೇಸುವಿಗೂ ಪ್ರತಿಯೊಬ್ಬರ ಬಳಿಗೆ ಬರ್ತಾ ಇದ್ದಾರೆ. ರೊಟ್ಟಿ ರೂಪದಲ್ಲಿ ಯೇಸು ಸ್ವಾಮಿ ಪ್ರತಿಯೊಬ್ಬರ ಬಳಿಗೆ ಬರ್ತಾ ಇದ್ದಾರೆ. ಮನಸ್ಸಿಂದ ಸೇರಿ ಆತನನ್ನು ಆರಾಧಿಸಿ. ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ, ಆರಾಧನೆ, ಎಲ್ಲರ ಮಂಡಿ ಕಾಲು ಊರಿನಿಂತು. ಆರಾಧನೆ, 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 ನನ್ನೇಸುವೆ. ಆರಾಧನೆ, ಆರಾಧನೆ, ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ. ಆರಾಧಿಪೆ ಇನ್ನೂ ತಾಹದಿ. 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 ಒಬ್ಬೊಬ್ಬರನ್ನು ನೋಡ್ತಾ ಇದ್ದಾರೆ. ದಾಹವುಳ್ಳವರಾಗಿ ಪ್ರಾರ್ಥನೆ ಮಾಡಿ, ಯೇಸುವೇ ನಿಮ್ಮ ಆತ್ಮರಿಂದ ನನ್ನನ್ನು ತುಂಬಿಸದೆ. ನಿನ್ನ ಪರಿಶುದ್ಧಾತ್ಮನ ಅಭಿಷೇಕವನ್ನ, ಚೈತನ್ಯವನ್ನ ನನಗೆ ನೀಡಿ ಪ್ರಾರ್ಥನೆ ಮಾಡಿ. ಪ್ರಿಯರೇ, ನಿಮ್ಮ ಅಂತರಂಗದ ಪ್ರಾರ್ಥನೆ ಪರಿಶುದ್ಧಾತ್ಮನಿಗಾಗಿ ಆಗಿರಲಿ. ಖಂಡಿತವಾಗಲು ಪರಿಶುದ್ಧಾತ್ಮನಿಗಾಗಿ ನೀವು ಕೇಳುವಾಗ ಯೇಸು ನಿಮ್ಮನ್ನು ಆತ್ಮರಿಂದ ತುಂಬಿಸ್ತಾರೆ, ಚೈತನ್ಯ ಪಡಿಸ್ತಾರೆ. ಪ್ರಿಯರೇ, ನನ್ನ ಕಾಣುವೆ ನಿಮಗೆ ಸ್ತೋತ್ರವಯ್ಯ. ಎಲ್ರೋಹಿ, ಎಲ್ರೋಹಿ, ನನ್ನ ಕಾಣುವೆ ಸ್ತೋತ್ರವಯ್ಯ. ಎಲ್ರೋಹಿ, ಎಲ್ರೋಹಿ, ನನ್ನ ಕಾಣುವೆ ನಿಮಗೆ ಸ್ತೋತ್ರವಯ್ಯ. ಎಲ್ರೋಹಿ, ಎಲ್ರೋಹಿ, ನೀ ನನ್ನ ಕಾಣು
ಸ್ತೋತ್ರವಯ್ಯ ನೀ ನನ್ನ ಕಾಣುವೆ ಸ್ತೋತ್ರವಯ್ಯ ನೀ ನನ್ನ ಕಾಣುವೆ ಸ್ತೋತ್ರವಯ್ಯ ನೀ ನನ್ನ ಕಾಣುವೆ ಸ್ತೋತ್ರವಯ್ಯ ನಿನ್ನ ಪೂರ್ಣ ಮನಸ್ಸಿಂದ ಆರಾಧಿಪೆ ಪೂರ್ಣ ಬಲದಿಂದ ಪ್ರೀತಿಸುವೆ ನಿನ್ನ ಪೂರ್ಣ ಮನಸ್ಸಿಂದ ಆರಾಧಿಪೆ ಪೂರ್ಣ ಬಲದಿಂದ ಪ್ರೀತಿಸುವೆ ಆರಾಧನೆ ಆರಾಧನೆ ನನ್ನೇಸುವೆ ಆರಾಧನೆ 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 ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ ಆರಾಧಿಪೆ ಇನ್ನೂ ದಾಹದೆ 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 ಯೆಹೋವ ರಾಫ. ಇದೋ ಪ್ರಿಯರೇ, ಈಗಾಗಲೇ ಅನೇಕ ಮಂದಿ ಸ್ವಸ್ಥತೆಯನ್ನು ಪಡೆದುಕೊಂಡಿದ್ದೀರಾ. ಪ್ರಿಯರೇ, ಯಾರೆಲ್ಲ ಕುಳಿತಿದ್ದೀರೋ ನಿಮ್ಮನ್ನು ಕೂಡ ಯೇಸು ಮುಟ್ಟಿದ್ದಾರೆ, ಸ್ವಸ್ಥತೆಯನ್ನು ಕೊಟ್ಟಿದ್ದಾರೆ. ವಿಶ್ವಾಸವಿಡಿ ಪ್ರಿಯರೇ, ಯೇಸು ನಿಮ್ಮ ಜೀವಿತದಲ್ಲೂ ಅದ್ಭುತವನ್ನ ಮಾಡಿದ್ದಾರೆ. ವಿಶ್ವಾಸದ ಮೂಲಕ ಅದನ್ನು ನೀವು ಅನುಭವಿಸಿ ಪ್ರಿಯರೇ. ಯೆಹೋವ ರಾಫಾ, ಯೆಹೋವ ರಾಫಾ, ಆರೋಗ್ಯ ನನಗೆ ನೀಡಿರುವೆ. 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 ನಿನ್ನ ಪೂರ್ಣ ಮನಸ್ಸಿಂದ ಆರಾಧಿಪೆ ಪೂರ್ಣ ಬಲದಿಂದ ಪ್ರೀತಿಸುವೆ. ನಿನ್ನ ಪೂರ್ಣ ಮನಸ್ಸಿಂದ ಆರಾಧಿಪೆ ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ ಆರಾಧನೆ ಕರಗಳನ್ನು ತಟ್ಟಿ ಆಡೋಣ ಎಲ್ಲರೂ. ಆರಾಧನೆ 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 ನನ್ನೇಸುವೆ. ಆರಾಧನೆ ಆರಾಧನೆ
ಆರಾಧನೆ ಆರಾಧನೆ ನನ್ನೇಸುವೆ ಆರಾಧನೆ ಆರಾಧನೆ. ಕರೆಗಳನ್ನು ತಟ್ಟಿ ಎಲ್ಲರೂ ಜೋರಾಗಿ ಆಡೋಣ ಪ್ರಿಯರೇ, ಆರಾಧಿಸೋಣ ಎಲ್ಲರೂ. ಇನ್ನೂ ಹೆಚ್ಚಾಗಿ ಆರಾಧಿಪೆ ಇನ್ನು ದಾಹದಿ ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ ಆರಾಧಿಪೆ ಇನ್ನು ದಾಹದಿ ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ ಆರಾಧಿಪೆ ಇನ್ನು ದಾಹದಿ ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ ಆರಾಧಿಪೆ ಇನ್ನೂ 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 ದಾಹದಿ ಪೂರ್ಣ ಮನಸ್ಸಿಂದ ಆರಾಧಿಪೆ ಪೂರ್ಣ ಬಲದಿಂದ ಪ್ರೀತಿಸುವೆ ಪೂರ್ಣ ಮನಸ್ಸಿಂದ ಆರಾಧಿಪೆ ಪೂರ್ಣ ಬಲದಿಂದ ಪ್ರೀತಿಸುವೆ ಆರಾಧನೆ ಆರಾಧನೆ ನನ್ನೇಸುವೆ ಆರಾಧನೆ 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 ನನ್ನೇಸುವೆ ಆರಾಧನೆ ಆರಾಧನೆ. Demons are leaving ನೋಡಿ, ದೆವ್ವಗಳು ಬಿಟ್ಟು ಹೋಗ್ತಾ ಇದೆ in front of the Lord. ದೇವರ ಎದುರಿನಲ್ಲಿ. Look at him. ಆತನನ್ನು ನೋಡಿ, He is here, ಆತನಿಗೂ ಇಲ್ಲಿದ್ದಾರೆ the bread of life. ಜೀವಂತ ರೊಟ್ಟಿ. In the Corinthians you read ಕೊರಿಂಥ್ಯದವರ ಪತ್ರಿಕೆಯಲ್ಲಿ ನಾವು ಓದುತ್ತೇವೆ, the cup of blessing. ಆಶೀರ್ವಾದದ ಪಾನ ಪಾತ್ರೆ. Now we are seeing ಈಗ ನಾವು the ಕಾಣುತ್ತಿದ್ದೇವೆ bread of blessing. ಆಶೀರ್ವಾದದ ರೊಟ್ಟಿ. Bread that bless you. ಆ ರೊಟ್ಟಿ The ನಿನ್ನನ್ನು cup ಆಶೀರ್ವದಿಸುತ್ತದೆ. that bless you. ಆ ಪಾನ ಪಾತ್ರೆ ನಿನ್ನನ್ನು ಆಶೀರ್ವದಿಸುತ್ತಿದೆ. Put your one hand in the place where you need healing. ಎಲ್ಲಿ ನಿನಗೆ ಸೌಖ್ಯ ಬೇಕು ಆ ಕಡೆಯಲ್ಲಿ ನಿನ್ನ ಒಂದು ಕೈ ಇಟ್ಟುಕೋ. Stretch the other hand ಇನ್ನೊಂದು ಕೈಯನ್ನು ಎತ್ತು towards Jesus. ಯೇಸುವಿನ ಕಡೆಗೆ ಚಾಚು. And we are going to call upon Jesus. ನಾವು ಯೇಸುವೇ ಎಂದು ಈಗ ಕೂಗಿ ಕರೆಯೋಣ. All of you get up, get up. ಎಲ್ಲರೂ ಎದ್ದು ನಿಂತುಕೊಳ್ಳಿ. Put your one hand ಒಂದು ಕೈಯನ್ನು in the sickness area. ನಿನಗೆ ಕಾಯಿಲೆ ಇರುವ ಸ್ಥಳದಲ್ಲಿ ಇಟ್ಟುಕೋ. Put the other hand towards Jesus. ಇನ್ನೊಂದು ಕೈ ಯೇಸುವಿನ ಕಡೆಗೆ ಎತ್ತಿ And we are going to call upon the name of Jesus. ಯೇಸುವೇ ಎಂದು ಕೂಗಿ ಕರೆಯಿರಿ. Jesus! Jesus, 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 Jesus.
ಯೇಸುವೇ ಯೇಸುವೇ Jesus. ಯೇಸುವೇ 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 ಯೇಸು Jesus. ಯೇಸುವೇ 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 ಎಂತ ದಿವ್ಯ ಓ ಎಂತ ದಿವ್ಯ ಸಂಸ್ಕಾರ ಬಾಗಿ ವಂದಿಸೋಣ ಹಳೆಯಾಜ್ಞೆ ಹೊಸ ವಿಧಿಗೆ ಎಡೆತು ನಿಂತಿದೆ ಇಂದ್ರಿಯತೀತವಾಗುತ್ತನ್ನೋ ವಿಶ್ವಾಸವು ತೋರಲಿ ಪ್ರೀತನಿಗೂ ಸುರನಿಗೂ ಈರ್ವರಿಂದೊರಡುವ ಪವಿತ್ರಾತ್ಮರವರಿಗೂ ಸ್ತುತಿ ಜಯ ಮಂಗಳ ಸಮಪ್ರಭೆ ಗೌರವವು ಮಹಿಮೆಯು ಸಲ್ಲಲಿ ಪ್ರಾರ್ಥಿಸೋಣ. ಪ್ರಭುವೇ, ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಶಿಲುಬೆ ಯಾತನೆ ಹಾಗೂ ಮರಣದ ಪವಿತ್ರ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರ ಮತ್ತು ರಕ್ತದ ಈ ಪರಮ ರಹಸ್ಯವನ್ನು ಆರಾಧಿಸಿ ಅದರಿಂದ ನಿಮ್ಮ ರಕ್ಷಣಾ ಅವರ ಪ್ರಸಾದಗಳನ್ನು ಪಡೆಯುವಂತೆ ಅನುಗ್ರಹಿಸಿರಿ. ಪಿತ ದೇವರೊಂದಿಗೆ ಪವಿತ್ರಾತ್ಮನ ಐಕ್ಯದಲ್ಲಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ಪ್ರಭುವೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸ್ತೋತ್ರ 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 ಆರಾಧನೇಶ್ವರ ಮಹಿಮೇಶ್ವರ ಸ್ತೋತ್ರ. ನಿತ್ಯ ಸ್ತುತಿಗೆ ಯೋಗ್ಯವಾದ ಪರಿಶುದ್ಧ ಪರಮ ಪ್ರಸಾದಕ್ಕೆ ಸದಾ ಕಾಲವು ಆರಾಧನೆಯು ಸ್ತುತಿಯು ಸ್ತೋತ್ರಗಳು ಉಂಟಾಗಲಿ. Request all the volunteers to come to the stage. All the volunteers. ಪರಿಶುದ್ಧ ಪರಮ ಪ್ರಸಾದಕ್ಕೆ ಸದಾ ಕಾಲವು ಸ್ತುತಿಯು ಸ್ತೋತ್ರಗಳು ಮಹಿಮೆಯು ಉಂಟಾಗಲಿ. ನಿತ್ಯ ಸ್ತುತಿಗೆ ಯೋಗ್ಯമായ ಪರಿಶುದ್ಧ ಪರಮ ಪ್ರಸಾದಕ್ಕೆ ಸದಾ ಕಾಲವು volunteers be here. Volunteers be here. Volunteers come here. Come here. ಎಲ್ಲಾ ವಾಲಂಟಿಯರ್ಸ್ ಸ್ಟೇಜಿಗೆ ಬರಲಿ. All the volunteers come here first. ಎಲ್ಲಾ ವಾಲಂಟಿಯರ್ಸ್ ಈಗ ಮೊದಲು ಸ್ಟೇಜಿಗೆ ಬನ್ನಿ. Tonight ಸ್ಟೇಜಿನ ಕೆಳಗಡೆ ಎಲ್ಲಾ ವಾಲಂಟಿಯರ್ಸ್ ಈಗ ಸ್ಟೇಜಿನ ಕೆಳಗಡೆ ಬಂದು ಮುಂದೆ ಬಂದು ನಿಂತ್ಕೊಳ್ಳಿ. all those who are watching us online, ಆನ್ಲೈನ್ ನಲ್ಲಿ ಇದನ್ನು ವಾಚ್ I have a ಮಾಡಿ message for you. ನಿಮಗೆ ಒಂದು ಸಂದೇಶವಿದೆ. This message should reach. ಈ ಸಂದೇಶವೇನೆಂದರೆ This message should reach. ಈ ಸಂದೇಶ ತಲುಪುವುದು. Jesus has rescued us. ಯೇಸು ಸ್ವಾಮಿ ನಮ್ಮನ್ನು ಕಾಪಾಡಿದ. Though he was rescued us, ಆತನು ನಮ್ಮನ್ನು ಕಾಪಾಡಿರುವುದು. this message of salvation is not preached. ಈ ಮೋಕ್ಷದ ಸಂದೇಶ ಎನ್ನುವುದು So it is your duty. ಇದು ನಿನ್ನ ಕರ್ತವ್ಯ. Receive this message and convey this message to many. ನೋಡಿ, ಈ ಸಂದೇಶವನ್ನು ಸ್ವೀಕರಿಸಿ
ಅನೇಕರಿಗೆ ನೀವು ಇದನ್ನು ತಿಳಿಸಬೇಕು. Take a decision today. ಇಂದೊಂದು ನಿರ್ಧಾರವನ್ನು ತೆಗೆದುಕೋ. I will work for my church. ನಾನು ನನ್ನ ಧರ್ಮ ಸಭೆಗಾಗಿ ದುಡಿಯುವೆ. I will stand for my church. ನನ್ನ ಧರ್ಮ ಸಭೆಗಾಗಿ ನಾನು ನಿಲ್ಲುವೆ. When volunteers are here, ಇಲ್ಲಿ ವಾಲಂಟಿಯರ್ಸ್ ನಿಂತಿದ್ದಾರೆ. it is your duty. ಇದು ನಿಮ್ಮ ಕರ್ತವ್ಯ. The result of the hard work only you are seeing now. ನಿಮ್ಮ ಕಠಿಣವಾದ ಪ್ರಯತ್ನದಿಂದಾಗಿದೆ ನೀವಿಲ್ಲಿ ಕಂಡಿರುವಂತ ಈ ಪವಾಡಗಳು. All these nights you were doing hard works. ನೋಡಿ ಇಷ್ಟೆಲ್ಲ ಕಾರ್ಯಗಳು ನಡೆದಿರುವುದು ನಿಮ್ಮ How many ಕಠಿಣ thousands of ಪ್ರಯತ್ನದಿಂದ. people are receiving blessings through your hard works? ನೋಡಿ ನಿಮ್ಮ ಕಠಿಣ ಪ್ರಯತ್ನದಿಂದ ಸಾವಿರಗಟ್ಟಲೆ ಜನರಿಗೆ ಆಶೀರ್ವಾದ And this is ಬಂದಿದೆ. just a beginning. ಇದು ಕೇವಲ ಪ್ರಾರಂಭವಷ್ಟೇ. I am seeing this Chikmagalur diocese growing greater and greater and glory to glory. ನಾನು ಚಿಕ್ಕಮಗಳೂರು ಧರ್ಮ ಕೇಂದ್ರವು ಬೆಳೆದು ಬೆಳೆದು This HASSAN city, ಈ ಹಾಸನ ಪಟ್ಟಣ every corner ಎಲ್ಲ ಮೂಲೆ is going ಮೂಲೆಗಳಲ್ಲಿ to fill with the glory of God. ದೇವರ ಮಹಿಮೆ ತುಂಬಲ್ಪಡುತ್ತದೆ. I'm praying for you volunteers. ಈ ವಾಲಂಟಿಯರ್ಸ್ ಗಾಗಿ ನಾನು I have a ಪ್ರಾರ್ಥಿಸುತ್ತಿದ್ದೇನೆ. word for you. ನಿಮಗಾಗಿ ಒಂದು ವಾಕ್ಯವಿದೆ. What you did is not for men, ನೀವು ಮಾಡಿರುವುದು ಮನುಷ್ಯನಿಗಾಗಿ ಅಲ್ಲ. but what you did is for the Lord. ನೀವೇನ್ ಮಾಡಿದಿರೋ ಅದು ದೇವರಿಗಾಗಿ. May the good God grant you more blessings. ಒಳ್ಳೆಯ ದೇವರು ಏರಳವಾದ ಆಶೀರ್ವಾದ ನಮಗೆ ಕೊಡುವರು. Jesus, I bless this one. ಯೇಸುವೇ ಈ ಪ್ರತಿಯೊಬ್ಬರನ್ನು ನಾನು Everyone I bless them. ಪ್ರತಿಯೊಬ್ಬರನ್ನು With ಆಶೀರ್ವದಿಸಿ. the presence of this priest. ಈ ಗುರುಗಳ ಸಾನ್ನಿಧ್ಯದಲ್ಲಿ Somebody hold on them. They will fall down. So Nodi. you have to hold on them because the power of the Lord is setting the touch of God is revealing. ದೇವರ ಶಕ್ತಿ They are, some of them are getting visions. ನೋಡಿ ಕೆಲವರಿಗೆ ದರ್ಶನ ಕಾಣಿಸುತ್ತದೆ. Some of them God is giving them peace. ಕೆಲವರಿಗೆ ದೇವರು ಶಾಂತಿ Some ಕೊಡುತ್ತಿದ್ದಾರೆ. of them are receiving healing touch. ಕೆಲವರಿಗೆ ಸೌಖ್ಯದ ಸ್ಪರ್ಶನೆ ಸಿಗ್ತಿದೆ. Hold on. ಅವರನ್ನು ಹಿಡೀರಿ. The power of God is moving. ದೇವರ ಶಕ್ತಿಯಲ್ಲಿ Power of ಚಲಿಸುತ್ತಿದೆ. God is moving. ದೇವರ ಶಕ್ತಿ ಚಲಿಸುತ್ತಿದೆ. Somebody is getting visions. ಕೆಲವರಿಗೆ ದರ್ಶನಗಳಿಗೆ ಕಾಣಿಸುತ್ತದೆ. Somebody is getting enlightenment of the scripture. ಕೆಲವರಿಗೆ ಧರ್ಮ ಶಾಸ್ತ್ರದ ಬೆಳಕು Revelation, ಬರುತ್ತದೆ. inspiration, illumination. ಪ್ರಕಟಣೆ ಸಲಹೆಗಳು God is giving you. ದೇವರು ನಿನಗೆ ಕೊಡುತ್ತಿದ್ದಾರೆ. You will never go back same. ನೀನು ಬಂದ ಹಾಗೆ ಮರಳಿ ಹೋಗುವುದಿಲ್ಲ. Jesus is anointing you. ಯೇಸು ನಿನ್ನನ್ನು ಅಭಿಷೇಕಿಸುತ್ತಿದ್ದಾರೆ. What you did is for the Lord. ನೀನು ಏನ್ ಮಾಡಿದೀಯೋ And ದೇವರಿಗಾಗಿ. this is just a beginning. ಇದು ಕೇವಲ You ಪ್ರಾರಂಭವಷ್ಟೇ. will be doing more for the Lord. ನೀನು ದೇವರಿಗಾಗಿ ಇನ್ನು ಹೆಚ್ಚು ಮಾಡುತ್ತೀಯ. In Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್. And all of you are here. ನೀವು ಇಲ್ಲಿ ನಿಂತಿರು ಮತ್ತುಳಿದವರೆಲ್ಲರೂ Get up. ಎದ್ದು ನಿಂತುಕೊಳ್ಳಿ. Hallelujah. ಹಲ್ಲೆಲೂಯಾ. I'm excited. ನನಗೆ ಕುತೂಹಲ. I'm excited to hear your testimonies. ನಮ್ಮ ಸಾಕ್ಷ್ಯವನ್ನು ಕೇಳಿಸಲು ನನಗೆ ಆನಂದವಾಗ್ತಾ ಇದೆ. If you would like to come forward, come forward. ಯಾರಿಗಾದ್ರೂ ಇಲ್ಲಿ ಬಂದು ಸಾಕ್ಷಿ ಹೇಳ್ಬೇಕೆಂಬ ಆಸೆ ಇದ್ರೆ ಬೇಗ ಮುಂದಕ್ಕೆ No, ಬನ್ನಿ. let them come forward. ನಿಮಗೆ ಮುಂದಕ್ಕೆ ಬರಬಹುದು. Go back to your parishes and share your testimony there. ನೋಡಿ ನೀವು ಯಾರು ಸಾಕ್ಷಿ ಹೇಳಿಕ್ಕೆ ಬರಬೇಡಿ. ನಿಮ್ಮ ವಿಚಾರಣೆಗೆ ಹೋಗಿ ಅಲ್ಲಿ ಸಾಕ್ಷಿ ಪಡಿಸಿ. Bring that girl here. ಆ ಹುಡುಗಿಯನ್ನು ಈಚೆ ಎತ್ತಿಕೊಂಡು ಬನ್ನಿ. Volunteers, go and bring that girl here. ನೋಡಿ ಅಲ್ಲಿ ಮಲಗಿರುವ ಆ ಹುಡುಗಿಯನ್ನು ವಾಲಂಟಿಯರ್ಸ್ ಎತ್ತಿಕೊಂಡು ಬನ್ನಿ. Bring her there. Bring her here. ಆಕೆಯನ್ನು ಈಚೆ ತನ್ನಿ. Jesus is healing her. ಯೇಸು ಆಕೆಯನ್ನು ಗುಣಪಡಿಸಿದ್ದಾರೆ. All those who want to sing and praise the Lord with me, come forward. ನನ್ನ ಜೊತೆ ಯಾರೆಲ್ಲ ದೇವರನ್ನು ಸ್ತುತಿಸಿ ಮಹಿಮೆ ಪಡಿಸಲು ಇಷ್ಟಪಡ್ತಾರೋ ಅವರೆಲ್ಲರೂ ಓಡಿ ಮುಂದಕ್ಕೆ ಬರಲಿ. Walk towards the stage. ನೋಡಿ ಸ್ಟೇಜಿಗೆ ಬರಲಿ. ನನ್ನ ಜೊತೆ ದೇವರನ್ನು ಮಹಿಮೆ ಪಡಿಸಲು ಇಷ್ಟಪಡುವವರು ಸ್ಟೇಜಿಗೆ ಬರಲಿ. As much you can come forward, you come forward. ನಿಮಗೆ ಎಷ್ಟು ಮಂದಿ ಮುಂದಕ್ಕೆ ಬರ್ಲಿಕ್ಕೆ Bring that girl ಆಗ್ತದೆ. here. ಆ ಹುಡುಗಿಯನ್ನು ಈಚೆ ತನ್ನಿ. Bring that girl here. ಆ ಹುಡುಗಿ ಈಚೆ ಬರಲಿ. Ladies, try to be on one side. Left, right side, ladies. This side, ladies. This side, gents. ನೋಡಿ ಹೆಂಗಸರು ಈ ಬದಿಯಲ್ಲಿ ಗಂಡಸರು ಈ ಬದಿಯಲ್ಲಿ ನಿಂತುಕೊಳ್ಳಿ. Get the blessing. ಹೆಂಗಸರು ಈಚೆ ಬದಿಯಲ್ಲಿ ಗಂಡಸರು ಈಚೆ Hey, ಬದಿಯಲ್ಲಿ. devil, your time is over. ಏ ಪಿಶಾಚಿ ನಿನ್ನ ಸಮಯ ಕಳೆಯಿತು. You are bye-bye. ಹೇಳಿ ಬಾಯ್ ಹೇಳಿ. Touch. It's gone. ಅದು ಹೋಯ್ತು. It's gone. ಅದು ಬಿಟ್ಟು ಹೋಯ್ತು. Now you are here. ಈಗ ನೀವಿಲ್ಲಿ I'm asking you this. ನಿಮ್ಮಲ್ಲಿ ಈಗ ಕೇಳುತ್ತಿದ್ದೇನೆ. I'm asking you this. ನಿಮ್ಮಲ್ಲಿ ಈಗ ಕೇಳುತ್ತಿದ್ದೇನೆ. I am praying for all those who are watching us. Lord, from HASSAN ground, I release the anointing of Colossians chapter 1 verses 12 and 13. ಸ್ವಾಮಿ ಆನ್ಲೈನ್ ಮೂಲಕ ಇದನ್ನು ವಾಚ್ ಮಾಡುತ್ತಿರುವವರ ಮೇಲೆ ಈ ಹಾಸನ ಮೈದಾನದಲ್ಲಿ ನಿಂತುಕೊಂಡು ಕೊಲೋಸಿ 1ನೇ ಅಧ್ಯಾಯ 12-13 ವಾಕ್ಯದ ಶಕ್ತಿ ಈಗ ಅವರಲ್ಲಿ ಪ್ರಕಟವಾಗಲೆಂದು ಪ್ರಾರ್ಥಿಸುತ್ತಿದ್ದೇನೆ. In the name of Jesus. ಯೇಸುವಿನ ನಾಮದಲ್ಲಿ. Amen. ಆಮೆನ್.
when you are here, this is God's plan. ನೀವು ಇಲ್ಲಿ ಬಂದಿರುವುದು ದೇವರ ಯೋಜನೆಯಂತೆ. Few names I'm getting, I will be telling that name, those people who have to come here. ಕೆಲವು ಹೆಸರುಗಳು ಈಗ ನನಗೆ ಸಿಗ್ತಾ ಇದೆ. ನಾನು ಹೇಳುವ ಹೆಸರಿನವರು ಈ ಸ್ಟೇಜಿನಲ್ಲಿ ಆ ಮೆಟ್ಲತ್ತಿ ಈಚೆ ಬರಬೇಕು. One is Shalini. ಶಾಲಿನಿ. I'm getting that name.